ಮಗನಿಗೆ ಮಣಿಬುಣಿಯ ಭಾಮಾದೇವಿ ಬಿತ್ತರಿಸಿದಳು ತಾನು ಹೊತ್ತಾಸೆಯನ್ನು. ಅಂತೂ ನೀ ಬಂದ ಕಾರ್ಯ ಸಫಲವಾಗುತ್ತದೆ ಅಂತ ಒಂದು ದೃಢವಾದ ಕ್ಷಣ ಇದು. ಪ್ರಾಗ್ಜ್ಯೋತಿಷದಲ್ಲಿ ನರಕಾನನಕ್ಕಾಗಿ ಹೊರಟು ನಿಂತ ಕಾಲದಲ್ಲಿ ಎತ್ತ ಗಮನ ಅಂತ ಕೇಳ್ತಾ ಬಂದವು. ನಾನೇ ಬಂದು ಕೇಳಿದ್ದು. ತಾನು ಜೊತೆಯಾಗುತ್ತೇನೆ ಅಂತ ಬಂದೆ, ನೀವು ಬೇಡ ಅಂತ ಹೇಳಿದ್ರಿ. ನೀ ಜೊತೆಯಾಗುತ್ತೇನೆ ಅಂತ ಹೇಳಿದ್ ಯಾಕೆ ಅಂತ ನಿನಗಾದ್ರೂ ಅರ್ಥ ಆದದ್ದು ನರಕವಧೆ ಆಗುವ ಕಾಲದಲ್ಲೇ. ಪ್ರಾಗ್ಜ್ಯೋತಿಷಕ್ಕೆ ಬಂದು ವೃತ್ರಾಸುರನಿಂದ ಬಲಿಯಲ್ಪಟ್ಟಂತಹ 6000 ಪಾಶಗಳನ್ನೇ ಚಕ್ರಮುಖೇನವಾಗಿ ಛೇದಿಸಿ ವನದುರ್ಗವೋ ಗಿರಿದುರ್ಗವೋ ಜಲದುರ್ಗವೋ ಅಗ್ನಿದುರ್ಗವೋ ಮೊದಲಾದದ್ದನ್ನು ಲಂಘಿಸಿ ಗರುಡಾರೋಹಿಗಳಾದಂತಹ ನಾವು ಪ್ರಾಗ್ಜ್ಯೋತಿಷದ ಮೇಲೆ ಆಕ್ರಮಣವನ್ನು ಮಾಡಿದ ಕಾಲದಲ್ಲಿ ಮೊದಲಿಗೆ ಮುರಾಸುರ ದಮನ ಮಾಡಿದ ಕಾಲದಲ್ಲಿ ತನ್ನ ಸರ್ವಬಲವನ್ನು ಕ್ರೋಢೀಕರಿಸಿಕೊಂಡು ನರಕದ ಇತ್ಯನೇ ಬಂದ. ಎದುರಾದ ಕಾಲದಲ್ಲಿ ಪರಿಭವದಂತೆ ನಿನಗೂ ಕಂಡಿತ್ತು, ಅವನಿಗೆ ಮಾತ್ರ. ನನಗೊಂದು ಕೋಪ ಬಂದದ್ದು ಬೇರೆ ಯಾವುದಕ್ಕಲ್ಲ, ಮತ್ತೆ ಮಸಿವರ್ಣನೆ ಕೇಳು ಅಂತ ಹೇಳಿದ್ದು ನಿಮಗೆ. ಹೌದೌದು, ಅದು ಪ್ರಕರಣ ನನಗೆ ಕಿವಿಯಲ್ಲಿ ಇನ್ನೂ ಉಂಟದು. ನಾನು ಮಸಿವರ್ಣ ಆದದ್ದಕ್ಕಲ್ಲ, ನಿನಗೆ ಅದು ಮನಸ್ಸಿನಲ್ಲಿ ಆಕ್ರೋಶವನ್ನು ಹುಟ್ಟಿಸಿದ್ದು. ಮಸಿವರ್ಣನನ್ನೇ ನೀನು ಮೆಚ್ಚಿದವಳಾಗ್ತೀಯಲ್ಲ, ಆ ಕಾರಣಕ್ಕಾಗಿ ವರ್ಣದ ಬಗ್ಗೆ ಅವನಿಗೇನು ಗೊತ್ತುಂಟು. ಆದ್ದರಿಂದಲೇ ಇನ್ನು ವರ್ಣವೈಷಮ್ಯವನ್ನು ಬೆಳೆಸುವುದು ಬೇಡ ಅಂತ ಅವನ ತಲೆ ತೆರೆಯುವ ಕಾಲದಲ್ಲಿ ನಾನೇ ಒಂದು ಹಂತದಲ್ಲಿ ಸೋತು ಹೊರಗಿದ ಕಾಲ. ನೀನೇ ಶೈತ್ಯೋಪಚಾರ ಮಾಡಿದೆ, ಮುನ್ನಡೆಯುತ್ತೇನೆ ಅಂದೆ. ಮುನ್ನಡೆದ ವಿಧಾನದಲ್ಲಿ ನಿನಗೆ ಬೆಂಬಲವಾಗಿ ಯುದ್ಧಕ್ಕೆ ನಾನೂ ಒದಗಿದೆ. ಇಬ್ಬರಿಂದಲೂ ಮಾರಣಾಂತಿಕವಾಗಿ ಘಾತಗೊಂಡ ಆತ ತನ್ನದ್ದಾದಂತಹ ನಿಜವನ್ನ ಅರಿತು ಪ್ರಪನ್ನನಾದ, ಶರಣಾಗತನಾದ. ತಾನು ಹುಟ್ಟಿದ್ದು ನಿಮ್ಮಿಂದ ಎಂಬ ಅರಿವನ್ನು ಹೊಂದಿದೆ ಅಂತ ಆಡಿದ. ಅವನ ವರವೇ ಹಾಗೆ. ಹುಟ್ಟಿಸಿದ ತಂದೆ ತಾಯಂದಿರಿಂದಲ್ಲದೆ ಅನ್ಯರಿಮ್ಮರಣಬಾರದು. ಈ ನೆಲೆಯಿಂದಲೇ ವರದಿಂದ ಬೀಗುತ್ತಾ ಇದ್ದ ಅವನಿಗೆ ನಾವು ಮಾರಣಾಂತಿಕ ಆಘಾತ ಒಡ್ಡಿದ ಕಾಲದಲ್ಲಿ ನಾವೇ ತಂದೆ ತಾಯಂದಿರು ಅಂತ ಅರಿತ. ಆದ್ದರಿಂದಲೇ ಶರಣಾಗತನಾದ ಅವನ ಅಪೇಕ್ಷೆಯಂತೆ ಭವಿಷ್ಯದಲ್ಲಿ ಅವನ ಕೀರ್ತಿ ಶಾಶ್ವತವಾಗುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅನುಗ್ರಹಿಸಿ ಪ್ರಾಣಹರಣ ಮಾಡಿದ ಕಾಲದಲ್ಲಿ ಎರಡೆರಡು ಘಟನೆ ಒಟ್ಟೊಟ್ಟಿಗೆ ಘಟಿಸಿತು. ಅದಿತಿ ದೇವಿಯ ಕುಂಡಲವನ್ನು ದೇವಲೋಕವನ್ನು ದಾಳಿ ಮಾಡಿದ ಆತ ಅಪಹರಣ ಮಾಡಿದ್ದ, ಅದೂ ಲಭ್ಯವಾಯಿತು. ಸೆರೆಯಲ್ಲಿದ್ದ 16,000 ಮಂದಿ ಸ್ತ್ರೀಯರು ಬಂಧ ವಿಮುಕ್ತರಾಗಿ ಬಂದು ಪಾದಕ ಆನತಮಸ್ತಕರಾದ. ಆ ಕಾಲದಲ್ಲಿ ನಾನು ನೋಡಿದ್ದು ನಿನ್ನ ಮುಖವನ್ನು, ಏನು ಮಾಡು ಇವರಿಗೆ ಅಂತ. ಆಗ ನೀ ಒಂದು ಸೊಗಸಾದ ಉತ್ತರ ಕೊಟ್ಟೆ. ನನ್ನ ಸ್ಥಾನ ಸುಭದ್ರವಾಗಿರುವಲ್ಲಿಯ ತನಕ ಯಾರು ಬಂದು ಮನೆ ತುಂಬಿಕೊಂಡ್ರು ನನಗೆ ಆಕ್ಷೇಪ ಇಲ್ಲ. ಅವತ್ತೇ ಹೇಳಿದ್ದೇನೆ ನಾನು, ಅಲ್ವಾ, ನೀವು ಎಷ್ಟು ಮನೆ ಬೇಕಾದ್ರೂ ಕಟ್ಟಿಕೊಡಿ, ನಮ್ಮ ಮನೆಗೆ ಒಂದು ತೊಂದರೆ ಆಗಬಾರದು ಅಂತ. ಅಂತೂ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡುವಂತಹ ಒಂದು ಯೋಜನೆ ನಿನ್ನ ಅನುಮತಿಯಿಂದಲೇ ಅಂಗೀಕೃತವಾಯಿತು. ಅವರೆಲ್ಲರನ್ನು ದ್ವಾರಕೆಗೆ ಕಳುಹಿಕೊಟ್ಟ ಕಾಲದಲ್ಲಿ ಸುರಪತಿಯೇ ತಾನಾಗಿ ಧಾವಿಸಿ ಬಂದ. ಅದಿತಿ ದೇವಿ ಅಂತಂದರೆ ದೇವಮಾತೆ ಮಾತ್ರವಲ್ಲ, ಅವತಾರಾಂತರದಲ್ಲಿ ನನಗೂ ತಾಯಿಯಾದವಳು. ಕಶ್ಯಪ ಬ್ರಹ್ಮರ ಅದಿತಿ ದೇವಿಯರ ಸುತನಾಗಿ ನಾನು ವಾಮನಾಭಿಧಾನವನ್ನು ಹೊತ್ತು ಇಳಿದು ಬಂದವನೇ. ತ್ರಿವಿಕ್ರಮಾಕೃತಿಯನ್ನು ತಳೆದು ಬಲಿನಿಗ್ರಹವನ್ನು ಸಾಧಿಸಿದವನೇ. ಹಾಗಾದರೆ ನನಗೂ ತಾಯಿಯಾದಂತಹ ಆಕೆಯ ಮಾಂಗಲ್ಯದ ದ್ಯೋತಕವಾದಂತಹ ಕುಂಡಲಗಳು ಅದನ್ನು ಅಪಹರಿಸಿದ್ದನ್ನು ಮರಳಿ ಒಪ್ಪಿಸಿದ ಕಾಲದಲ್ಲಿ ಕೃಷ್ಣಮಾನಸನಾಗಿ ಕೈ ಮುಗಿದ ಆಡಿದ. ದೇವಲೋಕಕ್ಕೂ ನೀವು ಸತಿಪತಿಯರು ಬಂದು ದೇವಗೌರವವನ್ನು ಸ್ವೀಕರಿಸುವ ಕೃಪೆ ತೋರಬೇಕು ಅಂತ. ಒಂದೊಂದು ಪ್ರಕರಣ ಎನ್ನುವುದು ನನಗೆ ಕಣ್ಣಿಗೆ ಕಟ್ಟಿದಾಗ ಉಂಟು ಸ್ವಾಮಿ, ಅಲ್ವೋ, ಮರಿಲಿಕ್ಕೆ ಸಾಧ್ಯ ಉಂಟಾ? ನಾನು ಇದನ್ನೆಲ್ಲ ಮೆಲುಕಾಕುವುದು ಯಾಕೆ ಅಂದ್ರೆ, ಒಂದು ಸರಿಯಾದ ಸಂಗಾತಿ ಜೊತೆಯಲ್ಲಿದ್ದರೆ ಹೊರಟ ಕಾಲ ಯಶಪ್ರದವಾಗುತ್ತದೆ ಎಂಬುದಕ್ಕೆ ನೀನು ಜೊತೆಗಿದ್ದಾಗ ಸಾಧಿಸಿದ ಈ ವಿಜಯವೇ ನಿದರ್ಶನವಾಗಿರುವ. ಅಯ್ಯೋ, ಅಲ್ಲಿ ವಿಜಯ ಸಾಧಿಸಿದ್ದು ಹೌದು, ಬಂದು ನಾನು ಸಖಿಯರಲ್ಲೆಲ್ಲ ಹೇಳಿಕೊಂಡದ್ದು ಎಷ್ಟು ಹೆಮ್ಮೆ ನನಗೆ. ಆದ್ದರಿಂದಲೇ ಈಗ ನರಕವಧೆಯನ್ನು ಸಾಧಿಸಿ ವಿಜಯ ವಿರಾಜಿತರಾದ ಸತಿಪತಿಯರಾಗಿ ನಗರ ಪ್ರವೇಶವನ್ನು ಮಾಡಿ ಮನೆಯಲ್ಲೇ ಸ್ವಸ್ಥರಾದ ಈ ಕಾಲದಲ್ಲಿ ಹೇಗೆ ಒಂದು ಪ್ರವಾಸ, ಅದರ ಕಥನ, ಅದರ ಸ್ಮರಣೆ ಯಾವ ಅನುಭವವನ್ನು ಕೊಡ್ತಾ ಉಂಟು? ಸಮಾಧಾನ ಆಯ್ತಾ ಇಲ್ವ? ಸಮಾಧಾನ ಆಯ್ತು. ನರಕವಧೆಯಲ್ಲಿ ನೀನು ಕೀರ್ತಿ ಭಾಜನಳಾದದರಿಂದ ಹೆಂಡತಿಗೆ ಕೀರ್ತಿ ಸಿಕ್ಕಿದ್ರೆ ನನಗೂ ನೆಮ್ಮದಿಯ ಸಮಾಧಾನ. ನರಕ ಪ್ರಕರಣದಲ್ಲಿ ಎಲ್ಲ ನೆನಪುಂಟು ನೋಡಿ ನಿಮಗೆ. ಏನು ಬೇಕು ಅದು ಮಾತ್ರ ನೆನಪಿಲ್ಲ. ಅವ ಸತ್ತಾಯಿತು, ಬೇಕಾದ ಕುಂಡಲ ಸಿಕ್ಕಿ ಆಯ್ತು, ಅದನ್ನು ತೆಗೆದು ಕೊಟ್ಟಾಯ್ತು. ಮತ್ತೆ ನನಗೆ ಬೇಕಾದವರೆಲ್ಲ ಬಂದು ನನ್ನನ್ನು ಸೇರಿಕೊಂಡು ಆಯ್ತು, ಅವರಿಗೂ ಊರಿನಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಾಯ್ತು ಅಂತ ಆದ ಮೇಲೆ ಮತ್ತೀಗ ನೆನಪಾಗಬೇಕಾದೇನು? ಊರಿನವರಿಗೆ ವ್ಯವಸ್ಥೆ ಆದ್ರೆ ಸಾಕಾದೀತ. ಊರಿನವರಲ್ವೇ, ಮನೆಯವರಾಗ್ಲಿಲ್ವ? ಈಗ ಮನದನ್ನೇ ಆದಂತ ನನ್ನ ಆಸೆ ಇಲ್ವ ಸ್ವಾಮಿ? ಏನೇ
ಲಾಲಿಪುದು ಸಂಪ್ರೀತಿಲಿ ಸುರ ಪಾರಿಜಾತ ವೃಕ್ಷವನೇ ತಂದು ನಾಥ ವೃಕ್ಷವನೇ ತಂದು ಸುರಪಾರಿಜಾತ ವೃಕ್ಷವನೇ ತಂದು ರೀತಿಲಿ ಗೃಹದೆ ದುರಾತನು ನಡುವಂತ ರೀತಿಲಿ ಗೃಹದೆ ದುರಾತನು ನಡುವಂತ ಮಾತೇಗೆ ಮರೆತಿಂದು ನಡುವಂತ ಮಾತೆಗೆ ಮರೆತೆ ಇಂದು ನಾಥ ಆದ್ರೆ ಮನದನ್ನೇ ಆದಂತ ನನ್ನ ಆಸೆ ಏನಂತ ತಿಳಿಲಿಲ್ವೇ ನೀವು? ನಿನ್ನ ಅಪೇಕ್ಷೆಯಂತೆ ನೀ ಜೊತೆಗೂಡಿ ಬಂದವಳಲ್ವೇನೆ? ಅಲ್ಲಿಗೆ ಪ್ರಕರಣ ಮುಗೀತಾ? ಎಲ್ಲದರಲ್ಲೂ ನೀನು ಸಹಭಾಗಿಯಾಗಿ ವಿಜಯಶ್ರೀ ಲಾಲಿತಳಾದ ಮೇಲೆ ಇನ್ನೀಗ ಏನಾಗಬೇಕು? ಮತ್ತೊಂದು ಮಾತು ಕೊಟ್ಟವರು ನೀವು ಮರೆತು ಬಿಟ್ರೆ ಈಗ? ನಾನು ಕೊಟ್ಟ ಮಾತಿನಿಂದ ಪಟ್ಟ ಪಾಡನ್ನೇ ಮರೆಯುವುದಕ್ಕಾಗುತ್ತಾ? ಇಲ್ಲ ಮತ್ತೊಂದು ಮಾತನ್ನು ಯಾರಿಗೆ ಕೊಟ್ಟ? ದೇವೇಂದ್ರ ಬರ್ಲಿಕ್ಕೆ ಹೇಳಿಲ್ವಾ ನಮ್ಮನ್ನು? ಹೌದು, ದೇವಲೋಕಕ್ಕೆ ಬನ್ನಿ ಅಂದ. ಸತಿಪತಿಯರು ಬಂದು ದೇವಗೌರವವನ್ನು ಸ್ವೀಕರಿಸುವ ಕೃಪೆದವರು ಬೇಕು ಅಂದ. ಆಯ್ತಾಯ್ತು, ಬರೋಣ ಬರೋಣ ಅಂದೆ. ಹೋಗ್ಬೋದಲ್ಲ? ಕರೆದಾಗ ಬೆನ್ನಿಗೆ ಹೋಗುದು ಏನು ಅಲ್ಲ, ಈಗ ಹಾಗೆ ಹೋಗುವುದಕ್ಕೆ ಹೊರಟ್ರೆ ಯಾರು ಕರೆಯುವುದನ್ನೇ ನಿಲ್ಲಿಸಿಬಿಟ್ಟಾರು. ಯಾಕೆ? ಹಾಗೆ ಕರೆದ ಕ್ಷಣದಲ್ಲೇ ಒಂದು ಔಪಚಾರಿಕವಾದ ಕರೆಗೆ ಸ್ಪಂದಿಸಿ ಅವರ ಜೊತೆಯಲ್ಲಿ ನಾವು ಹೊರಡುವುದು ಅಂತಂದ್ರೆ ನಮಗೆ ಮನೆ ಮಟ್ಟ ಗತಿಗೋತ್ರ ಯಾವುದು ಇಲ್ಲದವರಾಗೆ. ಹಾಗಲ್ಲ, ಅವ ಹೇಳಿದ್ದು ಅವನ ಸೌಜನ್ಯ, ಅದನ್ನು ಆಯ್ತು ಆಯ್ತು ಅಂತ ಹೇಳುತ್ತಾ ನಿರಾಕರಿಸುವುದು ನಮ್ಮ ಔದಾರ್ಯವಾಗಬೇಕು. ನಾವಲ್ಲಿಗೆ ಹೋದ್ರೆ ನೀವು ಕೊಟ್ಟ ಮಾತನ್ನು ನೆರವೇರಿಸ್ಲಿಕ್ಕೆ ಆಗ್ತದೆ ಅಂತ. ಈಗ ನಾವು ಹೋದ್ರೆ ಅಂದ್ರೆ ಸ್ವಾಮಿ ಏನು ಏನ್ ನೆನಪಿಲ್ವಾ ನಿಮಗೆ? ಈಗ ನೆನಪಿಸಿಕೊಂಡು ದೇವ ಕಾರ್ಯ ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ ಅಂತ ಮತ್ತೆ ನಾನು ನಿನ್ನಲ್ಲಿ ಹೇಳಿದ್ದು ಅದೇ ಕಾರಣಕ್ಕೆ. ನನಗೆ ನಾನು ನೆನಪಿಸ್ತೇನೆ, ಯಾವ್ದಾದ್ರು ಬಿಟ್ಟು ಹೋಗಿದ್ದೋ ಹೌದೌದು. ನನಗೆ ಕೊಟ್ಟ ಮಾತು ಬಿಟ್ಟು ಹೋಗಿದೆ. ನಿನಗೇನು ಮಾತು ಕೊಟ್ಟೆ? ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿಲ್ವೋ? ನರಕದೈತ್ಯನ ಜೊತೆಗಿನ ಕಾಳಗ ತೋರಿ ಕೊಡ್ತೇನೆ ಅನ್ಲಿಲ್ವೋ? ತೋರಿಸಿಕೊಡ್ಲಿಲ್ಲ ಅಷ್ಟೇಯ? ಮತ್ತೆ ಪಾರಿಜಾತ ಪ್ರಕರಣ ಅದು ಹಿಂದಿನದ್ದಲ್ವೋ? ನನಗೆ ಅದಕ್ಕೇನು ಸಂಬಂಧ ಇದೆ? ಅವತ್ತು ನೀವು ಹೇಳಿದ್ದು ನಿನಗೆ ಹೂ ಮಾತ್ರ ಅಲ್ಲ, ಪಾರಿಜಾತ ವೃಕ್ಷವನ್ನೇ ತಂದು ನಿನ್ನ ಮನೆ ಅಂಗಳದಲ್ಲಿ ನಡುವ ವ್ಯವಸ್ಥೆ ನಾನು ಮಾಡ್ತೇನೆ. ಅದು ನಾರದ ಪ್ರಕರಣ, ನರಕ ಪ್ರಕರಣ ಅಲ್ಲ. ನರಕ ಪ್ರಕರಣ ಅಲ್ಲ, ನಾರದ ಪ್ರಕರಣ. ಎರಡು ಬೇರೆ ಬೇರೆ ಅಲ್ವ? ನಾರದರ ಪ್ರಕರಣ ನರಕನ ಪ್ರಕರಣ ಒಂದಾಗಿ. ಪ್ರಕರಣ ಬೇರೆ, ಅದ್ರ ವಿಷಯ ಒಂದೇ ಅಲ್ವಾ? ಅದು ಒಂದಾದದ್ದು ಯಾವಾಗ? ಒಂದಾದದ್ದು ಇವಾಗಲ್ವಾ? ನೀವು ತಂದು ಕೊಡ್ಬೇಕಲ್ವೇ ಸ್ವಾಮಿ? ಹಾಗಾಗಿ ಹೇಗೂ ದೇವೇಂದ್ರ ಬರ್ಲಿಕ್ಕೆ ಹೇಳಿದ್ದಾನೆ. ನಾವು ಹೋದ್ರೆ ಅಲ್ಲೇ ಒಂದು ಕೇಳಿದ್ರೆ ವೃಕ್ಷವನ್ನು ತಂದು ನೆಟ್ರೆ ಹೂ ಮುಡಿಬಹುದಲ್ಲ.
ನೀ ಹೂ ಮುಡಿದ್ರೆ ಕಾಣುವುದಕ್ಕೆ ನನಗೂ ಸಂತೋಷವೇ, ಆದರೆ ಅಷ್ಟು ಸುಲಭ ಉಂಟೇನೆ ಕ್ಷಣ ಹೋಗುವುದಕ್ಕಾಗ್ತದೆ. சொல்லிதருள் சடே வல்லப கேளுங்க சொல்லிதருள் சடே ಇಲ್ಲದರಿ ಬೆಳೆಯವು ಸಲ್ಲದು ದ್ವಾರಕಿಯಲ್ಲಿ ಗಾಯರು ಮುಂದೆ ಸಲ್ಲದು ದ್ವಾರಕಿಯಲ್ಲಿ ಗಾಯರು ಮುಂದೆ ಮಲ್ಲದಗೆ ಮುದಿಟವು ಮದಿಟವು ಒಲ್ಲಬಿಗೆಲ್ಲ சொல்லிதருள் சடே ಇಲ್ಲದರಿ ಬೆಳೆಯವು ನಿನ್ನಲ್ಲಿ ಸುಳ್ಳಾಡಬೇಕು ಅಂತಲೋ ಸುಳ್ಳಾಡಿ ದಕ್ಕಿಸಿಕೊಳ್ಳುವುದಕ್ಕಾಗುತ್ತದಂತಲೂ ನಾನು ಭ್ರಮೆಯಲ್ಲೂ ಕನಸಿನಲ್ಲೂ ಪರಿಭಾವಿಸಿದವನಲ್ಲ. ಯಾಕೆ ಅಂದ್ರೆ ಸತ್ಯಭಾಮ ಅಂತ ಹೆಸರನ್ನೇ ಹೊತ್ತವನು ನೀನು. ಆದ್ದರಿಂದಲೇ ಸುಳ್ಳಾಡಿ ನಿನ್ನಲ್ಲಿ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನಿನ್ನಲ್ಲಿ ಸುಳ್ಳಾದ್ರೂ ಯಾಕೆ ಹೇಳ್ಬೇಕು ನಾನು? ನೀನೇ ಯೋಚನೆ ಮಾಡು. ಆದರೆ ಈ ಕಾಲದಲ್ಲಿ ನಾವು ಊರು ಬಿಟ್ಟು ಕಾಲ ಎಷ್ಟಾಯ್ತು ಗೊತ್ತಾ? ದ್ವಾರಕೆಗೆ ನಾವು ಬರ್ತಾ ಇದ್ದೇವೆ ಅಷ್ಟೇ, ಅಂದ್ರೆ ಬಂದು ತಲುಪಿದ್ದಷ್ಟೇ. ಇಲ್ಲಿ ಗೃಹ ಕೃತ್ಯ, ಊರಿನಲ್ಲಿ ಏನೆಲ್ಲ ಆಗಿದೆ ಆಗುಹೋಗುಗಳು, ಅದೆಲ್ಲವನ್ನು ಹೇಳುವುದಕ್ಕೆ, ಕೇಳುವುದಕ್ಕೆ, ಮಾಡುವುದಕ್ಕೆ, ಮಾಡಿಸಿಕೊಳ್ಳುವುದಕ್ಕೆ ನಮ್ಮವರೆಲ್ಲ ಕಾಯ್ತಾ ಇದ್ದಾಗ ಒಂದು ಪ್ರವಾಸ ಮುಗಿಸಿ ಬಂದದಷ್ಟೇ. ಮತ್ತೆ ಸ್ವರ್ಗ ಪ್ರವಾಸ ಅಂದ್ರೆ ಹಾಗೆ ಹೋದ್ರೆ ನಮ್ಮ ಘನತೆಗೆ ಅದು ಚ್ಯುತಿ ಉಂಟಾಗ್ತದೆ. ಹೋಗೋಣ ಇಲ್ಲ ಅಂತ ಹೇಳಿದ್ದಲ್ಲ, ಅಲ್ಲ ಅದ್ಯಾಕೆ ಹೇಳಿದಾಗಲೇ ಮುಖ ಬಾಡಿಸುವುದು ಯಾಕೆ? ಇವತ್ತ ನಿರಾಕರಿಸಿದ್ದಲ್ಲ, ಹೋಗಬೇಡ ಅಂತ ನಾನು ನಿನ್ನ ನಿಷೇಧಿಸಿದ್ದು ಅಲ್ಲ. ಹೋಗೋಣ ಇವತ್ತಲ್ಲ ನಾಳೆ. ಈಗ ಸುರಪತಿಯ ಗೌರವವನ್ನು ಮಾನಿಸಿ ಈಗ ಬಂದ್ರು ಅಂತ ಕಾಯ್ತಾ ಕಾಯ್ತಾ ಇದ್ದ ಹಾಗೆ ಬರಬೇಕು. ಅದಲ್ಲದೆ ಹೋಗಿ ಸುರಪತಿ ತಲುಪುವ ಮೊದಲೇ ನಾವು ಬೆನ್ನ ಹಿಂದೆ ಹೋದರೆ ಈಗಲೇ ಬಂದ್ರು ಅಂತ ಆಗ್ತದೆ. ಅದೆರಡಕ್ಕೂ ಅಂತರ ಉಂಟು. ನೆನಪು ಹೋಗ್ತದೆ ಏನು ಅಂತ ನಾನು ಬರ್ಲಿಕ್ಕೆ ಹೇಳಿದ್ದೇನೆ ಇಲ್ವ ಅಂತ ನೆನಪು. ಇವರು ಹೇಳದೆ ನಿನ್ನ ಜಾತಿಯವರು ಅಂತಲೇ ಭಾವಿಸಿದ್ದು. ಅದು ಸುರಪತಿ, ಅದು ದೇವಲೋಕದ ವ್ಯವಹಾರ. ಸಮಯ ಕಳೆದು ಹೋದ ಮೇಲೆ ಹೌದು ಇವ್ರನ್ನ ಯಾರು ಬರ್ಲಿಕ್ಕೆ ಹೇಳಿದ್ದು? ಅಲ್ಲ ಹಾಗೆ ಇರುವುದಿಲ್ಲ. ಅಲ್ಲ ಹಾಗೆ ಕೇಳುವುದಕ್ಕೆ ಸುರಪತಿ ಅಲ್ವಲ್ಲ, ಸುಧರ್ಮ ನಾಮಕ ಸಭೆಯ ಅಧಿಪತಿ ಅವನು. ಕರ್ತವ್ಯ ಬದ್ಧತೆ ಅವನಿಗುಂಟು, ಧರ್ಮಜ್ಞಾನ ಅವನಿಗುಂಟು, ರೀತಿ ನೀತಿಗಳ ಕುರಿತಾದ ಪರಿವೆಂಟು. ಆದ್ದರಿಂದ ಈಗ ಸ್ವಲ್ಪ ಸಮಯ ಮನೆಯಲ್ಲಿದ್ದು ಊರ ವ್ಯವಹಾರವನ್ನು ನೋಡಿಕೊಂಡು ಮತ್ತೆ ಕಾಲಾಂತರದಲ್ಲಿ ಒಂದು ವ್ಯವಧಾನ ಸಿಕ್ಕಾಗ ಹೋಗುವ. ಈಗ ಹೋಗಿ ನಾವು ಕೇಳಿ ತಂದು ನೆಟ್ಟರೆ ಏನಾಗ್ತದೆ ಅಂತ ಅಲ್ಲ, ಏನಾಗುವುದಿಲ್ಲ. ಆದರೆ ನಾವು ಏನಾದ್ರೂ ಅವರಿಗೆ ಕೊಟ್ಟ ಕ್ಷಣದಲ್ಲಿ ಮರಳಿ ಪಡೆದರೆ ಅದೊಂದು ವ್ಯವಹಾರ ಅಂತ ಆಗುವುದಿಲ್ವೇನೆ, ಅದು ಉಪಕಾರ ಅಂತ ಆಗುವುದಿಲ್ಲ. ಈಗ ಅದನ್ನು ಆ ಕುಂಡಲಗಳನ್ನು ಪಡೆಯುವಾಗ ದೇವೇಂದ್ರನ ಮುಖದಲ್ಲಿದ್ದಂತಹ ಪ್ರಸನ್ನತೆಯನ್ನು ಗಮನಿಸಿ, ಮಹದುಪಕಾರ ಮಾಡಿದ ಎಂಬ ಭಾವದಿಂದ ವಿನೀತನಾಗಿ ಭಕ್ತಿಯಿಂದ ಸ್ವೀಕರಿಸಿದ. ಈಗ ನಾವು ಹೋಗಿ ನಾವು ಕೊಟ್ಟಿದ್ದೇವಲ್ಲ ಅದು ಕೊಡು ಅಂತ ಕೇಳಿದ್ರೆ ಇವ ವ್ಯವಹಾರ ತಿಳಿದಿದ್ದಾನೆ ಅಂತ ಆಗ್ತದೆ. ಕೇಳುದು ಬೇಡ, ಇದನ್ನು ಹೇಳ್ಬೇಕಂತ. ಅಲ್ಲದೆ ನಮಗೆ ಬೇರೆ ಬೇರೆ ಬಿರುದುಗಳು ಬಂದಿದೆ, ಅದನ್ನು ನಿಂದೆ ಅಂತ ಅನೇಕರು ಹೇಳಿಯೂ ಇದ್ದಾರೆ. ಅದರ ಸಾಲಿನಲ್ಲಿ ಹೊಸತನ್ನು ನಾವು ಪಡೆಯುವುದು ಬೇಡ. ಆದ್ದರಿಂದಲೇ ಇದನ್ನೊಂದು ವ್ಯವಹಾರ ಮಾಡಬೇಕು. ಹಾಗಾಗುವುದಿಲ್ಲ ಸ್ವಾಮಿ. ಪ್ರೇಮ ಬಿರುವುದು ದಿಟವಾದರೆ ಕ್ಷಣ ತಳುವದೀಗ ಅರಸಿ ಎನ್ನೋಳು ಪ್ರೇಮ ಬಿರುವುದು ದಿಟವಾದರೆ ಕ್ಷಣ ತಳುವದೀಗ ವರ ಪಾರಿಜಾತದ ಮರನಾಕದಿ ತಂದು
ಸೈರಿಸಿಕೊಳ್ಳಿ. ಎಲ್ಲ ಇವತ್ತು ಈಗಲೇ ಆಗಬೇಕು ಅಂದ್ರೆ ಎಲ್ಲದಕ್ಕೂ ಅದರದ್ದಾದೊಂದು ಕಾಲ ಅಂತ ಇಲ್ವೋ? ನನ್ನ ಮನಸ್ಸಿನ ಸಮಾಧಾನಕ್ಕೆ ನೀವೇನೋ ಹೇಳಬಹುದು. ನನಗೆ ನಿಮ್ಮ ಗೊತ್ತಾಯ್ತು. ಮನಸ್ಸಿನ ಸಮಾಧಾನಕ್ಕೆ ಹೇಳಿದ್ದು ಒಂದು ಸಂಭ್ರಮ ಇಲ್ವೋ? ಇಲ್ಲ, ನಿಮಗೆ ಸಮಾಧಾನ ಇಲ್ಲ, ನಿಮಗೆ ಮನಸ್ಸಿಲ್ಲ ಹೋಗ್ಲಿಕ್ಕೆ ಅಂತ. ಅದ್ಯಾಕೆ ನಾವು ಹೋಗುದಿಲ್ಲ ಅಂತ ಹೇಳಿದ್ದಲ್ವಾ? ಗೊತ್ತಾಗ್ತದೆ ನನಗೆ. ಮತ್ತೆ ಮರೆತು ಬಿಡ್ತೀರಿ ನೀವು. ಸ್ವಲ್ಪ ಸಮಯ ಕಳೆದ ಮೇಲೆ ಮತ್ತೆ ಪುನಃ ನಾನು ನಿಮಗೆ ನೆನಪಿಸಬೇಕು. ಇಲ್ಲ, ಕಾಲಾಂತರದಲ್ಲಿ ಹೋಗುವಂತ ಏನಾದ್ರೂ ದೃಢೀಕರಣ ಮತ್ತೆ ಕೊಡ್ಲಿಯಾ? ಬೇಡ, ಅದ ನಂಬುದಿಲ್ಲ ನಾನು. ಮತ್ತೆ ಈಗ ಈಗ ನಾವೇನು ಮಾಡ್ಬೇಕು? ನೋಡಿ, ಇನ್ನು ಸ್ವಲ್ಪ ಸಮಯ ಬಿಟ್ಟು ಹೋದ್ರು ಒಂದೇ, ಈಗ ಹೋದ್ರು ಒಂದೇ ಅಲ್ವಾ? ಹಾಗಿರುವಾಗ ಇವತ್ತೇ ಹೋದ್ರೆ ಏನು? ಎರಡು ಒಂದೇ ಅಂತ ಆದ ಮೇಲೆ ನಾಡಿದ್ದೇ ಹೋದ್ರೆ ಏನು? ಇವತ್ತೇ ಯಾಕೆ ಆಗಬೇಕು ಅಂತ ಹಾಗಾಗ್ತದ? ಆಗುದಿಲ್ವೋ? ಹಾಗ ಆಗಬಾರ್ದು. ನೋಡಿ, ನನ್ನ ಮೇಲೆ ಪ್ರೀತಿ ಉಂಟಲ್ವಾ ನಿಮಗೆ? ನೀನು ಹಾಗೆ ಕೇಳಿದ್ರೆ ನನಗೆ ಶೂಲದಿಂದ ಇರಿದ ಹಾಗಾಗ್ತದೆ. ನಿನ್ನಲ್ಲಿ ಪ್ರೀತಿ ಇಲ್ಲದೆಯಾ ಕರ್ಕೊಂಡು ಹೋದದ್ದು? ಇಷ್ಟು ಮಂದಿ ಇದ್ದಾರೆ ದೂರಕ್ಕೆ, ನಿನ್ನ ಜೊತೆಯಲ್ಲಿ ಯಾರನ್ನಾದ್ರೂ ನನ್ನ ಜೊತೆಯಲ್ಲಿ ಯಾರನ್ನಾದ್ರೂ ನಿನ್ನನ್ನು ಉಳಿದು ಕರ್ಕೊಂಡು ಹೋದದ್ದು ಉಂಟಾ? ಈಗ ಅದು ಪ್ರೀತಿ ಇದ್ದದ್ರಿಂದಲೇ ಅಲ್ವಾ? ಆ ಪ್ರೀತಿ ಇದ್ದದ್ದೇ ನಿಜ ಅಂತ ಆದ್ರೆ, ಈಗ ಸುರಪಾರಿಜಾತವನ್ನಾದ್ರೂ ತಂದು ನಡ್ತೇನೆ ಅಂತ ನಾನು ಆಡಿದ್ದು ನಿನ್ನಲ್ಲಿ ಒಬ್ಬಳಲ್ಲೇ ಅಲ್ವಾ? ಆ ಪ್ರೀತಿ ಇದ್ದದ್ದೇ ಹೌದಂತಾದ್ರೆ ಇವತ್ತೇ ಹೋಗುವ. ನಿಮಗೆ ಪ್ರೀತಿ ಇದ್ದರೆ ಸಾಲದು, ಉಂಟು ಅಂತ ದೃಢೀಕರಣ ಬೇಕು. ಈ ದಿವಸ ದೃಢೀಕರಣ ಕೊಡಿಸುವುದು ಯಾರು ಅಂತ ಅದಕ್ಕೆ ಗಂಡನಾದವನೇ ಕೊಡ್ಬೇಕಾಗ್ತದೆ. ಹೌದು, ಅದು ಗಂಡ ಆದ ಕರ್ಮಕ್ಕೆ. ಕರ್ಮ ಅಲ್ಲ ಸ್ವಾಮಿ. ಮತ್ತೆ ಇವತ್ತೇ ಹೋಗುವ. ನಾವು ಇವತ್ತು ಹೋಗಿ ತಂದ್ರೆ ನಾಳೆ ನಟ್ಟಿದ್ರೆ ಅದು ಒಂದು ದಿವಸ ಸಾಕಂತೆ, ಹೂ ಬಿಡ್ತದಂತೆ. ನಾಡಿದ್ದು ಹೂ ಮುಡ್ಕೊಳ್ಬಹುದಲ್ಲ. ಪುಣ್ಯಕ್ಕೆ ಬಾಡಿ ಎಸೆಯುವುದನ್ನು ನೀನು ಕಲ್ಪಿಸಿಕೊಳ್ಳಿಲ್ಲ. ಬಂದು ನೆಟ್ಟು ಬೆಳೆದು ಹೂ ಬಿಟ್ಟು ಅದನ್ನು ಮುಡಿಯೊಳ್ಳಿಯ ತನಕ ಮುಂದುವರಿದಿದೆ ಕಲ್ಪನಾ ಸಾಮ್ರಾಜ್ಯ. ಹೆಣ್ಣಿಗೆ ಹಾಗೆ ಅದೇ ಹೂ ಅಂದ್ರೆ ತುಂಬಾ ಪ್ರೀತಿ. ಹೌದಪ್ಪ. ಮಾನವತಿಯಾದಂತಹ ಅವಳು ಮಾನದ ಸೌಂದರ್ಯವನ್ನು, ಮೈಯ ಸೌಂದರ್ಯವನ್ನು ಜೊತೆಯಾಗಿ ಹೊರಗೆಡಹುವುದಕ್ಕೆ, ಪುಷ್ಪಾಲಂಕಾರ ವಿಭೂಷಿತೆಯಾಗುವುದಕ್ಕೆ ಸದಾ ಸರ್ವದಾ ಕಾಮಿಸೋ. ಅದೆಲ್ಲ ನನಗೂ ಗೊತ್ತುಂಟು. ಈಗ ನೀವು ಮುಡಿದ ಮೇಲೆ ಹೇಳಬೇಕಾದ್ದನ್ನಲ್ಲಿ ಈಗಲೇ ಹೇಳಿಸಬೇಡ. ಆದರೆ ಈಗಲೇ ಅದನ್ನು ವರ್ಣಿಸುವುದಕ್ಕೆ ತೊಡಗಿದ್ರೆ ಹಾಗಾದ್ರೆ ತ್ವರೆ ಮತ್ತಷ್ಟು ಅಧಿಕವಾಗುತ್ತದೆ. ಈಗಲೇ ಹೋಗಬೇಕು, ಇವತ್ತೇ ಹೋಗ್ಬೇಕು, ಈಗಲೇ ಹೋಗ್ಬೇಕು. ಹೋಗದೆ ನಿರ್ವಾಹ ಇಲ್ಲ ಅಂತ ನನಗೂ ಕಾಣುವುದಕ್ಕೆ ತೊಡಗಿದೆ. ಯಾಕೆ ಅಂದ್ರೆ ಈಗ ನಾಳೆ ಅಂತಂದ್ರೆ ನಾನು ಇವತ್ತನ್ನು ಉತ್ತರಿಸಬೇಕಲ್ಲ. ನೀವೀಗ ಇಂದ್ರನಿಗೆ ಉಪಕಾರ ಮಾಡ್ಲಿಲ್ವಾ? ಹೌದು, ಅವ ಕೊಡುದಿಲ್ಲ ಅಂತ ಹೇಳ್ತಾನ ಕೇಳಿದ್ರೆ? ಅಲ್ಲ, ಈಗಲೇ ನಾವು ಯಾಕೆ ಕೆಟ್ಟದ್ದನ್ನು ಯೋಚಿಸುವುದು? ಕೊಡುವುದಿಲ್ಲ ಅಂತ ಹೇಳುವುದೇ ಇಲ್ಲ ಅವನು. ಹಾಗಿರುವಾಗ ನಾವು ಹೋಗಿ ಕೇಳಿ ಅವ ಕೊಟ್ಟಾಗ ತಕೊಂಡು ಬಂದ್ರೆ, ನಾನು ಯಾರು ಹೋಗಿ ತರಬಹುದಾದದ್ದನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ದಲ್ಲ, ಸ್ವಲ್ಪ ಕಷ್ಟ ಇದ್ದದ್ದನ್ನು ನಿನಗೆ ಇಷ್ಟ ಎಂಬ ಕಾರಣಕ್ಕಾಗಿ ಮಾತ್ರ ಹೇಳಿದ್ದು. ಅದನ್ನು ಈಗ ಆಗ್ರಹ ಮಾಡಿದ್ರೆ ಈಗ ಆದೀತು. ನನಗೆ ಇವತ್ತನ್ನು ಉತ್ತರಿಸಬೇಕಲ್ಲ, ನಾಳೆ ತಂದು ಕೊಡುವ ಅಂತ ನಾನು ಒಮ್ಮೆಗೆ ಶಮನಗೊಳಿಸಿದ್ರು ಮತ್ತೆ ಅದ್ಯಾವಾಗ ಭುಗಿಲೆಂದು ಯಾವ ವಿಪರಿಣಾಮ ನನ್ನ ಮೇಲೆ ಮಾಡ್ತದೆ, ಕುಟುಂಬದ ಮೇಲೆ ಮಾಡ್ತದೆ ಅಂತ ಊಹಿಸುವುದಕ್ಕಾಗದೆ ಇದ್ದದ್ರಿಂದ ಹೇಗೂ ಬಂದು ನಿಂತಹ ಇಳಿದ ಗರುಡ ಸನ್ನದ್ಧನಾಗಿ ಇನ್ನೊಂದು ಪ್ರಯಾಣ ಇರಬಹುದು ಅಂತ ನಿನ್ನ ಮಾತು ಕಿವಿಗೆ ಬಿದ್ದದ್ರಿಂದಲೇ ಉಳಿದಿದ್ದಾನೆ. ಅವನನ್ನೇರಿಕೊಂಡು ಹಾಗೆ ನೇರವಾಗಿ ಒಂದು ಸ್ವರ್ಗಲೋಕ ಗಮನವೂ ಆಗಿಬಿಡ್ಲಿ. ಆದ್ರೆ ಒಂದುಂಟು, ಏನು ಮರ್ಯಾದೆ, ಘನತೆ, ದ್ವಾರಕಾಪತಿ ಅಂತ ಅವನನ್ನು ಮಾನಿಸಿದ್ದಾನೆ. ಇರುವ ದ್ವಾರಕೆಯನ್ನು ಭೂವೈಕುಂಠ ಅಂತ ಅವನು ಗಮನಿಸಿದ್ದಾನೆ. ಆದ್ದರಿಂದಲೇ ಅಲ್ಲಿನ ಅಧಿಪತಿ ಎಂಬ ಭಾವದಿಂದ ಸುರಪತಿ ಆಧರಿಸುವಾಗ ಒಂದು ನೋಡಿ, ಅಲ್ಲ ಹದ್ದು ಮರ್ಯಾದೆ ಅವನಿಗಿಲ್ವಾ? ಅವನಿಗುಂಟೆ ನಮಗುಂಟು ಅಂದದ್ದು ನಾನು ಅದೇ ಹೇಳಿದ್ದು ನಾನು. ಮರ್ಯಾದೆ ಇದ್ದವರಲ್ಲಿ ಮರ್ಯಾದೆಯಾಗೆ ಮಾತಾಡಬೇಕು, ಯಾರಲ್ಲಿ ಮರ್ಯಾದೆ ಇಲ್ವೋ ಅವರಲ್ಲಿ ಮರ್ಯಾದೆ ಇಲ್ಲದವರ ಹಾಗೆ ಮಾತಾಡಬೇಕು. ನನ್ನಲ್ಲಿ ಹೀಗೆಲ್ಲ ಮಾತಾಡ್ತಿ, ಏನು ಒಳಗಿಟ್ಟುಕೊಂಡು ಮಾತಾಡ್ತೀಯ ನನಗೆ ಗೊತ್ತಿಲ್ಲ, ದೇವರಿಗೆ ಇರ್ಲಿ. ಅಲ್ಲ, ಸಂತೋಷವೇ. ಮರ್ಯಾದೆ ಇದ್ದವರಲ್ಲಿ ಮರ್ಯಾದೆ ಇದ್ದೇ ಮಾತಾಡ್ಬೇಕಲ್ವ? ಮರ್ಯಾದಸ್ಥ ಅಂತ ಒಪ್ಪುತ್ತಿಯಲ್ಲ? ಖಂಡಿತ. ಹಾಗಾದ್ರೆ ಮರ್ಯಾದೆಯಿಂದ ಒಂದು ಹೋಗಿ ಬರುವುದು ಇದು ಮರ್ಯಾದಾ ಯಾತ್ರೆ. ಹೀಗೆ ಬಾ ಏರಿಕೊಳ್ಳೋಣ, ಸಾಗೋಣ. ಉಳಿರಿಸಿ ಪೂಜಿಸೋದ ಬೆಸಗೊಂಡ ನಿಗಮಾಗಮ ವಂದ್ಯ ಲೋಕಪಾಲಕ ಸಜ್ಜನರ ದಾತಾರ ನೆನೆಸಿದಂತ ಶ್ರೀಕೃಷ್ಣ ಪರಮಾತ್ಮ
ದ್ವಾರಕಾವತಿಯನ್ನು ತೊರೆದು ಸ್ವರ್ಗದೆಡೆಗಾಗಿ ಸಾಗಿ ಬಂದವನಿದ್ದೀಯ. ನರಕದಾರವರನ್ನು ಕೊಂದು ಕಳೆದು ಒದಗಿದ ದುರ್ಗತಿಯನ್ನು ದೂರೀಕರಿಸಿದ ಪರಮಾತ್ಮ ನೆನಪುಂಟು ನೋಡಿ, ಸತ್ಯವೊಂದಿಗೆ ಉಪಕಾರ ಮಾಡಿದ್ದೆ ನೆನಪಿರುವುದಿಲ್ಲ. ಅವತ್ತು ಮುಗಿಯಲಿಲ್ಲ ನಿನ್ನಿಲ್ವಾ? ನೀನು ಹೇಳು ಹೇಳು ಹೇಳು. ಸತ್ಯವೊಂದಿಗೆ ಬಂದವರಿದ್ದೀರಿ. ನಿಮ್ಮನ್ನು ಕಂಡೊಡನೆ ಸುರವ್ರಾತವೆಲ್ಲವೂ ನಿಮ್ಮ ಪಾದದೆಡೆಗೆ ತಲೆಯನ್ನು ಚಾಚುತ್ತಾ ಇದ್ದೇವೆ. ಪಾದ ಪೂಜೆಯನ್ನು ಮಾಡಿದವರಿದ್ದೇವೆ. ಸಂತೋಷವಾಯ್ತಪ್ಪ. ನಮ್ಮ ರಕ್ಷಕ ನೀನು. ನಿನ್ನ ಅಪೇಕ್ಷೆ ಅಂತೆ ಬಂದಿದ್ದೇವೆ ನಾವು. ನನ್ನ ಅಪೇಕ್ಷೆ ಹೌದೌದು. ಅರ್ಥ ಆಗ್ಲಿಲ್ಲ ನನಗೆ. ಅಲ್ಲ, ಆದಾಗ ಬನ್ನಿ ಅಂತ ಹೇಳಿ ಅಲ್ವ ಕುಂಡಲ ಇಟ್ಕೊಂಡು ಹಾಗೆ ಬಂದದ್ದು ಅಂತ ಹೇಳಿದ್ದು. ನನ್ನ ಅಪೇಕ್ಷೆ ಹೌದೇ ಹೌದು. ನಿನ್ನನ್ನು ಆಗಾಗ ಕಾಣುತ್ತಾ ಇದ್ದೆ ಅಂತಾದ್ರೆ ನನಗದು ಸಂತೋಷ. ಆದರೆ ಇದು ನನಗೆ ವಿಚಿತ್ರ ವಿಶೇಷ ಅನ್ನಿಸಿದ್ದು ಯಾಕೆ? ಅವನಿಗೆ ವಿಚಿತ್ರ ಅವನಿಗೆ ಏನು ವಿಚಿತ್ರ ಆಗಿದೆ ತಡಿ ಅವ ಹೇಳಿ. ಸ್ವಾಮಿ ನನಗೆ ಎಣಿಸುವುದು ಆವತ್ತಿವನು ಮುಖ ನೋಡ್ಲಿಕ್ಕೆ ಸಾಧ್ಯ ಇತ್ತ? ಅಯ್ಯೋ ದೇವ್ರೆ. ಅಲ್ಲ, ಅವಳು ಮಾತಾಡಿದ್ದು ಕೆಲವಷ್ಟು ನನಗೆ ಮಾತ್ರ ಅರ್ಥ ಆಗುದು. ನೀನು ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹಠ ಮಾಡಬೇಡ. ಅಂದ್ರೆ ಅವಳಿಗೆ ಮುಖ ನೋಡುವ ವ್ಯವಧಾನ ಇರ್ಲಿಲ್ಲ. ನೋಡುವುದು ಹೌದಾದ್ರು ಸಂತೋಷಾತಿರೇಕದಿಂದ ಅಗಲಿದ ಮುಖಮಂಡಲ ಅಂತ ಹೇಳಿದ ಕ್ರಮ ಅಷ್ಟೇ. ಈಗ ನಮಗೆ ತುಂಬಾ ಸಂತೋಷ ಆಯ್ತು ಅಂತ ಆದ್ರೆ ಮುಖಮಂಡಲ ತಾನಾಗೆ ಅರಳಿಕೊಳ್ಳುವುದಿಲ್ಲ. ಅದನ್ನೇ ಆವತ್ತು ಕಷ್ಟದಲ್ಲಿ ಬಂದದ್ದಲ್ವ ನೀನು ಹಿಂದೆ ಬಂದದ್ದು ನೆನಪುಂಟು ಸ್ವಾಮಿ. ಈಗ ಹೇಗುಂಟು? ದ್ವಾರಾವತಿಯಲ್ಲಿಯವರೆಗೆ ನಾನು ಬಂದದ್ದು ನನಗೆ 4 ಪೆಟ್ಟು ಬಿದ್ದಾಗಲೇ. ಆದ್ದರಿಂದಲೇ ಆ ಕಾಲದಲ್ಲಿ ನೀನು ನೋಡದಿದ್ರು ನಿನ್ನ ಮುಖ ಅವಳು ನೋಡಿದ್ದಾಳೆ. ಹೌದೌದು. ಒಂದೆರಡು ಮಾತಾಡ್ಲಿ ಸ್ವಾಮಿ. ಕೊಂದು ಕಳೆಯುವ ವೇಳೆಗೆ ಸತಿಯ ಜೊತೆಯಾಗಿ ನೀ ಬಂದ ಕಾರಣವೇನು ಎನ್ನುವುದನ್ನು ನರಕರನ್ನು ಕೊಂದ ಕಾಲಕ್ಕೆ ನಾನು ಅರಿತು ಗುರುತಿಸಿದ್ದಾನೆ. ನಾನು ಬರದೇ ಇದ್ರೆ ಆಗ್ತಿತ್ತ? ಜಗದ ಮಾತೆಯೆನಿಸಿದವಳು ಇವಳು, ನೀನು ಜಗತ್ತಿಗೆ ಪಿತನೆನಿಸಿದವನು ಎನ್ನುವುದನ್ನು ನಾನು ಆ ಕಾಲಕ್ಕೆ ಚೆನ್ನಾಗಿ ಕಂಡುಕೊಂಡವನು. ಆದರೆ ಈಗ ಅದಲ್ಲ, ನಾನು ನೀನು ಬರಬೇಕು ಅಂತ ಕೇಳಿಕೊಂಡದ್ದು. ಎಷ್ಟು ಹೊತ್ತಿಗೆ ಬೇಕಾದ್ರೂ ದೇವರೇ ನೀನು ಬರಬೇಕು, ನಿನ್ನ ಪಾದ ಪೂಜೆ ನಾನು ಮಾಡಬೇಕು ಅಂತ. ಈಗ ಮಾಡಬೇಕು ಅಂತ ಆದದ್ದು ಯಾಕೆ? ನರಕದಾನವ ಸತ್ತದ್ರೆ ಹೌದು, ಕೊಂದದ್ದು ಯಾರೆಲ್ಲ? ನೀವಿಬ್ಬರು. ಆದ್ದರಿಂದಲೇ ಅದರ ಕೀರ್ತಿ ನಮಗಿಬ್ಬರಿಗೂ ಸಂಬಂಧಿಸಿದೆ. ಹೌದು, ಆದ್ದರಿಂದಲೇ ಇಬ್ಬರು ಒಂದು ವರ್ಷ ಸತ್ಯವತಿ. ಈಗ ನಾನು ಯಾಕೆ ಬಂದದಂತ ಕೇಳಿ ಅಲ್ವೇ ನೀನು ಬಂದದರ ವೈಶಿಷ್ಟ್ಯ ಏನು ಅಂತ ನನ್ನ ಬಾಯಿಂದ ಕೇಳುವುದಕ್ಕೆ ಬಯಸಿದ್ದೆ. ಹೇಳ್ತೇನೆ ತಡಿ. ಒಂದು ಪ್ರದೇಶಕ್ಕೆ ಈಗ ಒಬ್ಬರನ್ನು ನೀನು ಒಮ್ಮೆ ಕರ್ಕೊಂಡು ಬಂದಿದ್ದಿ. ಹೌದೌದು. ಈಗ ನಿನ್ನ ಇನ್ನೂ ಕೆಲವು ಸತಿಯರಿದ್ದಾರೆ. ಹೌದೌದು. ಒಂದು 7 ಜನರಲ್ಲಿ ಈಗ ನಮ್ಮಲ್ಲಿ ಜನ ಇದ್ದಾರೆ ಅಂತ ಕರ್ಕೊಂಡು ಬರುವುದಲ್ಲ, ನಿಮಗೆ ಬೇಕಾದ ಜನ ಅವಳಿದ್ದಾಳೆ ಎಂಬುದರಿಂದ ಕರ್ಕೊಂಡು ಬಂದದ್ದು. ಹಾಗಲ್ಲ, 8ರಲ್ಲಿ ಇವರೊಬ್ಬರು ಅಂತ ನಾನು ಕೇಳಿದ್ದೇನೆ. ಅದೇ ಆ 8 ಲೆಕ್ಕ ಬಿಡು. ನರಕದಾನವನ ವಧೆಗೆ ಸಂಬಂಧಿಸಿ ನಿನಗೆ ನನ್ನ ಸಂಸಾರಕ್ಕೆ ಬೇರೆ ಯಾರ ಜೊತೆಗಾದ್ರೂ ನಿನಗೆ ಸಂಬಂಧ ಉಂಟು? ನಿನ್ನ ತಾಯಿಯ ಕುಂಡಲ ಸಿಕ್ಕಿದ್ ಯಾರಿಂದಲಾಗಿ? ನಿಮ್ಮಿಂದಾಗಿ. ಇಬ್ಬರು ಬರಬೇಕು ಅಂತ ನಿರೂಪಿಸಿದ್ದು ದೇವಗಡನದ ಜೊತೆ ಸೇರಿ ಯಾರು? ಅದೇ ಹೌದು ಅಂತ ಆದ್ರೆ ಇಬ್ಬರು ನಿನ್ನ ಹೇಳಿಕೆಯಂತೆ ಜೊತೆಯಾಗಿ ಬಂದದ್ದು. ಸ್ವಾಮಿ, ಈಗ ಆದರೂ ಈಗ ನಾನು ಈ ಕಾಲಕ್ಕೆ ಯಾವುದೇ ಕರೆಯನ್ನು ನಿಮಗೆ ಕಳುಹಿಸಿ ಕೊಟ್ಟದ್ದಿಲ್ಲ. ಬರಬೇಕು ಅಂತ ನಿವೇದನೆ ಉಂಟು, ಹೌದೇ ಹೌದು. ಆದ್ರೆ ಸ್ವಾಮಿ, ಬಂದದ್ಯಾಕೆ? ಏನಾದ್ರೂ ವಿಷಯ ಉಂಟಾ? ದೇವೇಂದ್ರನಿಂದ ಏನಾದ್ರೂ ಸೇವೆ ಆಗಬೇಕು? ಸ್ವಾಮಿ, ನೀವು ಹೇಳಿದ ಹಾಗೆ ಸ್ವಲ್ಪ ಸಮಯ ಬಿಟ್ಟು ಬರ್ತಾ ಇದ್ರು ಹೇಳುವುದು ಇದನ್ನೇ. ಇವತ್ತೇ ಕೆಲವು ದಿವಸ ಕಳೆದು ಕೇಳಬಹುದಿತ್ತು, ಇದನ್ನು ಇವತ್ತೇ ಕೇಳಿಸಿದ್ಯಲ್ಲ. ಏನು ಮಾಡುವುದು ಸ್ವಾಮಿ? ಈಗ ದೇವೇಂದ್ರನ ಸೇವೆ ಬೇಕು ಅಂತ ಆದ್ರೆ ನೀವು ಅಲ್ಲಿಂದಲೇ ಒಂದು ನೆನಪು ಮಾಡಿದ್ರೆ ಸಾಕು, ನಾನು ಬರ್ತೇನೆ. ಏನು ಸೇವೆ ಮಾಡುವುದಕ್ಕೂ ಸಿದ್ಧ. ಏನು ಸೇವೆ? ಅವನ ಕುಶಲ ವಿಚಾರಿಸಿ. ತಡಿ ಬಂದ ಕ್ಷಣದಲ್ಲಿ ಅವಳಿಗೆ ಅವಳತ್ತೆ. ಈಗ ದೇವೇಂದ್ರ, ಹೌದು, ಎಲ್ಲ ಸಂತೋಷ ಅಲ್ವಾ? ಸಂತೋಷದಲ್ಲಿ ಸುಧರ್ಮ ಸಭೆ, ಹೌದು, ದೇವಗುರುಗಳು, ಹೌದು, ದಿಕ್ಪತಿಗಳು, ಹೌದು, ದೇವಾರು ದೇವತೆಗಳು, ಪಿತೃದೇವತೆಗಳು, ಹೌದು, ಎಲ್ಲ ವಿರಾಜಿತರಾಗಿದ್ದಾರೆ. ಎಲ್ಲವರಿದ್ದಾರೆ. ವ್ಯವಸ್ಥೆ ಅವ್ಯವಸ್ಥೆ ಯಾವುದು? ವ್ಯವಸ್ಥೆ ಎಲ್ಲವೂ
ಸರಿಯಾಗಿದೆ, ಸರಿಯಾಗಿದೆ. ಸಂಪನ್ನವಾಗಿದೆ, ಉಂಟು. ಸುವ್ಯವಸ್ಥಿತವಾಗಿ ಉಂಟು ಸ್ವಾಮಿ. ಎಲ್ಲ ಸರಿ ಉಂಟಂತೆ. ಹ? ಇದ್ದಾಗ್ಲೇ ಕೇಳ್ಬೇಕು. ಎಲ್ಲ ಸರಿ ಉಂಟಂತೆ. ಅದು ಸರಿ ಉಂಟು, ನಮಗಾಗ್ಬೇಕಂತ ಕೇಳಿದೀಗ. ನೀನು ಎಷ್ಟು ಸರಿ ಉಂಟು ಅಂತ ಹೇಳಿದ್ರು ನಮಗದು ಸರಿ ಅಂತ ಆಗುದಿಲ್ಲ. ಸುರಲೋಕದಲ್ಲಿ ಏನಾದ್ರೂ ತಪ್ಪಿದ್ಯಾ? ಅಲ್ಲ, ನಿಮಗೆ ಕೊರತೆ ಇಲ್ವಲ್ಲ ಅಂತ. ಸ್ವಾಮಿ, ನಮಗೆ ಯಾವ್ದಾದ್ರು ಕೊರತೆ ಆಗ್ಲಿಕ್ಕೆ ಅವನಿಗೆ ಯಾವ್ದು ಕೊರತೆ ಇಲ್ವಂತೆ. ಅವನಿಗಿಲ್ಲ, ನಮಗಾಗಿದೆಯಲ್ಲ ಸ್ವಾಮಿ. ಅವ್ರು ಏನು ಕೊರತೆ ಉಂಟು ಹಾಗಲ್ಲ, ನಮ್ಮಿಂದಲಾಗಿಯೇ ತಮ್ಮನ್ನು ತಾವು ತುಂಬಿಸಿಕೊಂಡವರು ತೃಪ್ತಿಯಿಂದ ಪೂರ್ಣರಾಗಿರುವಾಗ ನಾವೊಂದು ಅತೃಪ್ತಿಯಲ್ಲಿ ಅಸಂತೃಪ್ತಿಯಲ್ಲಿ ಇರುವುದು ಯಾಕೆ ಅಂತ ಅವಳು. ದೇವರದ್ದು ಅತೃಪ್ತ. ನನ್ನದಲ್ವೋ, ನನ್ನಲ್ಲಿ ಏನುಂಟು, ನನಗೇನು ಬೇಕು ಸ್ವಾಮಿ? ಯದೃಚ್ಛಾ ಲಾಭ ಸಂತುಷ್ಟ ಅಂದ್ರೆ ಏನು ಅಂತ ಗೊತ್ತುಂಟ? ಇಲ್ಲ, ಇಲ್ಲ ಸ್ವಾಮಿ. ಮತ್ತೆ ಹೇಳ್ತೇನೆ. ಇಲ್ಲ, ಇಲ್ಲ. ಆದ್ದರಿಂದ ಸಿಕ್ಕಿದ್ದರಲ್ಲಿ ಅದೇ ಸಿಕ್ಕಿದ್ದರಲ್ಲೇ ನಾ ತೃಪ್ತಿ ಪಡುವ ಅಂತ ಅರ್ಥ. ಈಗ ನಾವು ಅಂತಂದ್ರೆ ನನಗೆ ಬೇಕು ಅಂದ್ರೆ ನನ್ನ ಸಂಸಾರಕ್ಕೆ ಸ್ವಾಮಿ. ಬೇಕು, ನನ್ನ ಸಂಸಾರ ಅಂದ್ರೆ ನನ್ನ ಹೆಂಡತಿಗೆ ಬೇಕು ಅಂತ. ಸ್ವಾಮಿ, ಓ. ಅವತ್ತೇ ಹೇಳಿದ್ದೇನೆ, ನರಕಾಸುರನನ್ನು ಕೊಂದು ಸುರಪೀಠವನ್ನು ಮರಳಿ ಒದಗಿಸಿದವರು ನೀವು. ನಿಮ್ಮ ಪಾದ ಪೂಜೆಗಿಂತ ಬೇರೆ ಈಗ ದೇವರು ಎಷ್ಟು ಹೆಚ್ಚು ಅಂತ ಕೇಳಿದ್ರೆ ಏನು ಕೇಳಿಯಾನು? ಪೂಜೆ ಒಂದು ಕೇಳಿಯಾನು. ಸ್ವಾಮಿ. ಅಷ್ಟು ನಾ ಮಾಡಿದ್ದೇನೆ. ಇವನದ್ದು ಬೇರೆ. ಅಯ್ಯೋ, ಇವಳದ್ದೊಂದು ರಾಗ ಎಲ್ಲಿ ಹೋದ್ರೂ ನಿಲ್ಲುವುದಿಲ್ಲ. ಈಗ ಅವಳಿಗೆ ಬೇಕಾದ್ದನ್ನು ನಾನು ಹೇಳದೆ ನನ್ನನ್ನು ಮಾತಾಡುವುದಕ್ಕೆ ಅವಳು ಬಿಡುವುದಿಲ್ಲ. ನೀನೊಂದು ಎಂತದು, ನೀವು ಯಾವ ಉದ್ದೇಶ ಇಟ್ಟುಕೊಂಡು ಬರ್ಲಿಕ್ಕಿಲ್ಲ. ಯಾಕೆ ಇಲ್ಲಿ ಇದ್ದದ್ದೆಲ್ಲ ನಿಮ್ಮದ್ದೇ ಅಂತ ನನಗೂ ಗೊತ್ತುಂಟು. ಎಲ್ಲ ಕೇಳುವಾಗಾದ್ರೆ ಎಂತದು ಹೊತ್ತುಕೊಂಡು ಹೋಗುದು ಯಾರು? ಸುಮ್ಮನೆ ಇರು ನೀನು. ಈಗ ನಿನಗೆ ದೇವರಿಗೆ ಯಾವುದು ಬೇಡ ಅಂತ ಗೊತ್ತುಂಟು. ದೇವರು ಕೇಳುವುದಿದ್ರು ಅಧೀನದಲ್ಲಿದ್ದವರ ಸಂತೃಪ್ತಿಗಾಗಿ ಕೇಳುವುದು ಅಂತ ಗೊತ್ತುಂಟು. ಹೌದು. ಅಷ್ಟು ಹೌದು ಅಂತ ಆದ್ರೆ ಒಂದು ಅಪೇಕ್ಷೆ ಉಂಟು ಸರ್. ಅಪೇಕ್ಷೆ ಸತಿಗೆ ಸುರಪಾಲಿತ ಭುಜವ ಬಯಸಲು ಬೇಕೆಂದು ಬಂದೆವು ವಿವೇಕದಿ ಮನವೊಲಿದು, ಬೇಕೆಂದು ಬಂದೆವು ವಿವೇಕದಿ ಮನವೊಲಿದು, ನೀ ಕರುಣಿ ಸೊಯ್ಯಲದನತ್ತ, ನೀ ಕರುಣಿ ಸೊಯ್ಯಲದನತ್ತ ನಾಕೆ ಪರಬ್ರಹ್ಮ ಸ್ವರೂಪಿ. ದುಃಖ ಇಲ್ಲದ ಊರಾದ್ದರಿಂದ ನಾಕ ಅಂತ ಇದಕ್ಕೆ ಹೆಸರು. ಹೌದು. ಅದರ ಅಧಿಪತಿಯಾದ ನೀನು ಯಾವತ್ತೂ ದುಃಖದಲ್ಲಿರಬಾರದು ಅಂತ ಸುಮನಸರಾದವರು ಯಾವ ಲೋಕದಲ್ಲಿದ್ರು ಹಾರೈಸ್ತಾರೆ. ಹೌದು ಸ್ವಾಮಿ. ನಾವು ಭೂಲೋಕದಲ್ಲಿದ್ದರು, ನಮ್ಮ ವ್ಯವಹಾರ ಎಲ್ಲ ಅಲ್ಲಿಯೇ ಇದ್ದರೂ ಕೂಡ ನಿನಗೆ ದುಃಖ ಬಂದಿದೆ ಅಂತ ಆದಾಗ ನಾವು ಒದಗಿದ್ದೇವೆ. ಹೌದು. ಈಗ ಸಂಸಾರದಲ್ಲಿ ನಿನಗೆ ಉಪಕಾರ ಮಾಡಿದವರು ಕಷ್ಟದಲ್ಲಿ ಸಿಲುಕಬೇಕು ಅಂತ ನಿನಗೇನಾದ್ರೂ ಉಂಟಾ? ಸ್ವಾಮಿ, ಹಾಗಾಗುತ್ತದೆ ಅಲ್ಲ, ಯಾರಾದ್ರೂ ನನಗೆ ಆಗ್ತದೆ ಅಂತಲ್ಲ, ಯಾರಾದ್ರೂ ಸಾಂಸಾರಿಕ ತಾಪತ್ರೆಯಲ್ಲಿ ನರಳಬೇಕು ಅಂತ ನೀನು ಬಯಸುವುದಕ್ಕುಂಟಾ? ಸ್ವಾಮಿ, ಧರೆಯ ಸುಖವನ್ನು ಹಾಗಲ್ಲ ಹೇಳ್ಬೇಡಿ. ಮತ್ತೆ ಏನೇನೆಲ್ಲ ಯೋಚನೆ ಮಾಡಿದನು ಮತ್ತೆ? ಇಲ್ಲ, ಈಗ ನಮ್ಮ ಬಗ್ಗೆ ಅಲ್ಲ, ನಾನು ಹೀಗೆ ಕೇಳಿದ್ದಷ್ಟೇ. ಸಾಮಾನ್ಯತಃ ಲೋಕದಲ್ಲಿ ಯಾರ ಕೆಡುಕನ್ನು ಅವು ಬಯಸುವುದಿಲ್ಲವಲ್ಲ ಅಂತ. ಮರ್ತ್ಯಲೋಕಕ್ಕೆ ಮಾತೆ ಎನಿಸಿದ ಗೋವಿನ ಹಾಗೆಯೇ ಲೋಕದ ಹಿತವನ್ನು ಬಯಸುವವನು ನಾನು ಶಕ್ರ ಅಲ್ವಾ? ಜಗಕ್ಕೆ ಹಿತವನು ಶಕ್ರ. ಹೌದು. ಜಗತ್ತಿನ ಎಲ್ಲರ ಹಿತವನ್ನು ಬಯಸುವವನು. ನಾನು ಅದೇ ಈಗ ನಾವು ಬಂದದ್ದು ಒಂದು ಹಿತಕಾಮನೆಯನ್ನು ಸಾಧಿಸಿಕೊಳ್ಳುವುದಕ್ಕೆ. ಈಗ ಹೌದೌದು, ಈಗ ಕಳೆದು ಹೋದದ್ದು ದೇವಮಾತೆಯ ಕುಂಡಲ ಮಾತ್ರ ಅಲ್ವಾ, ಮತ್ತೆ ಮಣಿಶೈಲ ಮಣಿಶೈಲ. ಅದೆಲ್ಲ ಕುಟ್ಟಾಗಿದೆ. ಅದೆಲ್ಲ ಮತ್ತೆ ಉಳಿದದ್ದೆಲ್ಲ ಈಗ ಕಲ್ಪವೃಕ್ಷ ಎಲ್ಲ ಹೇಗುಂಟು?
ಸ್ವಾಮಿ, ಕಲ್ಪವೃಕ್ಷ ಅನ್ನುವುದು ಸ್ವರ್ಗಲೋಕಕ್ಕೆ ಒಂದು ರೀತಿ ಇದ್ದಾದಂತಹ ಮುತ್ತಿನ ಮಣಿಯ ಹಾಗೆ. ಅದರ ಸೊಬಗು- ಕೇಳಿದ್ಯಾ? ಅದರ ಸೊಬಗೇನು? ಹೌದು. ಅದರ ವೈಭವ ಏನು? ಕಾಮಧೇನು. ಕಾಮಧೇನು. ನಾವು ಏನನ್ನು ಕಾಮಿಸುತ್ತೇವೆಯೋ ಅದನ್ನು ಕೊಡುತ್ತಾ ಇದ್ದಾಳೆ. ಯಾವ ಕೊರತೆಯೂ ಅವಳಲ್ಲಿಲ್ಲ. ಎಲ್ಲ ಕಾಮಿಸಿದನೆಲ್ಲ ಕೊಡ್ತಾಳಂತೆ. ಕಾಮಧೇನು ಎಂತದ್ದು? ನಮ್ಮಲ್ಲಿ ಕೊಟ್ಟಿಗೆಯಲ್ಲಿ ಎಷ್ಟಿಲ್ಲ. ಅದು ನಿನ್ನಲ್ಲಿ ಇದ್ದದ್ದು ದೇನು, ಅದು ಕಾಮಿಸಿದ ಹಾಲನ್ನು ಕೊಡ್ತದೆ. ಇದು ಕಾಮಿಸಿದ ಏನನ್ನಾದ್ರೂ ಕೊಡ್ತದೆ, ಅದು ಕಾಮಧೇನು. ಅದು ಇಲ್ಲೇ ತಡಿ. ಈಗ ಚಿಂತಾಮಣಿಯ ಗುಂಟಪ್ಪ, ಚಿಂತಾಮಣಿಯ ಬಗ್ಗೆ ಮಾತಾಡುವುದಕ್ಕುಂಟ? ಮಾತಾಡ್ಲಿಕ್ಕಿಲ್ಲ, ಆದ್ರೆ ನೀ ಹೇಳು. ಇಲ್ಲಪ್ಪ, ಹಾ. ಸ್ವರ್ಗಲೋಕವನ್ನ ಬೆಳಗುತ್ತದೆ ಅದು. ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ಸ್ವರ್ಗಲೋಕದ ಬೆಳಕು ಚಿಂತಾಮಣಿ ಅಂತ. ಹೌದು. ಈಗ ಪಾರಿಜಾತ, ಪಾರಿಜಾತ, ಅದರ ಬಗೆಗೆ ನಾವು ಆಡುವುದಕ್ಕುಂಟು. ಆ ಸುಮದ ಇಷ್ಟು ಹೇಗುಂಟು ಅಂತ ನನಗೆ ಗೊತ್ತುಂಟು ಕೇಳಲಿಕ್ಕೆ. ಇದೊಂದು ಆಗುವಾಗ ನೀನು ಕೇಳಬೇಕಾ? ಹೇಗುಂಟು ಅಂತ. ಅವಸರ ಮಾಡಿ ಕಾರ್ಯ ಕೆಡಿಸಬೇಡ. ಪಾರಿಜಾತ ಹೇಗುಂಟು? ಆ ಸುಮದ ಸುವಾಸನೆ ಎನ್ನುವುದೇ ನಮ್ಮನ್ನು ಇನ್ನಷ್ಟು ಉಬ್ಬುವ ಹಾಗೆ ಮಾಡುತ್ತದೆ, ನಮ್ಮಷ್ಟು ಇನ್ನಷ್ಟು ಕೊಬ್ಬುವ ಹಾಗೆ ಮಾಡುತ್ತದೆ. ಬಣ್ಣ ಬಿಳಿ ಅಲ್ವಾ ಅದು ಹೂವಿದ್ದು? ಹೌದು. ಈಗ ಕೇಳಿದ್ದು ಇದಕ್ಕೆಲ್ಲ ಈಗಲೇ ಆಗಬೇಕು ಅಂತ ನೋಡಿ ನೀನು ಅಲ್ಲಲ್ಲ ಹೋಗ್ಲಿಕ್ಕುಂಟು. ತಾಡಿ. ಈಗ ಸುರಪತಿ, ಏನು ಸ್ವಾಮಿ? ಈಗ ನೀನು ನನಗೆ ಕೃತಜ್ಞತೆ ಕೊಟ್ಟಿದ್ದಿ. ಹೌದು. ಈಗ ಹ. ನಾವು ಮಾನಿಸಬೇಕು ಅಂತಿದ್ದ ಸ್ತ್ರೀಯರಿಗೆ ಹ. ಮಾಂಗಲ್ಯದ ಸೂಚಕವಾದ ಯಾವುದನ್ನಾದರೂ ಕೊಟ್ಟು ಮಾನಿಸುವುದು. ಹೌದು. ನೀನಿಲ್ಲೋ ಹ. ಈಗ ಅಲ್ಲ, ನನಗೂ ನಿನಗೂ, ಹ. ನನಗೂ ಆಯ್ತು ನಿನಗೂ ಆಯ್ತು, ಎಲ್ಲರ ಹಿತಕ್ಕೆ ಹೇಳುದು. ಹೌದು. ಉಪಕಾರ ಯಾರಿಂದಲಾದರೂ ಪಡೆದ್ರೆ ಕೃತಜ್ಞತೆ ಸಲ್ಲಿಸುವಾಗ ಕೆಲವರಿಗೆ ಕೊಡುಗೆಯ ನಿರೀಕ್ಷೆ ಇರ್ತದೆ. ಹೌದು. ಕೆಲವರಿಗೆ ಭಾವದ ನಿರೀಕ್ಷೆ ಮಾತ್ರ ಇರುತ್ತೆ. ನಿಮಗೆ- ನನಗೆ ನೀನು ಭಾವದಿಂದ ಕೈ ಮುಗಿದ್ರೆ ಸಾಕು. ಅಲ್ಲಿ ಆಗಲ್ಲ ಸ್ವಾಮಿ, ಏನಾದ್ರೂ ಸಿಕ್ಕ ಅದು ತಾಯಿ ಅಲ್ವಾ? ಸತ್ರಾಜಿತನ ಮಗಳು. ಅದು ಹೌದು. ಆದ್ದರಿಂದ ನೀ ಕೊಡುವಾಗ ಏನಿಲ್ಲ, ಒಂದು ಹಣ್ಣು ಬೇಕು ಅಂತ ಹೇಳುವುದಿಲ್ಲ, ಹೂವಾದ್ರೂ ಕೊಟ್ಟೊಂದು ಗೌರವಿಸಿದ್ರೆ, ಮಾಡಿದ್ದಕ್ಕೆ ಏನಾದ್ರೂ ಕೊಟ್ಟದ್ದು. ಹೆಣ್ಣು ಮಕ್ಕಳಿಗೆ ಬಯಸಿದ್ರೆ ಎಷ್ಟು ಬಯಸಿಯಾರು? ಹೌದೌದು. ಕೈಗೊಂದು ಬಳೆ. ಅಲ್ಲ, ಮತ್ತೆ ನಾನು ಹೇಳ್ತೇನೆ, ನೀನು ಈಗ ಇಲ್ಲಿ ಹೂ ಕೊಡುವುದು, ಈಗ ಹೆಣ್ಣು ಮಕ್ಕಳು ಮುಡಿಯುವುದು ಅವರಿಗೆ ಮಾತ್ರ ಅಂತ ಭಾವಿಸಿದ್ಯೋ? ಮತ್ತೆ ನೋಡುವವರಿಗಾಗಿ ಅವರಿಗೆ ಮಾತ್ರ ಅಂತ ಮುಡಿಯುವ ಕ್ರಮವೇ ಇಲ್ಲ ಅವರು. ಆದ್ದರಿಂದಲೇ ಇಲ್ಲಿ ಕೊಟ್ಟದ್ದು ಅಲ್ಲಿ ಹೋಗುವಾಗ ಏನಾಗುತ್ತದೋ ಗೊತ್ತಿಲ್ಲ. ಆದ್ದರಿಂದಲೇ ನೀ ಕೊಟ್ಟದ್ದನ್ನು ಅಲ್ಲೇ ಮುಡಿಯಬೇಕು ಅಂತ ಆದ್ರೆ, ಈಗ ಆ ಪಾರಿಜಾತ ವೃಕ್ಷದ್ದು ಇಷ್ಟು ಉದ್ದ ಬೇಕಾ? ಅದು ಕೇಳಿದ್ದಲ್ಲ. ಇದು ಅಂಗಳದಲ್ಲಿದ್ದದನ್ನು ತಕೊಂಡು ಹೋಗುವುದಲ್ಲ, ಸ್ವರ್ಗದಲ್ಲಿದ್ದ. ನೀವು ಸುಮ್ಮನೆ ಇರು. ಈಗ ಏನು ಸ್ವಾಮಿ, ನೀವು ಸುಳ್ಳು ಬಳಸಿ ಮಾತಾಡ್ತಾ ಇದ್ದೀರಿ. ಆದ್ದರಿಂದ ಈಗ ವೃಕ್ಷವೇ ಬೇಕು ಅಂತಿಲ್ಲ, ಒಂದು ಗೆಲ್ಲು ಕೊಟ್ಟು ನಮ್ಮ ಮನೆ ಅಂಗಳದಲ್ಲಿ ನಾವು ಬೆಳೆಸಿದರೆ ನಮ್ಮ ಸ್ವಾಮಿ ಆಗುತ್ತದೆ. ನಿನ್ನ ಕೊಡುಗೆ ಇಲ್ಲಿ ಬನ್ನಿ. ನೀವು ಗೆಲ್ಲು ಕೇಳಿದಾಗ ನನಗೊಂದು ನೆನಪಾಗ್ತದೆ. ಎಂಥದ್ದು? ಸ್ವಲ್ಪ ದೊಡ್ಡದೇ ಇರಲಿ ಮಾತ್ರ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತುಂಟು, ಅದ್ರ ಅನುಭವ ಆಗಿದೆ ನನಗೆ. ಎಲ್ಲಿಯಾದರೂ ನಾವು ಯಾರಾದರೂ ಮನೆಗೆ ಹೋಗಿ ಅಲ್ಲಿ ಹೂವಿನ ತೋಟ ನೋಡಿದರೆ, ಇದು ಒಳ್ಳೇದುಂಟಲ್ಲ ಈ ಹೂ, ಇದೊಂದು ಕೊಡುವಂತ ಅವರು ಕೇಳಿದಾಗ ಕೊಡಬೇಕಲ್ಲ. ತಲೆ ಎದ್ದು ಕೊಡೋದು ಸ್ವಾಮಿ, ಕೊಡ್ಲಿಲ್ಲ ಅಂತ ಆಗಬಾರ್ದಲ್ಲ. ತಂದು ನಡುವುದು, ಮಾರನೇ ದಿವಸ ಬಾಡಿ ಹೋಗ್ಬೋದು. ಅದು ನನ್ನನ್ನು ಊರಿನವರು ದೇವರು ಅಂತ ಮಾನಿಸ್ತಾರೆ. ನನ್ನನ್ನು ತೋರಿಕೊಂಡ ಕಾಲದಲ್ಲಿ ವಿಶ್ವರೂಪ ನೋಡಿದೆ ಅಂತ ನಮಸ್ಕಾರ ಮಾಡ್ತಾರೆ. ಹೀಗಿದ್ದೊಂದು ವಿಶ್ವರೂಪ ದೇವರ ಸಂಸಾರದ್ದು ನೀನೇ ತೋರಿಸಿಕೊಟ್ಟದ್ದು. ಈಗ ಇದು ನೋಡ್ಲಿಕ್ಕೆ ಏನಿಲ್ಲ ಸ್ವಾಮಿ. ಎಂತದ್ದು? ಈಗ ನೀವು ಗೆಲ್ಲು ಕೇಳುವುದು ಅಲ್ಲ, ಮರವನ್ನೇ ಕೇಳಲಿಕ್ಕೆ ಅದು ಒಳ್ಳೇದಾಗುದಿಲ್ವಲ್ಲ. ಆದ್ದರಿಂದ ಈಗ ನೀಗೆಲ್ಲಾದ್ರೂ ಕೊಟ್ರೆ ಮಾನಜನಕರಿಗೆ ಕಾಮನೆ ಅಲ್ವಾ? ದೇವಲೋಕದ ವೃಕ್ಷಕ್ಕೆ ದೇವ
ಇಂದು ಕಂಡರಲ್ಲ ಅಂತ ನಾನೇ ಪಶ್ಚಾತ್ತಾಪ ಪಡುವ ಹಾಗಾಯ್ತಲ್ಲ. ನಾ ಹೇಳಿಲ್ವಾ ವಿಶ್ವರೂಪ ದರ್ಶನ ಆಯ್ತು ಅಂತ? ಇಲ್ಲ ಅಲ್ಲದೇ ಇದ್ರೆ ಅಲ್ಲ, ಇದನ್ನು ಒದಗಿಸಿದವರು ನೀನು, ನಾನನ್ನು ಅದನ್ನು ಇಲ್ಲ ಅಂತ ನಾನು ಆಡಲಾರೆ. ಇಲ್ಲ ಅಂತ ಹೇಗೆ ಹೇಳುವುದು? ಇದ್ದದ್ದನ್ನು ಇಲ್ಲ ಅಂತ ಹೇಳುದು. ಮತ್ತೆ ನಿನ್ನ ಮೂಲ ಸ್ವರೂಪ ಏನು ಎನ್ನುವುದನ್ನು ನಾನು ಬಲ್ಲೆ, ಆದ್ರೆ ನೀನರಿತಿದ್ದೀಯೋ ಎನ್ನುವ ಹಾಗೆ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುವ ಹಾಗೆ ಮಾಡಿಬಿಟ್ಟಿಯಲ್ಲ ಸ್ವಾಮಿ. ನಿಜ ಹೇಳ, ಸದ್ಯ ನನ್ನ ಮೂಲವು ಸ್ವರೂಪವು ಇದೆ ಸ್ವಾಮಿ. ನೀನು ಭಕ್ತಾಧೀನ ಅಂತ ಕೇಳಿದ್ದೇನೆ, ಹೆಂಡತಿಯಾಧೀನನಾಗಿ ಹೋದೆಯೋ ಹೇಗೆ? ನೀ ಸುರಪತಿಯಾಗಿ ಹೀಗೆಲ್ಲ ಮಾತಾಡಬಾರ್ದು. ಇದು ಸ್ವಲ್ಪ ಹೆಚ್ಚಿಗೆ ಆಯ್ತು ಮಾತ್ರ. ಇಲ್ಲ ಇಲ್ಲ, ಅದನ್ನು ಸರಿ ಮಾಡಿ. ನೀನು ಚಿಂತೆ ಮಾಡಬೇಡ, ನಾನಿಲ್ವೋ. ಈಗ ಏನು ಸ್ವಾಮಿ? ದೇವರು ಭಕ್ತರಿಗೆ ಅಧೀನ ಆಗಬೇಕು. ಹೌದು. ನಿನಗೆ ಯಾರು ಹೇಳಿದ್ದೆ ಹೆಂಡತಿ ಭಕ್ತಿ ಅಲ್ಲ ಅಂತ? ಅಲ್ಲ, ಅದು ಹೌದೇ ಹೌದು. ಇನ್ನೊಂದು ಸೂತ್ರ ಉಂಟು, ಗೊತ್ತುಂಟು? ಯಾವುದು ಸ್ವಾಮಿ? ದೇವರು ಭಕ್ತರಿಗೆ ಅಧೀನ, ಭಕ್ತರು ದೇವರಿಗೆ ಅಧೀನ. ಹೌದು. ಹೆಂಡತಿ ಮೊದಲ ಭಕ್ತಳು, ಆದ್ದರಿಂದ ನಾ ದೇವರ ಹಾಗೆ ಅವಳಿಗೆ ನಾನು ಅಧೀನ, ನಾನು ಅವಳ ಅಧೀನ. ಸ್ವಾಮಿ, ದೇವರು ಮತ್ತು ಭಕ್ತರ ಸಂಬಂಧವು, ಪತಿ ಪತ್ನಿ ಸಂಬಂಧವು ತುಂಬಾ ವ್ಯತ್ಯಾಸದಂತ ತಿಳಿಯಬೇಡ. ಆದ್ದರಿಂದಲೇ ಅಲ್ವ ಹೆಂಡತಿ ಗಂಡನಂದು ದೇವರೇ ದೇವರೇ ಅಂತ ಕರೆಯುವುದು. ದೇವರಾಗಿ ಬಳಸಲಿಕ್ಕೆ ಆಗ್ತದೆ ಅಂತ ಸ್ವಾಮಿ. ದೇವರೇನಾದ್ರೂ ಮಾಡಿದ್ರೆ ಮಾತಾಡುವುದಕ್ಕುಂಟ, ಆಕ್ಷೇಪಿಸುವುದಕ್ಕುಂಟ, ಅನುಮೋದಿಸಿದ ನಿರ್ವಾಹ ಉಂಟು. ಅನುಮೋದಿಸಿದ್ರೆ ನಾಳೆ ದೇವರಿಗೆ ನಿನ್ನೆ ಸಿಕ್ಕಿದ್ದು ಸಿಗ್ತದೆ? ಸಿಗ್ತದ? ಇಲ್ಲ. ಆದ್ದರಿಂದಲೇ ಸತಿಪತಿ ಸಂಬಂಧ ಮತ್ತು ಜೀವದೇವ ಸಂಬಂಧ ಅದೆಲ್ಲ ಒಂದೇ ತೆರನಾದ. ಏನೋ ಹೌದು ಸ್ವಾಮಿ. ಹಾಗಂತ ನೀನೊಂದು ಸಾಂಸಾರಿಕ ಜೀವನವನ್ನು ಕಂಡವನು, ನಾನು ಸಂಸಾರಸ್ಥನಾಗಿಯೇ ಬದುಕನ್ನು ಕೊಟ್ಟವನು. ಆಗ್ಲಪ್ಪ. ಈಗ ಸತಿಯಲ್ಲಿ ಪತಿಯಾದವನು ಕೆಲವಾರು ಸುಳ್ಳುಗಳನ್ನು ಹೇಳಬಹುದಲ್ಲ. ಈಗ ಸತಿ ಕೇಳಿದ ಎಲ್ಲವನು ಅನುಭವದ್ದೇ ಹೇಳು. ನನಗೆ ಇಲ್ಲ, ಅವಳಿಗೆ ಪ್ರತಿಕೂಲವಾಗಿ ಹೇಳಿದರೆ ಮತ್ತೆ ಹೋಗುದು ಯಾರ ಮರ್ಯಾದೆ ಅಂತ ಅವಳು ನೋಡುವುದಿಲ್ಲ. ಅದು ಅವಳ ಸ್ವಭಾವ. ನೀನೇ ಜಾಗ್ರತೆ ಮಾಡುವುದು ಒಳ್ಳೆಯದು. ಭಗವಂತ, ನೀನು ಕೇಳಿರುವುದು ಸ್ವರ್ಗಲೋಕದ ಸುವಸ್ತುಗಳಲ್ಲಿ ಒಂದಾದಂತಹ ಪಾರಿಜಾತದ ಗೆಲ್ಲು. ಸ್ವಾಮಿ, ಯಾವ ವಸ್ತು ಎಲ್ಲಿ ಇದ್ದರೆ ಯಾವುದಕ್ಕೆ ಮೌಲ್ಯವೋ ಅದು ಅಲ್ಲೇ ಇದ್ದರೆ ಚಂದ ಅಂತ ನೀನೇ ನಿರೂಪಿಸಿ ಕೊಟ್ಟವನು. ಅಲ್ಲದೇ ಇದ್ರೆ ಅದಿತಿ ಮಾತೆಯ ಕುಂಡಲಗಳು ನರಕಾಸುರನ ವಶವಾಗಿ ಹೋದ್ರೆ ಏನಾದ್ರೂ ತೊಂದರೆ ಆಗ್ಲಿಕ್ಕೆ ಉಂಟು? ಒಂದರ್ಥದಲ್ಲಿ ತೊಂದರೆ ಆಗ್ಲಿಕ್ಕಿಲ್ಲ. ಅದು ಯಮನ ಪಾಶಕ್ಕೆ ಬಂದಾಗ ಮಾತ್ರ ಅದು ಯಮನ ಕೈಯಲ್ಲಿದ್ದರೆ ಚಂದ. ಆದ್ರೆ ಸ್ವರ್ಗಲೋಕದಲ್ಲಿರುವಂತಹ ಈ ಪಾರಿಜಾತ ಪುಷ್ಪವನ್ನು ನಾಳೆಯ ದಿವಸದಲ್ಲಿ ಪರಿವರ್ತನಶೀಲವಾದಂತಹ ಪ್ರಪಂಚಕ್ಕೆ ತಗೊಂಡು ಹೋಗಿ ನೀನು ನೆಟ್ಟೆ ಅಂತಾದ್ರೆ ಕ್ಷಣ ಕ್ಷಣಕ್ಕೂ ನಿಮಿಷಕ್ಕೂ ಪರಿವರ್ತನೆ ಹೊಂದಬಲ್ಲ ಮನುಷ್ಯರು ಅದನ್ನು ಚಂದವಾಗಿ ಕಂಡಾರೆ. ನಾಳೆಯ ದಿವಸದಲ್ಲಿ ಸ್ವರ್ಗಲೋಕವನ್ನೇ ಹೀಗೆಳೆಯುತ್ತಾ ಹೋದರು. ಸ್ವರ್ಗ ಅಂತ ಹೇಳಿದ್ರೆ ಹೀಗೆ ನಾವೇನೋ ಭಾವಿಸಿದ್ದು, ಇಲ್ಲೇನೋ ಆದದ್ದು. ಈಗ ಸತ್ಯ ಕೇಳುವುದು ನಾನು, ಒಂದು ಹೂವಿನ ಗಿಡವನ್ನು ಚಂದ ನೋಡಿಕೊಳ್ಳುವುದು ಗಂಡಸ ಹೆಂಗಸ? ಯಾಕೆ ಅನುಮಾನ? ಯಾಕೆ ಕೇಳಿದ್ದು ನಾನು. ಅಲ್ಲ, ಹೆಂಗಸೆ ಅದರ ಪರಮ ಪ್ರಯೋಜನ ಹೆಣ್ಣೆ ಪಡೆಯುವುದು. ಹೌದು ಹೌದು. ನೀನು ಯಾಕೆ ಕೇಳಿದ್ದದನ್ನು? ಅಲ್ಲ, ಕೇಳಿದ್ದು ನಾನು. ಅದೇ ಅವಳು ಕೇಳಿದ್ದಷ್ಟೇ, ಹೀಗೆ ಲೋಕಾಭಿರಾಮದಲ್ಲಿ. ಈಗ ಅಂತೂ ಇರಬೇಕಾದಲ್ಲಿ ಇರಬೇಕು. ಹೌದು ಸ್ವಾಮಿ. ಈಗ ಕಣ್ಣು ಮುಖದಲ್ಲಿದ್ರೆ ಚಂದ, ಹೌದಾ? ಈಗ ನಾಲಿಗೆ ಎನ್ನುವುದು ಬಾಯಿಯ ಒಳಗಿದ್ರೆ ಚಂದ. ಅದನ್ನು ಎಲ್ಲೋ ಒಂದು ಭಾಗದಲ್ಲಿ ಕೊಟ್ರೆ ಏನಾದ್ರೂ ಚಂದ ಉಂಟಾ? ಕಿವಿ ಎನ್ನುವುದು ಸುಮಧುರವಾದ ವಿಚಾರವನ್ನು ಕೇಳುವುದಕ್ಕಿರುವಂತಹದ್ದು. ಆ ಕಿವಿಯಲ್ಲೇ ಏನಾದ್ರೂ ಕರ್ಕಶತೆಯನ್ನು ಆಡಿದ್ರೆ ಅಥವಾ ಸೌಜನ್ಯ ಮೂರ್ತಿಯಾದ ನಿನ್ನ ಬಾಯಿಯಲ್ಲಿ ಸುರಲೋಕದ ಸುವಸ್ತುವನ್ನು ಕೊಂಡು ಹೋಗುವ ಮಾತು ಬಂತಂತಾದ್ರೆ ಸ್ವಲ್ಪ ಇದು ದೌರ್ಜನ್ಯ ಅಂತ ಅನ್ನಿಸುವುದಿಲ್ವ ಸ್ವಾಮಿ? ನಿನಗೂ ಹೇಳುವುದಕ್ಕೆ ಕಷ್ಟ ಇಲ್ಲದಿರುವಾಗ, ನೀನು ಸೌಖ್ಯದಲ್ಲಿರುವಾಗ ಯಾರಾದ್ರೂ ವ್ಯವಧಾನ ಇದ್ದವರು ಬಂದ್ರೆ ತುಂಬಾ ಮಾತಾಡುವ ಅಭ್ಯಾಸ ಉಂಟಲ್ವಾ? ಅಲ್ಲ, ನಿನಗೆ ಹೇಳಲಿಕ್ಕೆ ಕಷ್ಟ ಅದಲ್ಲ ಅಂತ ಆದರೆ ಭೂಲೋಕ ಇರುವುದೆಲ್ಲಿ? ಭೂಮಿ ಕೆಳಗೆ, ಸ್ವರ್ಗಕ್ಕೆ ಅದು ಕೆಳಲೋಕ. ಹೌದು ಹೌದಲ್ಲ? ಹೌದು. ಸ್ವರ್ಗಲೋಕ ಎಲ್ಲಿರುವುದು? ಮೇಲೆ. ಮೇಲಿನವರು ಕಷ್ಟ ಬಂದಾಗ ಎಲ್ಲಿ ಹೇಳಬೇಕಾದ್ದು? ಮೇಲಿನವರು ತಮ್ಮಿಂದ ಮೇಲೆ. ನೀನೆಲ್ಲಿಗೆ ಇಳಿದದ್ದು? ಭೂಲೋಕಕ್ಕೆ. ಹಾಗಾದ್ರೆ ಇರಬೇಕಾದಲ್ಲೇ ಇರಬೇಕು ಅಂತಿದ್ದರೆ ಸ್ವರ್ಗಲೋಕದ ಘನತೆ ಎಲ್ಲಿರ್ಬೇಕಿತ್ತು? ಅದು ಕೆಳಗೆ ಬರ್ತದೆ ಕಷ್ಟ ಬರುವಾಗ. ನನ್ನ ಪಾದ ಮೂಲಕ ಬಂದು ನರಕದ ಇತ್ಯ ಕುಂಡಲಾಪರಿಸಿದ್ದಾನೆ, ಪಾಶ ಕೊಂಡಿದ್ದಾನೆ, ಮನುಷ್ಯ ಹೋಗಿ ಹೇಳುವುದಕ್ಕಾಗ್ತದೆ. ಈಗ ಬಂದು ನಾವೊಂದು ಗೆಲ್ಲು ಕೇಳಿ, ಒಂದು ತುಂಡು ಗೆಲ್ಲು ಕೇಳಿ. ನಾನು ಬಂದದ್ದು ಭೂವೈಕುಂಠಕ್ಕೆ. ಎಂತದ್ದು? ಯಾಕಂತ ಹೇಳಿದ್ರೆ ದ್ವಾರಕ್ಕೆ ಅನ್ನುವುದು ಮತ್ತೆ ನಾನು ಕೊಂಡೋಗುದೆಲ್ಲಿಗೆ? ನರಕಕ್ಕೆ ಅಂತ ಹೇಳಿದ್ದೀನಿ. ಅದೇ ಭೂವೈಕುಂಠಕ್ಕೆ ಆದ್ರೆ ನಿನ್ನ ಮೂಲ ಸ್ವರೂಪ ಏನು ಹೇಳಿರುವುದು? ನನಗೆ ಈ ಸ್ವರ್ಗಲೋಕದಲ್ಲಿರುವಂತಹ ಒಂದು ಅಧಿಕಾರವನ್ನು ಒದಗಿಸುವಾಗಲೇ
ಸ್ವರ್ಗಲೋಕದೆಲ್ಲ ವಸ್ತುಗಳು ಇಲ್ಲಿಯೇ ಇರಬೇಕು. ಇವನಿಗೆ ಇತ್ತೀಚಿನದ್ದು ಯಾವುದು ನೆನಪಿಲ್ಲ, ಎಲ್ಲ ಹಿಂದಿನದ್ದು ಮಾತ್ರ ನಾನೊಂದು ಅದು ನಮ್ಮವರಲ್ಲಿ ನಾವು ಸುಖವಾಗಿದ್ದಾಗ ಮಾತಾಡುವುದು ಒಮ್ಮಿಂದೊಮ್ಮೆಗೆ ಕಳೆದು ಹೋದ್ರೆ ಮತ್ತೆ ಅವಕಾಶ ಪುನಃ ಸಿಕ್ಕಿದಾಗ ಹೀಗಾಗ್ತದೆ. ಈಗ ನರಕಾಸುರನಿಂದಾಗಿ ಸ್ವರ್ಗದಲ್ಲಿ ಒಡ್ಡೋಲಗ ಕೊಡುವುದು ಸ್ವಲ್ಪ ಸಮಯ ಬಿಟ್ಟಿದ್ದ, ಈಗ ಅಪರೂಪಕ್ಕೆ ಒಡ್ಡೋಲಗಸ್ಥರಾಗಿರುವಾಗ ನಾವು ಸಿಕ್ಕಿದ್ದೇವೆ. ಇದು ಮೂಲದ ಈಗ ನಾನೊಂದು ಸಂಗತಿ ಹೇಳಿ, ನಿನ್ನಲ್ಲಿ ಸ್ವರ್ಗದ ಪಾರಿಜಾತ ನಷ್ಟವಾಗುತ್ತದೆ ಅಂತ ನಾ ಕೇಳಿದ್ದಲ್ಲ, ನಷ್ಟ ಮಾಡ್ಲಿಕ್ಕೆ ಕೇಳಿದ್ದಲ್ಲ. ಈಗ ಕೊಂಡೋದ್ರು ನಾಳೆ ಏನಾಗುತ್ತದೆ ಅಂತ ಸ್ಪಷ್ಟ ಹೇಳಿಯೇ ಕೊಂಡೋಗ್ತಾರೆ, ಹೇಳಿಯೇ ಕೊಂಡೋಗ್ತಾರೆ. ಕೊಟ್ಟೆಯಾದರೆ ಹೋಗಿ ನಕ್ಕರಿ ಧ್ರುವ ಯುಗ ಬಿಟ್ಟು ಹೋಗುವ ಸಮಯ ತಟ್ಟರೆ ಬದುದಲ್ಲಿ ಹುಟ್ಟಮರ್ದನ ನೋಡು, ತಟ್ಟರೆ ಬದುದಲ್ಲಿ ಹುಟ್ಟಮರ್ದನ ನೋಡು. ಕೆಟ್ಟ ಯೋಚನೆಯ ಕೈಯ ಯುಗ ಬಿಟ್ಟು ಹೋಗುವ ಸಮಯ ನೀ ಕೊಟ್ಟೆ ಅಂತ ಆದ್ರೆ ಕಳೆದು ಹೋಗ್ತದೆ ಎಂಬ ಆತಂಕ ಬೇಡ. ಮತ್ತೆ ನಿನ್ನಲ್ಲಿದ್ದದನ್ನು ಸೂರೆಗೊಳ್ಳುವುದಕ್ಕೆ ಬಂದ ದುಷ್ಟನೂ ಅಲ್ಲ, ದುಷ್ಟ ಮರ್ದನನು ನಾನು. ಹೌದು, ನೀನು ಮಾಡಿದ ಸ್ತುತಿಯೇ ನಿನಗೆ ಮರೆತು ಹೋಗುವಾಗ ಮಾತಾಡ್ತೀನಿ. ಯಾಕೆ ಇಲ್ಲಿ ಈ ಯೋಚನೆ ಮಾಡು, ನಾನು ಇಷ್ಟು ಸಮಯ ಇರ್ಲಿಕ್ಕೆ ಹೋದದ್ದು ವೈಕುಂಠವನ್ನೇ ಸ್ಥಳಾಂತರ ಮಾಡಿ ಹೋದದ್ದು. ಸ್ವಾಮಿ, ಅದನ್ನು ಭೂವೈಕುಂಠ ಅಂತ ನೀ ಕರೆಯುವುದು ನಾನಿರುವುದರಿಂದ, ನೀವಿರುವುದರಿಂದ. ನಾನು ನಿರ್ದಿಷ್ಟ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ನಿಮ್ಮ ಪ್ರಾರ್ಥನೆ ಅಂತ ಇಳಿದು ಹೋದದ್ದು. ಹೌದಾ? ಅದು ಮುಗಿದ ಮೇಲೆ ನಾನು ಎಲ್ಲಿಗೆ ಹೋಗಬೇಕು? ನೀವು ಮತ್ತೆ ಮೂಲಕ್ಕೆ ಹೋಗ್ಬೇಕು. ಈಗ ದ್ವಾರಾವತಿಯಲ್ಲಿ ಇದ್ದದ್ದೆಲ್ಲ ನನ್ನ ಜೊತೆಯಲ್ಲಿ ನನ್ನ ಮೂಲ ಸ್ಥಾನಕ್ಕೆ ಬರ್ತದ? ಇಲ್ಲ. ಅದು ಎಲ್ಲೆಲ್ಲಿಂದ ಬಂದಿದೆ? ದ್ವಾರಕೆಯಲ್ಲಿದ್ದಂತಹ ನಂದನದಿಂದ ತೊಡಗಿ ಪ್ರತಿಯೊಂದು ಕೂಡ ವಿಶ್ವಕರ್ಮನ ಮೂಲಕವಾಗಿ ಅಲ್ಲಿಗೆ ನಾ ತರಿಸಿಕೊಂಡದ್ದು. ಅದು ದ್ವಾರಕೆ ನನ್ನನ್ನಗಲುವಾಗ, ನಾ ದ್ವಾರಕೆಯನ್ನಗಲುವಾಗ ಮೂಲ ಸ್ಥಾನವನ್ನು ಸೇರ್ತದೆ. ಇದು ಮೂಲ ಸ್ಥಾನಕ್ಕೆ ಬಂದು ಸೇರ್ತದೆ ಸ್ವಾಮಿ, ಅಲ್ವೇನೆ? ಈಗ ನಾವಿರುವಲ್ಲಿ ಹೊರಗೆ ನಮಗೆ ಹೂ ಬೇಕಾದ್ದು, ನಾವಿಲ್ಲದ ಮೇಲೆ ಯಾರಿಗೆ? ನಮ್ಮಲ್ಲೇ ಈಗ ನಮಗೆ ಮಾತ್ರ ಬೇಕಾದದ್ದು, ಬೇರೆ ಯಾರಿಗಿಲ್ಲ. ಹುಟ್ಟಿಕೊಳ್ಳುವುದೇ ಅಲ್ಲಿ. ಯಾಕೆ ಗೊತ್ತಾ? ಪರಾತ್ಮರ ಸ್ವರೂಪನಾದಂತಹ ಭಗವಂತನೆನಿಸಿದಂತಹ ಮಹಾವಿಷ್ಣುವಿನ ಸ್ವರೂಪ ಧರೆಯಲ್ಲಿ ಅವತಾರವನ್ನೆತ್ತಿದವನು ನೀನು. ಅವತಾರದ ಕೆಲವಾರು ಉದ್ದೇಶವನ್ನು ನೀನು ಪೂರೈಸ್ತಿ ಇಲ್ಲ ಅಂತ ನಾನು ಆಡುವುದಿಲ್ಲ. ಕೆಲವಾರಲ್ವ ಎಲ್ಲ ಪೂರೈಸಿ ಹೊರಡುವುದು, ಬೇಗ ಹೊರಡುವ ಯೋಚನೆ ಇಲ್ಲ. ನಾ ಹೇಳುವಲ್ಲಿಯ ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೋ. ವಿಚಾರ ಏನು ಅಂತ ಹೇಳಿದ್ರೆ, ನೀನೇ ಇಂದು ಧರೆಗೆ ಹೋದ ಮೇಲೆ ಸತಿಯ ಮಾತು ಕೇಳಿ ಸ್ವರ್ಗಲೋಕದ ಸುವಸ್ತುವನ್ನು ಬಯಸ್ತಿ ಅಂತಾದ್ರೆ, ನಾಳೆಯ ದಿವಸ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಹೊಂದಬಹುದಾದ ಭೂಮಿಗೆ ನಮ್ಮ ಸುವಸ್ತು ಹೋಯ್ತು ಅಂತಾದ್ರೆ, ಅದು ತನ್ನದಾದಂತಹ ಮೂಲ ವಿಶೇಷವನ್ನು ಕಳೆದುಕೊಂಡಿತ್ತು ಅಂತಾದ್ರೆ, ಅದಕ್ಕೆ ನೇರ ಹೊಣೆಯಾಗುವುದು ಯಾರು? ಈ ಮನ್ವಂತರದ ಅಧಿಕಾರಿ ಎನಿಸಿದಂತಹ ದೇವೇಂದ್ರ ಕೊಟ್ಟದ್ದು. ದೇವಲೋಕದಲ್ಲಿ ಸುರಪತಿಯ ಪೀಠದಲ್ಲಿ ಕುಳಿರಿದ ದೇವೇಂದ್ರನಿಗೆ ಕೆಟ್ಟ ಬುದ್ಧಿ ಬರ್ತದೆ ಅಂತ ಇಲ್ಲಿದ್ದ ಸುವಸ್ತುಗಳನ್ನು ಯಾರಾದ್ರೂ ಕೊಂಡೋಗ್ಲಿಕ್ಕೆ ಉಂಟಾ? ಇಲ್ಲ. ನಿನಗೆ ಕೆಟ್ಟ ಬುದ್ಧಿ ಬಂದದ್ದಕ್ಕೆ ಪೂರ್ವ ನಿದರ್ಶನ ಒಂದು ಸಾಕೋ ಹಲವು ಬೇಕು? ಅಲ್ಲ, ಅದಿರ್ಬೋದು. ಅಲ್ಲ, ಕೇಳಿದೆ ನಾನು. ಈಗ ದೇವಪತಿಯಾಗಿ ನೀ ವಿರಾಜಿತನಾಗಿರುವಾಗ ಗುರುಗಳನ್ನು ಅವಮಾನಿಸುವುದರಿಂದ, ದೇವತೆಗಳನ್ನು ಭಂಗಿಸುವುದರಿಂದ, ಸ್ವಜನರಾದಂತಹ ದಿಕ್ಪತಿಗಳನ್ನು ಭಂಗಿಸುವುದರಿಂದ ತೊಡಗಿ ನೀ ಮಾಡಿದ ಅನಾಚಾರ ಕ್ರಮಗಳು ಸ್ವಲ್ಪವೋ ಸ್ವಾಮಿ, ಆದ್ರೂ ಸ್ಥಾನಕ್ಕೆ ಅಂತ ಇದ್ದದನ್ನು ಹಾಗೆ ಉಳಿಸಿಕೊಟ್ಟಿದೆ. ಆದ್ದರಿಂದಲೇ ನೀ ಕೆಟ್ಟವನಾಗ್ತಿ ಅಂತ ಹೇಗೆ ಸುವಸ್ತುಗಳು ನಿನ್ನ ಕೈ ಬಿಡ್ಲಿಲ್ವೋ, ಭೂಲೋಕಕ್ಕೆ ಹೋದದ್ದರಿಂದ ಅದರ ಮರ್ಯಾದೆ ಹೋಗ್ತದೆ ಅಂತ ನೀ ಚಿಂತಿಸಬೇಕಾ? ನಾನಲ್ವೋ ಮಾಡುವುದು. ಸ್ವಾಮಿ, ಈಗ ಸ್ವಲ್ಪ ನಾವು ಸ್ವರ ಏರಿಸಿ ಮಾತಾಡಬೇಕಾಗ್ತದೆ. ಸ್ವಲ್ಪ ಸ್ವರ ಏರಿಸಿ ಕೊಡ್ತೇನೆ ಅಂತ ಗಟ್ಟಿ ಹೇಳ್ತಾನೆ ಅಂತ
ಕರೆಯುವುದು ಒಡೆಯನನ್ನು ಸ್ವಲ್ಪ ನಯವಿನಯದಿಂದ ಅದರಲ್ಲ ಸ್ವಾಮಿ ಅಂತ ಕರೀಲಿಕ್ಕಿಲ್ಲ. ಕರೀಲಿಕ್ಕೆ ಕಾರಣವನ್ನು ಈಗ ಊಟಕ್ಕೆ ಬನ್ನಿ ಅಂತ ಗದರಿಸಿ ಹೇಳಿದ್ರೆ ಯಾರಾದ್ರೂ ಉಂಡ? ಇಲ್ಲ, ಇಲ್ಲ. ಊಟಕ್ಕೆ ಬನ್ನಿ ಮಾಡಿ ತಂದ್ರೆ ಊಟಕ್ಕೆ ಬನ್ನಿ ಮಾಡಿ ಅದು ಹೇಳುವ ಕ್ರಮ ಉಂಟು. ಈಗ ನಮ್ಮ ಬಾಯಿಯಲ್ಲಿ ಬರುವಂತಹ ಶಬ್ದದ ಸ್ವರಕ್ಕೆ ಏರಿಳಿತ ಉಂಟಾಗುವುದು ಯಾವಾಗ? ಎದುರಿನವರ ನ್ಯಾಯವಿನಯತೆಗಳು ತಪ್ಪಿ ಹೋದಾಗ. ಇಲ್ಲದೇ ಇದ್ರೆ ಭಗವಂತನೆನಿಸಿದವ ಈ ರೀತಿ ಆಡಬಹುದೇ ಅಂತ ನನ್ನ ಮನಸ್ಸಿನಲ್ಲಿ ಆಗ ಬಂದಾಗಲೇ ಪ್ರಶ್ನೆ ಹುಟ್ಟಿದ್ದು ನಿನ್ನ ನಡೆನುಡಿಯಲ್ಲಿ ಸರಿಯಾದ ರೀತಿಯಲ್ಲಿಲ್ಲ ಎನ್ನುವ ಕಾರಣಕ್ಕಾಗಿ. ಸತಿಯ ಕೂಡಿ ಬಂದು ಸ್ವರ್ಗಲೋಕದಲ್ಲಿ ನಮ್ಮದಾದಂತಹ ವಿಚಾರಗಳನ್ನು ಅಥವಾ ನಮ್ಮದಾದಂತಹ ಸ್ವಾಗತವನ್ನೆಲ್ಲವನ್ನು ಸ್ವೀಕರಿಸಿದ ಬಳಿಕ ಸ್ವರ್ಗದ ಸುವಸ್ತು ಬೇಕು ಅಂತ ಹೇಳ್ತಿಂತಾದ್ರೆ ಅದಕ್ಕಿಂತ ಬೇರೆ ಒಂದು ದೌರ್ಜನ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ದೇವ್ರೆ, ನಾನು ಒಳ್ಳೆಯ ಮಾತಿನಲ್ಲಿ ಇನ್ನೂ ಹೇಳ್ತೇನೆ, ಇದೆಲ್ಲ ನಿಮಗೆ ಉಚಿತವಾದುದಲ್ಲ. ನಾಳೆಯ ದಿವಸ ಎಲ್ಲವರು ಕೈಯಲ್ಲಿ ಚಪ್ಪಾಳೆ ತಟ್ಟಿಕೊಂಡು ನಿಮ್ಮನ್ನು ಹೀಗಳೆಯುತ್ತಾರೆ. ಅವರೊಬ್ಬ ಹೆಂಡತಿಯ ಮಾತು ಕೇಳಿಕೊಂಡು ಸುರಪರ ಮುಂಭಾಗದಲ್ಲಿ ಮಾತಾಡಿದ ಎನ್ನುವುದಾಗಿ. ಹಾಗಾಗಿ ಹೇಳ್ತೇನೆ, ಸುಮ್ಮನೆ ಬಂದದ್ದು ಹೇಗೂ ಒಳಿತಾಯಿತು, ಪೂಜೆಯೇ ಆಯಿತು, ಹೋಗುದು ಒಳ್ಳೆಯದು. ಒಂದು ಸುತ್ತಿನ ಕೊಡೋದಿಲ್ವಾ? ಒಂದು ಸುತ್ತಿನ ಸಮಾಲೋಚನೆ ಮಾಡ್ಲಿಯೋ? ನೀ ಪೀಠದಲ್ಲಿ ಕುಳಿತು ನಾವು ಹೋಗುವ. ಇದ್ದದ್ದು ಬೇಡ, ಎಲ್ಲ ಹೋಯ್ತು ಅಂತ ನಾವು ಹೋಗುವ. ಇನ್ನು ಬೇಡಪ್ಪ, ಕೊಡುದಿಲ್ಲ. ಅವನಿಗೆ ಮನಸ್ಸಿಲ್ಲ ಅಂತ ಆದ್ಮೇಲೆ ಇನ್ನು ನಾವು ಕೇಳುವುದು ಸರಿಯಲ್ಲ. ಅವ ಸ್ವರ ಏರಿಸುವುದು ಮತ್ತೆ ನೀವು ಸ್ವರ ಏರಿಸುವುದು. ಹೌದು, ಮತ್ತೆ ಸ್ವಾಮಿ ಬೇಡ ನಮಗೆ. ನಮಗೆ ಕೇಳುವ ಕೆಲಸ ಈ ಪಾರಿಜಾತ ಗೆಲ್ಲು ಕೇಳಿದಲ್ವ ನಾವು. ಅವ ಕೊಡುದಿಲ್ಲ ಅಂತ ಹೇಳಿದ್ದಲ್ಲ. ಇಲ್ಲಿ ಬನ್ನಿ ಸ್ವಾಮಿ, ಇನ್ನು ನಾವು ಗೆಲ್ಲು ಕೇಳುವುದು ಬೇಡ, ಮತ್ತೆ ನಾವು ಮರವನ್ನೇ ಕೇಳುವ. ಅದು ಕೊಡ್ತಾನೆ. ನಿಮಗೆ ಒಂದು ಗೊತ್ತುಂಟು, ದೇವರಿಗೆ ಮಾನ ಅಪಮಾನಗಳು ಸಮಾನ, ಮರ್ಯಾದೆ ಹೋಗ್ಲಿಕ್ಕೆ ಅಂತ ಪ್ರತ್ಯೇಕವಾಗಿ ಇಲ್ಲ ಅಂತ. ಎಷ್ಟು ತೆಗೆದ್ರು ನಿಮಗೆ ಸಮಾಧಾನ ಆಗುದಿಲ್ಲ. ಈಗ ನಾನೊಂದು ಉಪಕಾರ ಮಾಡಿದವ ನನಗೆ ಹೇಳಿದ ಮಾತು ಈಗ ಅವನಿಗೆ ಕೇಳಲಿಲ್ಲ ಅಲ್ವಾ? ಈಗ ಅವನಿಗೆ ನೆನಪುಂಟಾ ನೀವು ಎಷ್ಟು ಉಪಕಾರ ಮಾಡಿದ್ದೀರಿ ನಿಮ್ಮ ಜೊತೆಯಲ್ಲಿ? ನಾನು ಮರೆತೋಗುವಾಗ ಮಾಡಿದ್ಯಾರು? ನಾವಲ್ಲ. ಈಗ ಕೊಡುದಿಲ್ಲ ಅಂತ ಹೇಳಿದ್ರೆ ಅವ ಗೆಲ್ಲು ಕೊಡುದಿಲ್ಲ. ಇದೇ ಆದ್ರೆ ನಾನು ದ್ವಾರಕ್ಕೆ ಬಿಟ್ಟು ಇಲ್ಲಿವರೆಗೆ ಬರುವುದು ಯಾಕೆ? ಅದು ಅಲ್ಲಿ ಆಗ್ತಿತ್ತು. ಅಲ್ಲಿ ಗೆಲ್ಲು ನಡುವುದಕ್ಕೆ ನಾನು ವ್ಯವಸ್ಥೆ ಮಾಡಿ ಬಂದದ್ದು ಬರುವಾಗ. ಇನ್ನು ಸ್ವಲ್ಪ ದೊಡ್ಡ ಹೊಂಟೆ ತೆಗೆದ್ರೆ ಆಯ್ತಪ್ಪ, ಮರ ನಡ್ಲಿಕ್ಕೆ ಅಷ್ಟೇ, ಮತ್ತೆಂತದ್ದು. ಸ್ವಾಮಿ, ಪ್ರಯಾಣಕ್ಕೆ ಬರುವಾಗ ಹೆಂಡತಿಯನ್ನು ಬಿಟ್ಟು ಬರಬೇಕು. ನೋಡು ನೋಡು, ಬೇಡದಿದ್ದದ್ದು ಕೇಳಿದ್ರೆ ಹೇಳಬಾರದವರ ಬಾಯಿಂದ ಬೇಡದಿದ್ದದನ್ನೆಲ್ಲ ಕೇಳಬೇಕಾಗ್ತದೆ. ನೋಡಿ, ಅವನು ಒಂದು ಉಪದೇಶ ಮಾಡುವಲ್ಲಿಗೆ ಬದ್ದ. ಹೋಗುವಾಗ ಹೇಗೆ ಹೋಗ್ಬೇಕು, ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ ನೋಡು. ಆವತ್ತು ನಾ ಬರದೇ ಇದ್ರೆ ಅವನ ಸ್ಥಿತಿ ಏನಾಗ್ತಿತ್ತು ಅವನಿಗೆ ಈಗ ನೆನಪಿಲ್ಲ. ಅವನಿಗೆ. ಈಗ ನಿನಗೆ ವೃಕ್ಷ ಇಲ್ಲದಿದ್ರೆ ಆಗುದಿಲ್ಲ, ಬೇಕು ಇಲ್ಲದಿದ್ರೆ ಮರಲಿಕ್ಕಿಲ್ಲ. ಈಗ ಅವ ಸ್ವರ ಏರಿಸಿದಲ್ವಾ, ನಿಮಗೇನು ಸ್ವರ ಏರುವುದಿಲ್ವಾ? ಏರಿಸಿದ್ರೆ ಆಯ್ತಪ್ಪ ಅಷ್ಟೇ. ಅಂತೂ ನೀವು ಬಿಡುವುದಿಲ್ಲ. ಇಲ್ಲಪ್ಪ, ಇಲ್ಲದಿರುವಾಗ ನನ್ನಲ್ಲಿ ಬಂದು ಪಾದಕ ಬೀಳುವುದಕ್ಕಾಗ್ತದೆ. ಈಗ ಒಂದು ಗೆಲ್ಲು ಕೇಳಿದ್ರೆ ಕೊಡುದಿಲ್ಲ ಅಂತ ಹೇಳ್ತೀಯಲ್ವ? ನನ್ನನ್ನು ಏರಿಸಿದ ಮೇಲೆ ನೀನು ಏರಬಾರ್ದು. ಕೇಳಿದ್ದು ಮತ್ತೆ ನಾನು ಏರಿದ್ದೆ ಅಂತ ಅದಕ್ಕೆ ನಿನ್ನ ತಡಿ. ಗೊತ್ತಾಯ್ತಾ? ನಾನು ಬಂದು ನೀವು ಕಣ್ಣುಗೆಪ್ಪು ಮಾಡುದು ಯಾಕೆ? ಕಣ್ಣುಗೆಪ್ಪು ಮಾಡುದಲ್ಲ, ನಿನ್ನ ಸುರಪತಿಯ ಸರ್ವ ಸಂಪದವನ್ನು ಅಪಹರಿಸಿದ ನರಕರನ್ನು ಕೊಲ್ಲುವುದಕ್ಕೆ, ಮುರಪಾಶವನ್ನು ಕಡಿದೊಗೆಯುವುದಕ್ಕೆ ಒಬ್ಬ ಕೃಷ್ಣನಿಗೆ ಸಾಕಾಗಿದೆ. ಸಂಪದ ಉಳಿಸಿಕೊಡಿ ಅಂತ ಕೇಳಿದ್ದು. ನಾ ಪಡೆಯುತ್ತೇನೆ ಅಂತ ಹೊರಟ್ರೆ ತಡೆಯುವ ಮಕ್ಕಳು ಎಲ್ಲಿದ್ದಾರೆ ಅಂತ ನನಗೆ ನೋಡಬೇಕು. ಎಲ್ಲರನ್ನು ಮಕ್ಕಳಾಗಿ ನೋಡ್ತಾ ಬಂದ್ರೆ ಬೀಜೋತ್ತ ಮಕ್ಕಳಾಗಿ ಮಾತಾಡುವುದಕ್ಕೆ ಎಂತದು ನಿನ್ನ ಸ್ವರ್ಗ ಎಲ್ಲ ಬರ್ತದ ತಡೆಯುವುದಕ್ಕೆ? ನಾನು ವೃಕ್ಷ ಕೊಂಡೋಗ್ತೇನೆ, ನೀವು ಬೇಕಾದ್ದು ಕೊಂಡೋಗ್ತೇನೆ. ಕೈ ಹಾಕ್ತೀರಾ ವೃಕ್ಷಕ್ಕೆ? ವೃಕ್ಷ ಬೇಡ ಅಲ್ವಾ, ಗೆಲ್ಲು ಸಾಕಲ್ಲ. ಬೇಡ, ಗೆಲ್ಲು ಕೊಂಡೋಗ್ತೇನೆ. ನೀವು ನಿಮ್ಮನ್ನು ಮುಂದುವರಿಲಿಕ್ಕೆ ಬಿಟ್ಟೇನೋ? ಹಿಡಿದ ವಜ್ರಾಯುಧ ಏನ್ ಮಾಡ್ತಿಂತ? ಏನೇನ್ ಮಾಡೋದು? ನೀವು ಕಳೆ ಗುಂದಿ ಹೋಗಿದೆ. ಯಾಕೆ ನಿಮ್ಮ ಕಳೆ ಹೀನವಾಗಿ ಹೋಗಿದೆ. ನೀನೇನು ಮಾಡುದು? ಅದು ವಜ್ರಾಯುಧವೇ, ವಜ್ರಾಯುಧ. ದದೀಚ ವರ್ಷಗಳ ಬೆನ್ನ ಮೂಳೆ ಆಯುಧ ಆದದ್ದು. ಅದಕ್ಕೊಂದು ಮರ್ಯಾದೆ ಉಂಟು. ಭಗವಂತ ತೆಗಿಬೇಡ. ತಡಿ ತಡಿ ತಡಿ. ವಿನಮ್ರ ವಿನಂತಿ ಮಾಡ್ತೇನೆ, ನೀವು ಇನ್ನು ಸ್ವರ್ಗಕ್ಕೆ ಬರುವುದಾದ್ರೆ ಇವರನ್ನು ಕರ್ಕೊಂಡು ಬರುವುದಲ್ಲ. ನೀನೊಂದು ಮೂಳೆ ನೀನು ಅದನ್ನು ಕೆಳಗಿಟ್ಟು ಗೆಲ್ಲು ಕೊಯ್ದು ಕೊಡ್ತೀನಿ. ಕೊಡುದಿಲ್ಲ, ಕೊಡುದಿಲ್ಲ, ಕೊಡ್ಲಿಕ್ಕೆ ಆಗುದಿಲ್ಲ.
ಗುರುತರ ಭಕುತಿಯಿಂದ ಪರಿ ಪರಿ ನುಡಿಸುತ್ತಿರುವನ ಶಿರವಂ ಹಿಡಿದೆತ್ತುತ್ತ ಮೃದು ವಚನದೊಳಿಂದಂ ತರಗರಿಸುತ್ತ ಸುರಪಂ ನೀನೀತನಾಗಿ ಮಾಡಬಹುದೇ ಸ್ವಾಮಿ? ಸುರಲೋಕಕ್ಕೆ ಬಂದುದು ಮಾತ್ರವಲ್ಲದೆ ನಾನೇನೋ ಕೊಡುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಕೈ ಮಾಡಿ ಸುದರ್ಶನಧಾರಿಯಾದ ನೀನು ನನ್ನ ವಜ್ರಾಯುಧವನ್ನು ಕಸಿದುಕೊಂಡದ್ದು ಸ್ವಾಮಿ. ಸುಧರ್ಮ ಪೀಠದ ಅಧಿಕಾರವನ್ನು ನೀನು ಒದಗಿಸಿಕೊಟ್ಟದ್ದು ಧರ್ಮ ಸಂರಕ್ಷಣೆಗೆ ಬೇಕಾಗಿ. ವಜ್ರಾಯುಧವನ್ನು ಕೊಟ್ಟದ್ದು ಸಾಧು ಸಜ್ಜನರನ್ನು ಹೊಡೆಯುವುದಕ್ಕಾಗಿ ಕೊಟ್ಟದ್ದಲ್ಲ ಎನ್ನುವುದು ನನಗೆ ಅರಿವುಂಟು ಭಗವಂತ. ಪೀಠದಲ್ಲಿ ಕುಳಿತಂತಹ ನಾನು ಯಾವ ಕಾರಣಕ್ಕೂ ಅಧರ್ಮದ ಹಾದಿಯನ್ನು ತಳೆದವನಲ್ಲ. ನರಕಾಸುರನ ಬಾಧೆಗೊಳಗಾದಂತಹ ವೇಳೆಯಲ್ಲಿ ಇನ್ನ ಪದತಲದಲ್ಲಿ ಬಂದು ಬೇಡಿಕೊಂಡವನು ನಾನು ಸ್ವಾಮಿ. ಅನವರತವು ಬಂದು ನಮ್ಮನ್ನು ಹರಸುತ್ತಾ ಇರಬೇಕು, ನಮ್ಮ ಸೌಖ್ಯವನ್ನೇ ನೀ ಬಯಸುತ್ತಾ ಇರಬೇಕು ಅಂತ ನಾನು ಕೇಳಿಕೊಂಡದ್ದೇನೋ ಹೌದೇ ಹೌದು. ಹಾಗೆಂದು ನಮ್ಮ ಪೂಜೆಯನ್ನು ಗೊಮ್ಮಂತಹ ನೀನೇ ನಮ್ಮನ್ನೇ ಪಾತಾಳಕ್ಕೆ ತಳ್ಳುವ ಸ್ಥಿತಿಯನ್ನು ಮಾಡಿದ್ದೀಯ ಭಗವಂತ. ಯಾವ ತಪ್ಪಿಗಾಗಿ ನನ್ನ ವಜ್ರಾಯುಧವನ್ನು ಸೆಳೆಯುತ್ತಾ ಇದ್ದಿ ಭಗವಂತ? ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಪೊರಿಬೇಕು, ನನ್ನ ವಜ್ರಾಯುಧವನ್ನು ನನ್ನ ಕರಕ್ಕೆ ಕೊಡಬೇಕು. ಹೇಳಿ ಹೇಳಿ. ಏನು ಸ್ವಾಮಿ? ಇಷ್ಟು ಕೇಳಿದ್ದು 50 ಆದರೆ ಅಲ್ಲಿ ಕೇಳುವಾಗ ಇದರ ದ್ವಿಗುಣ 100 ಇರಬೇಕು. ಅಂದರೆ ಭಾವಪೂರ್ಣತೆ. ನಾನು ಕೊಟ್ಟರೆ ನಡೀಲಿಲ್ಲ, ನಾ ಬಂದದ್ದೇ ನನಗಾಗಿ ಅಲ್ಲ, ಈಗ ಕ್ಷಮೆ ಕೊಡುವುದು ನನಗಾಗಿ ಕೊಟ್ಟೇನು ಅಲ್ಲಿ ಕೇಳಬೇಕು. ಅಲ್ಲಿ ಒಪ್ಪಿಸಿದರೆ ಸಿಕ್ಕಿದ್ದು. ದೇವರಿಗೂ ಸ್ವಾತಂತ್ರ್ಯ ಇಲ್ಲ ಅಂತ ಐತಿ. ಏನು ಬೇಕು ನಿನಗೆ? ಜಗಜ್ಜನನಿ, ಜಗಜ್ಜನನಿ, ಮಾತಾ ಸ್ವರೂಪಿಣಿ. ಈ ಮಧ್ಯದಲ್ಲಿ ಮಾತಾಡಿದ್ರೆ ನಷ್ಟ ಆಗ್ತದೆ. ಶಕ್ತಿ ಸ್ವರೂಪಿಣಿ ನೀವು. ನಿಮ್ಮ ಬಲ ಏನು? ನಿಮಗೂ ಭುಜಬಲ ಉಂಟು ಅಂತ ಗೊತ್ತಾದದ್ದು ನರಕನನ್ನು ಕೊಂದವಾಗಲೇ. ಆಗ ನೆನಪುಂಟ ನಿನಗೆ? ನೋಡಿದ್ಯಾ, ಮರ್ತೋದ್ದಲ್ಲ ಅಂತ ಗೊತ್ತಾಯ್ತಾ? ಮರೆತವರಾಗೆ ಮಾಡಿ ಜಾಣ ಮಾರಿ ಹೇಳಿದ್ರು. ಭಗವಂತನ ಮೂಲ ಶಕ್ತಿ ಎಲ್ಲಿಂತ ಕೇಳಿದ್ರೆ ಅದು ನಿಮ್ಮಲ್ಲಿ. ನೀನ್ ಯಾವ್ದು ಬಿಟ್ರು ಮೂಲ ಒಂದು ಬಿಡುದಿಲ್ವಲ್ಲ? ಮೂಲದಲ್ಲಿ ಉಂಟು ಎಲ್ಲವೂ. ಹೌದು ದೇವ್ರಿ. ಏನು? ಓ ಜಗಜ್ಜನನಿ ಮಾತೆ, ನಿಮ್ಮ ಪದತಲದಲ್ಲಿ ನಾ ಬೇಡಿಕೊಳ್ಳುವುದು ಇಷ್ಟು. ಏನು? ವಜ್ರಾಯುಧ ಅನ್ನುವುದು ಅದು ಸಾಮಾನ್ಯವಾದುದಲ್ಲ. ಒಂದು ಅರ್ಥದಲ್ಲಿ ನಿಮಗೆ ಅದು ನಿನ್ ಮನಸ್ಸಿನಲ್ಲಿ ಇದ್ದದ್ದನ್ನೇ ಹೇಳು. ಅದು ಬೆನ್ನೆಲುಬು. ಹೌದು ಹೌದು. ಏನಾಯ್ತು? ಅದು ನಮ್ಮ ಕೈಯಲ್ಲಿದ್ರೆ ಚಂದ, ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡ್ರಿ ಅಂತ ಆದ್ರೆ ಅದರಿಂದ ನಿಮಗೆ ಕೊಡುವ ಮೊದಲು ಬೇಕಾದ್ದು ಪಡ್ಕೋ. ಆಯ್ತಾಯ್ತು. ನಿಮ್ಮ ಆಯ್ತಾಯ್ತು. ಈಗ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಏನು ಮಾಡುವುದಕ್ಕುಂಟು, ಅದನ್ನು ನನ್ನ ಕೈಗೆ ಕೊಡಿ. ನಾವು ಒಂದು ಸ್ವರ್ಗಲೋಕವನ್ನು ಸಮಾನ ರೀತಿಯಲ್ಲಿ ಕೊಂಡು ಹೋಗುತ್ತೇವೆ. ಈಗ ನಿಮಗೆ ದೇವರು ಕೊಟ್ಟಾರು ನಿಮ್ಮ ಕೈಗೆ ಅಧಿಕಾರ, ಹಾಗಂತ ನಿಮಗೆ ಅದನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದಾ? ನಿಮಗೆ ಮನೆಯ ಕಿರಿಕಿರಿಯೇ ಹೆಚ್ಚುಂಟು. ಸುಮ್ಮನೆ ಮನೆಯಲ್ಲಿ ಕಿರಿಕಿರಿ ಉಂಟಂತ ನಿನ್ನ ಮನೆ ಸ್ತುತಿ ಮಾಡಬೇಕು ಅಂತ ಹೇಳಿದಾಗ ಸಿಕ್ಕಿದ್ದರಲ್ಲಿ ನಿನಗೆ ಗೊತ್ತಿದ್ದದ್ದೆಲ್ಲ ಹೇಳಿದರೆ ನಿನಗೆ ಬೀಳ್ತದೆ, ಜಾಗ್ರತೆ. ನಾನು ಬೇರೆ ಏನನ್ನ ಆಡುವುದಕ್ಕೆ ನಿನ್ನ ಮನೆ ಅಂತ ಇನ್ನೊಂದು ಮನೆಗೆ ಸೇರಿಸುವುದಿಲ್ಲ. ಹಾಗಲ್ಲ, ಹೇಗಿದ್ರು ತಾಯಿಗೆ ಮನೆಯಲ್ಲಿ ನಿಮ್ಮ ಅವರ ಇನ್ನೂ ಸತಿಯರಿದ್ದಾರೆ. ನೀನ್ ಹಾಗೆ ಹೇಳಿದ್ದು ನೆನಪುಂಟ? ಹೌದು. ಕಣ್ಣು ಮುಖದಲ್ಲಿದ್ರೆ ಚಂದ, ಹೌದು. ನಾಲಿಗೆ ಬಾಯಿ ಒಳಗಿದ್ರೆ ಚಂದ. ವಜ್ರಾಯುಧ ದೇವೇಂದ್ರನ ಕೈಯಲ್ಲಿದ್ರೆ ಚಂದ ಅಲ್ಲ, ನಿನ್ನ ಬಾಯಲ್ಲಿ ಎಲ್ಲ ಹಲ್ಲಿದ್ರೆ ಚಂದ. ಯಾಕೆ? ಯಾಕ ಹೋದದ್ದು ನಿಮಗೆ ಗೊತ್ತಾಯ್ತಾ? ಈಗ ಮಾತಾಡಿದ್ರೆ ಎಲ್ಲ ಹೋಗ್ತದೆ ಅಂತ. ತಾಯಿ, ಏನು? ನಿನ್ನ ಶಕ್ತಿಯ ಬಲಗೆ ಅನುಮಾನವಿದ್ದು ಮಾತಾಡುವುದಲ್ಲ. ನಿನ್ನ ಕೈಯಿಂದ ಕ್ಷಮೆ ಕೇಳಿ ಗೊತ್ತಿಲ್ಲ, ಕ್ಷಮೆ ಕೇಳಿಯೂ ಗೊತ್ತಿಲ್ಲ. ಸ್ವಾಮಿ, ಸಮಸ್ತ ಅಪರಾಧವನ್ನು ಕ್ಷಮಿಸಬೇಕು, ಉದ್ಧರಿಸಬೇಕು. ನಾನು ನಿತ್ಯ ಹೇಳುದು ಅಷ್ಟೇ. ನಾನು ಕೂತಿ ಕೇಳುತ್ತೇನೆ. ನನ್ನ ಯಾವುದೆಲ್ಲ ಸಮಸ್ತ ಅಪರಾಧಗಳುಂಟು ಅದನ್ನು ಮನ್ನಿಸಿ ನನ್ನನ್ನು ಮಾನಿಸಿ ಆ ಕೈಯಲ್ಲಿರುವಂತಹ ವಜ್ರಾಯುಧವನ್ನು ನನ್ನ ಕರಗಿತ್ತೆ ಅಂತ ಆದ್ರೆ ನನ್ನ ಬದುಕನ್ನು ಸುಖಮಯವಾಗಿ ಸಾಗಿಸ್ತೇನೆ. ಈ ವಾಕ್ಯವನ್ನು ನೀನು 1000 ಬಾರಿ ಹೇಳಿರಬಹುದು.
ಯಾಕಂತ ಹೇಳಿದ್ರೆ ನಿನಗೆ ಗೆಲುವು ಎನ್ನುವುದೇ ಇಲ್ಲ, ಸೋಲೆ ಅಲ್ವಾ ಆಗುವುದು. ನಂತರ ಕೇಳುವುದು ಇದನ್ನೇ ಅಲ್ವಾ ನೀವು? ಮಾಮ ಕೆಳಗೆ ಬಿದ್ದಾಗಿದೆ, ಇನ್ನು ಎಲ್ಲಿಗೆ ಅಂತ. ಆಯ್ತು, ಇದನ್ನು ಕೊಡ್ತೇನೆ ನಾನು. ಕೊಡಿ. ಕೊಡಬೇಕಾದ್ರೆ ನಾವು ಕೇಳಿದಂತ ಪಾರಿಜಾತ ವೃಕ್ಷ ಅದನ್ನು ನೀನು ಕೊಡಬೇಕು. ಗೆಲ್ಲು ಸಾಕು. ದೇವರು ಗೊತ್ತಾಗಿದೆ, ನೀನು ಕ್ಷಮೆ ಕೇಳು ಅಂತ ಹೇಳುವಾಗ ಅವರಿಗೂ ಬೇಕಾದದ್ದು ಬೇಕು. ಅದನ್ನು ಕೊಟ್ರೆ ಮಾತ್ರ ಇದನ್ನು ನಿನ್ಗೆ ಸಿಗ್ತದೆ. ನೀ ಕೊಡ್ಬೇಕು ಅಂತಿಲ್ಲ, ತಡೀದಿದ್ರೆ ಆಯ್ತು. ದೇವ್ರೆ, ತಗೊಂಡೋಗ್ತೇವೆ. ನೀವಂತೂ ಎದುರು ಬಿಟ್ಟು ಅವನ ಹತ್ರ ಕೇಳಿಸಿದ್ದದೇ ಅಲ್ವ? ನನ್ನನ್ನು ಎದುರು ಬಿಟ್ಟದ್ದೇ ಅವಳು, ನಾನೆಂತದ್ದು ಎದುರು ಬಿಡುವುದು? ಹೌದಾ ತಾಯೇ, ನೀನು ಯಾವುದನ್ನು ಬಯಸಿದ್ದೀಯೋ ಅದನ್ನು ನಾನು ಕೊಡುವುದಕ್ಕೆ ಪೂರ್ಣ ಮನಸ್ಕನಾಗಿ ಒಪ್ಪಿದ್ದೆ. ಬಿಡು ಅದನ್ನು ಕೊಟ್ಟು. ಅಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಅವ್ನು ನಂಬಲಿಕ್ಕೆ ಆಗುದಿಲ್ಲ, ಅದಕ್ಕೆ ಹೇಳಿದ್ದೆ ನಾನು. ಅಲ್ಲ, ಹಾಗಾದ್ರೆ ಒಂದು ವಿಷಯ ಮಾಡುವನ, ಪಾರಿಜಾತ ವೃಕ್ಷದ ಬುಡದಲ್ಲಿ ಇದನ್ನು ಇಟ್ಟು ಹೋಗ್ತೇನೆ ಅನ್ನುವ. ಅವು ಬಂದು ಹಿಡ್ಕೊಂಡು ಹೋಗಲಿಲ್ಲ, ನಾವು ಹಿಡ್ಕೊಂಡು ಹೋಗುವಾಗ ಆದೀತಾ. ನಿನಗೆ ಬೇಕಾದ್ರೆ ಪಾರಿಜಾತ ವೃಕ್ಷದ ಬುಡದಲ್ಲಿ ಅದಿರ್ತದೆ. ನನ್ನ ಮಾತು, ನಿನ್ನ ಮಾತಲ್ಲ, ಅವಳ ಮಾತು. ಬರ್ತೇನೆ, ಅಲ್ಲಿರ್ತದೆ. ಕೊಡುವವನೇ ಕೆಡಿಸ್ತಾನೆ ಅಂತಾದ್ರೆ ಮತ್ತೆ ನಮ್ಮದ್ದೇನು? ನಮಗೆ ವಜ್ರಾಯುಧ ಬೇಕು. ಪಾರಿಜಾತ ಹೋದದ್ದು ಮತ್ತೆ ಬರ್ತದೆ ಅಂತ ಅವನೇ ಹೇಳಿದ್ದಾನಲ್ವಾ? ನೋಡೋ ಮುಂದೇನಾಗ್ತದೆ. ಉದಯಾದಿ ಭಾಮಿತ ನೀಳುತ್ತ ಪುಷ್ಪ ಮುದದಿಂದ ವೆಡೆ ಮುಂದೆ ಸಾಗುತ್ತ, ಪುಷ್ಪ ಮುದದಿಂದ ವೆಡೆ ಮುಂದೆ ಸಾಗುತ್ತ, ಭಾಮಿ ಏಳುತ್ತ. ಎಷ್ಟು ಸಂತೋಷ ನನ್ನ ಬದುಕಿನಲ್ಲಿ ಇಂದು. ಹೆಂಡತಿ ಆಸೆಯನ್ನು ಯಾವ ಗಂಡ ನೆರವೇರಿಸ್ತಾನೋ ಆಗ ಆ ಹೆಂಡತಿಗಾಗುವಂತ ಆನಂದ ಅಂತ ಹೇಳಿದ್ರೆ ಪಾಪ ನಿಮಗ ಅನುಭವ ಇಲ್ಲ ಬಿಡಿ. ಹೌದು, ನಿಮ್ಮಲ್ಲಿ ಮಾತಾಡಿ ಏನು ಪ್ರಯೋಜನ ಉಂಟು? ಗಿಡ ತಂದು ನಾವಿಬ್ರು ಒಟ್ಟು ಸೇರಿ ನೆಟ್ಟದ್ದಲ್ವಾ? ಹೌದಾ? ಅಯ್ಯೋ, ಸಂಭ್ರಮವೇ ಸಂಭ್ರಮ. ರಾತ್ರಿ ಎಲ್ಲ ನಾನು ನಿದ್ದೆ ಮಾಡ್ಲಿಲ್ಲ. ಅದೇನು? ಯಾಕೆ? ಬೆಳಿಗ್ಗೆ ಹೂ ಮುಡಿಬೇಕು ಎನ್ನುವ ಕಾರಣಕ್ಕಾಗಿ. ಬೆಳಗಾಗಿದೆಯಲ್ಲ, ಇದು ಮಾಲೆ ಮಾಡಿ ಮುಡಿತೆ ನೋಡೋಣ. ಕಂಡು ವಿಧಿಯ ನಿಲ್ಲಿಸಿದ ನಿಂತೆಂದೇ ಚದರಿದ ಸುಮಸವತಿ ಮನೆ ಮುಂದೆ. ಅಯ್ಯೋ, ಪಾರಿಜಾತ ವೃಕ್ಷವನ್ನು ನಟ್ಟಿದ್ದು ನಮ್ಮನೆ ಅಂಗಳದ ತುದಿಯಲ್ಲಿ. ಹೌದು. ಆದ್ರೆ ಹೂ ನಮ್ಮನೆ ಅಂಗಳದಲ್ಲಿ ಬೀಳ್ಬೇಕಿತ್ತಲ್ಲ. ಆದ್ರೆ ಒಂದೇ ಒಂದು ಹೂ ಈಚೆ ಇಲ್ಲ, ಎಲ್ಲ ರುಕ್ಮಿಣಿಯ ಅಂಗಳದಲ್ಲಿ ಬಿದ್ದಿದೆ ಅಂತ ಆದ್ರೆ ಅಯ್ಯೋ ದೇವ್ರೆ, ಹೀಗಾಗಿ ಹೋಯ್ತಲ್ಲ. ಅವಳ ಅಂಗಳದಲ್ಲಿ ಹೂ ಬಿದ್ದಿದೆ ಅಂತ ಆದ್ರೆ ಆ ಹೂವೆಲ್ಲ ಅವಳಿಗಲ್ವಾ? ನನಗೆ ಹೂವಿಲ್ಲ, ಮರ ಮಾತ್ರ ನಮ್ಮನೆ ಅಂಗಳದಲ್ಲಿ ಇರುವುದು. ಅಯ್ಯೋ ದೇವ್ರೆ, ಇದಕ್ಕೆಲ್ಲ ಕಾರಣ ಯಾರು? ಏನಾಗಿ ಹೋಯಿತು? ನಾನು ಇದನ್ನೆಲ್ಲ ಸತ್ಯ ಅಂತ ಭಾವಿಸಿಕೊಂಡು ನಡ್ಲಿ ಕೇಳಿದ್ನಲ್ಲ, ಸ್ಥಳ ತೋರಿಸಿದ್ನಲ್ಲ, ಏನು ಮಾಡ್ಲಿ ನಾನು? ಅಯ್ಯೋ, ಶ್ರೀರಾಮ ಶಯನ ನಾರಾಯಣ ನೀರಜಗಳ ನಯನ ಘೋರ ದುರಿತ ಸಂಹಾರಣ ವಿನೋಧಾರಿ ರಮಾರಮಣ ನಾರಾಯಣ ಶ್ರೀರಾಮ ಶಯನ ನಾರಾಯಣ. ದಾಮೋದರ ಶ್ರೀಹರಿ ನಾರಾಯಣ ನಾರಾಯಣ ನಾರಾಯಣ. ನಾರದ್ರ ಸುರಮುನಿಗೆರಗಿ ಕೊಳ್ಳಿರಿಸಿ ಪೀಠಗಳು ಉಪಚರಿಸು ತೀರ್ಥವಳ ಸ್ಯಾಂಬುಜವ ಕರಿಗಿಸಿ ಬೆಸಗೊಂಡ ಕರಿಯತಿ ಪ್ರಿಯವೇ ಈದರ ಚಿಂತೆಯೇನರು ಗೊಳವ. ನಾರದರು ವಂದಿಸಿಕೊಂಡಿದ್ದೇನೆ. ಆಯ್ತಮ್ಮ, ಸ್ವೀಕಾರ ಮಾಡದೆ ಉಪಾಯ ಇಲ್ಲ. ಸಂಬಂಧದ ದೃಷ್ಟಿಯಲ್ಲಿ ನೋಡಿದ್ರೆ ನನಗೆ ನೀವು ಅಜ್ಜಿ ಮೊಮ್ಮಗನಿಗೆ ನಮಸ್ಕಾರ ಮಾಡುವುದು ಸರಿಯಲ್ಲ. ಕಾಣ್ತದ ಹಾಗೆ, ಆದ್ರೆ ನೋಡಿದವರಿಗೆ ಅರ್ಥ ಆಗುವುದಿಲ್ಲ, ನಮಗೆ ಮಾತ್ರ. ಕುಳಿತುಕೊಳ್ಳಿ. ಅಲ್ಲ, ಕುಳಿತಿದ್ದೇನೆ ನಾನು. ಎಲ್ಲೂ ಹೋದ್ರು ಹಾಗೆ ಕುಳಿತುಕೊಳ್ಳಿ ಅಂತ ಹೇಳುವ ಮೊದಲೇ ಕೂತುಕೊಳ್ಳುವುದು ಒಳ್ಳೆ ಅಭ್ಯಾಸ. ಮತ್ತೆ ಯಾವಾಗ ಮನಸ್ಸು ಬದಲಾವಣೆಯಾಗಿ ಹೇಳಿ ಅಂತ ಹೇಳ್ತಾರೋ ಅಂತ ಒಂದು ಭಯ.
ಒಂದಾದ್ರೂ ಈಚೆ ಮತ್ತೆ ಎದ್ದು ಹೋಗ್ಲಿಕ್ಕೂ ಧೈರ್ಯ ಇಲ್ಲ. ನಾವು ಎದ್ದು ಹೋದಾಗ ಮತ್ತೊಬ್ರು ಬಂದು ಗೊತ್ತುಕೊಂಡ್ರೆ ಹಾಗೆ ಹಾಗೆ ಹಾಗೆಲ್ಲ ಬರುವವರಲ್ಲ ನೀವು. ಆಹಾ. ಒಂದಾದ್ರೂ ಈಚೆ ಬಿದ್ದಿದೆಯಾ? ಓ ಇಲ್ಲಲ್ಲ. ಏನಮ್ಮ? ಏನಿಲ್ಲ, ನನ್ನ ಕಷ್ಟ ನನಗೆ ಸ್ವಾಮಿ. ಅಲ್ಲ, ನೀವೇನು ಹುಡುಕುತ್ತಾ ಇದ್ದೀರಿ? ಏನು ಹುಡುಕ್ಲಿಕ್ಕೆ ನಮ್ಮ ಅಂಗಳದಲ್ಲಿ ಯಾವುದೂ ಇಲ್ಲ. ಏನಾಯ್ತು? ಆಚೆ ಅಂಗಳದಲ್ಲಿ ಉಂಟು. ಏನಾಯ್ತು? ಏನಾಯ್ತಾ? ಹೊರೆಯುವುದೇ ನೀವಿತ್ತಿಗವರ ಸುಮಸವತಿಗೆ ನುಡಿಸಿದು ದರಿತ ಖಚಿಗೊಳ್ಳಲೆ ನಗ ಗುರುತರ ಸುಮವ ತರುತೂರ್ದ ರುಕ್ಮಿಣಿಪುರದೆದುರಿಗೆ ಹೂಬೀಳುವುದೇ. ಚಿಂತೆ ಸ್ವಾಮಿ. ಏನು ಏನು ಯಾವ ಚಿಂತೆ ಸಮಸ್ಯೆ? ಪಡ್ಬೇಕಾದವಳ ನಾನು. ಸಮಸ್ಯೆ ಏನು? ಹೇಗಿದ್ದವಳು ನಾನು? ಹೇಗಾದೆ ನಾನು? ಹೇಗಿದ್ದೆ? ಹೇಗಾದೆ? ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲರ ಹಾಗ ನಾನು ಬರುವಾಗ ತರ್ಲಿಲ್ವಾ ನಾನು? ಮತ್ತೆ ಎಷ್ಟು ತಂದಿದ್ದೇನೆ, ಏನ್ ತಂದಿದ್ದೇನೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮಗೆ ಲೆಕ್ಕ ಇಲ್ಲ. ಅಷ್ಟು ತಂದಿದ್ದಿ. ಅಷ್ಟುಂಟು. ಆದ್ರೆ ಏನು ಮಾಡುವುದು? ಬೇಕಾದದೊಂದು ಸಿಗುವುದಿಲ್ಲ ನನಗೀಗ. ಎಲ್ಲಿ ಎಲ್ಲಿ ಅಲ್ಲ, ಆವತ್ತಿನ ಒಂದು ಪ್ರಕರಣ ನೆನಪು ಮಾಡಿಕೊಳ್ಳಿ ನೀವು. ಯಾವ ಪ್ರಕರಣ? ಸ್ವರ್ಗಲೋಕದಿಂದ ನೀವು ಬರುವಾಗ ಪಾರಿಜಾತ ಸುಮವನ್ನು ತಂದದ್ದು. ಆವತ್ತು ಹೌದು. ಸರಿ ನೆನ್ಪುಂಟಲ್ಲ ನಿಮಗೆ? ಅಯ್ಯೋ, ಪಾರಿಜಾತ ಪ್ರಕರಣವನ್ನು ಮರೆತು ಹೋದಿತ್ತು. ನನ್ನವರಲ್ಲಿ ಹೇಳಿದ್ದು ಇದನ್ನು ಮುಡಿಸಬೇಕು ರುಕ್ಮಿಣಿಯ ತಲೆಗೆ ಅಂತ. ಅದನ್ನ ನಾನು ನಿಮಗೆ ಯಾಕೆ ಸ್ವಾಮಿ? ನಿಮಗೆ ಮದುವೆ ಆಗಿದೆಯಾ? ಸಂಸಾರಸ್ಥರ ನೀವು. ಗಂಡ ಹೆಂಡತಿಗೆ ಹೂ ಮುಡಿಸುವುದನ್ನು ನಾನು ನೋಡ್ಬೇಕು. ಸತ್ಯ ಹೇಳಮ್ಮ, ರುಕ್ಮಿಣಿಗೆ ಮುಡಿಸಬೇಕು ಅಂತ ಮನಸ್ಸಿನಲ್ಲಿದ್ದದ್ದಲ್ಲ. ಮತ್ತೆ ನನ್ನ ಮನಸ್ಸಿನಲ್ಲಿದ್ದದ್ದು ನಿಮಗೆ ಮುಡಿಸಬೇಕು ಅಂತ. ಈಗ ಹೇಳುವುದು ನೀವು? ಅಲ್ಲ, ಆಗ ಮತ್ತೆ ಅವರು ಅಷ್ಟು ಪ್ರೀತಿ ತೋರಿಸುವಾಗ ರುಕ್ಮಿಣಿಗೆ ಮುಡಿಸ್ತೇನೆ ಅಂತ ಹೇಳುವಾಗ ನಾನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ಮುಡಿಸಿದ್ರೆ ಇನ್ನೂ ಚಂದ ಆಗ್ತಿತ್ತು. ಅಯ್ಯೋ, ಮೊದಲೆಲ್ಲ ನೀವು ಹೀಗೆ ಹೇಳುವುದೇನು? ನಾಳೆ ಕಾಳಿಂದಿ ಮನೆಯಲ್ಲಿ ಹೋಗಿ ಹೇಳುವುದು ಇದನ್ನೇ ನೀವು. ಜಾಂಬೋತಿ ಮನೆಗೆ ಹೋದ್ರು ಇದನ್ನೇ ಹೇಳುವುದು ನೀವು. ನಾನು ನಾರದ ಅಲ್ವ? ಗೊತ್ತಾಯ್ತು ಸ್ವಾಮಿ. ಆದ್ರೆ ಆ ಪ್ರಕರಣ ದೊಡ್ಡದಾಗಿ ಪಾರಿಜಾತ ವೃಕ್ಷವನ್ನೇ ತಂದು ಕೊಡ್ತೇನೆ ಅಂತ ನನ್ನವರು ಹೇಳಿದ್ರು. ಹೌದು, ತಂದದ್ದಲ್ವಾ ಮೊನ್ನೆ? ಮರದಂದ್ರ? ತಂದಿದ್ದೇವೆ ನಾವು. ಮರದಂದ್ರಿ? ಮರ ತಂದದ್ದು ಅಂತ ಹೇಳಿದ್ರೆ ಮರತಂದ ಆಯ್ತಾ? ಏನು ಮನೆ ಕಟ್ಲಿಕ್ಕೆ ಮರ ತಂದದ್ದು? ಹಾಗಲ್ಲ, ಪಾರಿಜಾತ ತಂದದ್ದು. ತಂದು ನಟ್ಟಿದ್ದು ಸ್ವಾಮಿ. ಇಲ್ಲಿ ನೋಡಿ, ಬುಡ ನೋಡಿ, ಇಲ್ಲೇ ನಟ್ಟಿದ್ದು. ಹೌದು. ಹೂ ನೋಡಿ, ಆಚೆ ಹೋಗಿದೆ. ಹೌದಾ? ಒಂದು ಹೂ ಆದ್ರೂ ನನ್ನ ಅಂಗಳದಲ್ಲಿ ಬಿದ್ದಿದೆಯಾ? ಮತ್ತೆ ಸರಿ, ಎಲ್ಲ ರುಕ್ಮಿಣಿ ಅಂಗಳದಲ್ಲಿ ಬಿದ್ದಿದೆ ಅಂತ ಆದ್ರೆ ನೆಡುವವರಿಗೆ ನೆಡುವ ಕ್ರಮ ಗೊತ್ತಿಲ್ಲ ಅಂತ ಆದ್ರೆ ಎಲ್ಲೆಲ್ಲಿ ಹೋಗಿ ಬೀಳುವುದೇ. ಯಾವುದು ನೆಡ್ತಿದ್ರು ಅದನ್ನು ನೆಟ್ಟಗೆ ನೆಡಬೇಕು. ನೆಟ್ಟಗೆ ನೆಟ್ರೆ ಮಾತ್ರ. ನಾನ್ ನೆಟ್ಟಗೆ ನೆಟ್ಟಿದ್ದದು. ಮತ್ತೆ ಅದು ಅಲ್ಲಿ ಹೋದದ್ದು ಹೇಗೆ? ಅದ್ರ ತುದಿ ಎಲ್ಲೂ ಆಚೆ ಹೋಗಿದೆ ಅಲ್ಲ. ಎಲ್ಲೂ ಎಲ್ಲಿ ಹೋಗ್ತದ ಅಲ್ಲಿ ಬೀಳುವುದಲ್ಲಮ್ಮ. ನನಗೆ ಗೊತ್ತಾಯ್ತು. ನೆಟ್ಟ ಆದ್ಮೇಲೆ ನನ್ನವರು ಬಂದು ಹೇಳಿದ್ರು ಅದು ಸರಿಯಾಗಿ ಗಟ್ಟಿಯಾಗಬೇಕಾದ್ರೆ ಸ್ವಲ್ಪ ಮೆಟ್ಟಬೇಕು ಅಂತ ಹೀಗೆ ಮೆಟ್ಟಿದ್ದಾರೆ. ಇಲ್ಲಿ ಮೆಟ್ಟಿದಾಗ ಅಲ್ಲಿ ತಿರುಗಿತು. ಓ, ಮೆಟ್ಟಿದ್ದೀಗ ಗಟ್ಟಿ ಆಗ್ಲಿಕ್ಕಲ್ಲ, ಬುಡ ಆಚೆ ವಾಲುವುದಕ್ಕೆ. ಹೌದಾ? ಮತ್ತೆ ನೀವು ನನ್ನನ್ನು ಅಪರಾಧಿ ಮಾಡ್ತೀರಿ, ನಾನು ಜಗಳ ಗಂಟಿಕ್ಕುತ್ತೇನೆ ಅಂತ. ಈ ಪ್ರಕರಣದಲ್ಲಿ ನಾನಿದ್ನ ಅಂದ್ರೆ ಇದರಲ್ಲಿ ನೀವಿರ್ಲಿಲ್ಲ. ಅವರು ಮೆಟ್ಟಿದ್ದು ಯಾಕೆ ಅಂದ್ರೆ ಹೂವೆಲ್ಲ ಅವಳ ಅಂಗಳಕ್ಕೆ ಬೀಳಿ ಅಂತಲೇ. ನನ್ನ ಮೇಲೆ ಪ್ರೀತಿ ಇಲ್ವಾ? ಅಯ್ಯೋ, ಇದು ಪ್ರೀತಿ ಇದ್ದು ಮಾಡುವ ಕೆಲಸವ ಇದು. ಏನ್ ಹೇಳೋದು ನೀವು? ಅಮ್ಮ ಭಾಮ ಕೇಳು, ಮನಸ್ಸಿಲಿ ಹೆಮ್ಮೆಗೊಳ್ಳೆ ತಾಳು, ಮನಸ್ಸಿಲಿ ಹೆಮ್ಮೆಗೊಳ್ಳೆ ತಾಳು. ಅಮ್ಮ ಕೇಳು, ಮನಸ್ಸಿಲಿ ಹೆಮ್ಮೆಗೊಳ್ಳೆ ತಾಳು, ಮನಸ್ಸಿಲಿ ಹೆಮ್ಮೆಗೊಳ್ಳೆ ತಾಳು. ಸುಮ್ಮನೆ ಠಕ್ಕಿಲಿ ನಿಮ್ಮಳು ಪ್ರೀತಿಯ, ಸುಮ್ಮನೆ ಠಕ್ಕಿಲಿ ನಿಮ್ಮಳು ಪ್ರೀತಿಯ, ಹೊಣೆಗೆ ತೋತನು ನಲ್ಲ ರುಕ್ಮಿಣಿಯಳು. ಅಮ್ಮ ಭಾಮ ಕೇಳು, ಮನಸ್ಸಿಲಿ ಹೆಮ್ಮೆಗೊಳ್ಳೆ ತಾಳು. ಭಾಮ
ಭಾವಿಸಿದ್ರೆ ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಪ್ರೀತಿ ಉಂಟು ಅಂತ. ಓ, ನನ್ನ ಮೇಲೆ ಪ್ರೀತಿ. ನನ್ನ ಗಂಡನಿಗೆ ನಾನಂತ ಹೇಳಿದ್ರೆ ಆಯ್ತು. ಅದು ನೀವು ಹೇಳುದಲ್ವಾ? ನಾನು ಹೇಳುವುದಲ್ಲ, ಹಾಗೆ ಅವರು ಬಾಮ 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 ಅಂತ ಹೇಳಿ ನನ್ನ ಸುತ್ತಲೇ ತಿರುಗುವುದು. ನಾವು ಭಾವಿಸಿದ್ದು ಹಾಗೆಯೇ. ಹಾ. ನಿಮ್ಮ ಮೇಲೆ ಪ್ರೀತಿ ಉಂಟು. ಕಳೆದ ಪ್ರಕರಣವೇ ಪ್ರೀತಿ ಇಲ್ಲ ಅನ್ನೋದನ್ನು ತೋರಿಸುವುದಕ್ಕೆ ಒಂದು ದಾರಿ. ವೃಕ್ಷವನ್ನು ತಂದು ಕೊಟ್ಟಿದ್ರಲ್ಲ, ಮರ ತಂದು ಕೊಟ್ಟಿರಬಹುದು. ಅವರು ಯಾಕೆ ಹಾಗೆ ಮಾಡಿದ್ರು? ಅದೇ ನನಗೆ ತುಳಿದದ್ದು ಯಾಕೆ ಅಂತ ನೀವು ಹೇಳಿ ಹೂ ನೆನಪಾಗುದು. ಮುಡಿಬಾರ್ದು, ನಿಮಗೆ ಹೂ ಸಿಗಬಾರ್ದು, ಅಂದ್ರೆ ಹೂವೆಲ್ಲ ಅಂಗಳಕ್ಕೆ ಬೀಳಬೇಕು, ರುಕ್ಮಿಣಿ ಅಮ್ಮ ಮುಡಿಬೇಕು ಅನ್ನುವ ದೃಷ್ಟಿಯಿಂದಲೇ ಅವರು ಈ ಕೆಲಸ ಮಾಡಿದ್ದಾರೆ. ಮತ್ತೆ ನೀವೆಲ್ಲ ಭಾವಿಸಿರ್ಬಹುದು ನನ್ನ ಗಂಡನಿಗೆ ನನ್ನ ಮೇಲೇ ಪ್ರೀತಿ. ಅಂದ್ರೆ ಅದಲ್ವಾ? ಸುಳ್ಳು, ಇದೆಲ್ಲ ಸುಳ್ಳಮ್ಮ, ಎಲ್ಲ ಸುಳ್ಳು, ಬರೀ ನಾಟಕ. ನೀವು ಯೋಚನೆ ಮಾಡಿ ನೋಡಿ, ಒಂದು ವೇಳೆ ಅಂತಹ ಪ್ರೀತಿ ಇರ್ತಿದ್ರೆ ಆವತ್ತೇ ಮುಡಿಸ್ತಿರ್ಲಿಲ್ಲ ನಿಮಗೆ. ಮುಡಿಸಬೇಕಿತ್ತು. ಆವತ್ತು ಮುಡಿಸಲಿಲ್ಲ ಎಂಬಾಗ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಲೆಕ್ಕ. ಆವತ್ತು ತಂದದ್ದು ಒಂದು ಹೂ, ಇವತ್ತು ವೃಕ್ಷವನ್ನೇ ತಂದು ನೆಟ್ಟರೆ ಎಷ್ಟು ಹೂ ಬೇಕಾದ್ರೂ ಅವಳು ಮುಡಿಬಹುದು. ಅದಕ್ಕಾಗಿ ನನ್ನನ್ನು ಬಳಸಿಕೊಂಡಿದ್ದಾರೆ. ತುಂಬಾ ಹೆಂಡಿರಿದ್ರೆ ಆಗೋದು ಹೀಗೆ. ಯಾರಲ್ಲಿ ಪ್ರೀತಿ ತೋರಿಸುವುದು ಅಂತ ಗೊತ್ತಾಗೋದಿಲ್ಲ. ನೀವೇನೋ ಅಹಂಕಾರದಿಂದ ಬೀಗಬಹುದು, ನನ್ನ ಗಂಡ ನನ್ನ ಹಾಗೆ, ನಾನು ಹೇಳಿದ ಹಾಗೆ. ಏನೂ ಇಲ್ಲ. ನಿಮ್ಮ ಹಾಗಾದ್ರೆ ಇದೆಲ್ಲ ಮೋಸದ ಮೋಸ ಪ್ರೀತಿ. ಮೋಸ. ಇದು ಸತ್ಯ ಅಲ್ಲ ಅಂತ ಹೇಳುವುದಾ? ಅದು ವೇದ್ಯವಾದುದಿನ್ನು ಆಕೆಯಳ ಸದನ ಪುಗದಂತಾತನು, ಆಕೆಯಳ ಸದನ ಪುಗದಂತಾತನು. ವಿಧ ವಿಧ ವಿರಮಿಸುತ್ತೆನ್ನ, ವಿಧ ವಿಧ ವಿರಮಿಸುತ್ತೆನ್ನ. ನಿತ್ಯವಿರುವುದಕ್ಕೇನು ಪಾಯ ಚೆನ್ನ, ನಿತ್ಯವಿರುವುದಕ್ಕೇನು ಪಾಯ ಚೆನ್ನ. ಅದು ವೇದ್ಯವಾದುದಿನ್ನು. ನನ್ನ ಮೇಲೆ ಅವರಿಗೆ ಪ್ರೀತಿ ಇಲ್ಲ ಎನ್ನುವುದು ಸ್ಪಷ್ಟವಾಗಿ ಕಾಣ್ತದೆ ಇಲ್ಲಿ. ಇಲ್ಲದಿದ್ರೆ ಆವತ್ತು ನೀವು ತಂದ ಹೂವನ್ನೇ ನನಗೆ ಮುಡಿಸಬೇಕಿತ್ತು. ನರಕಾಸುರನ ಒದೆಗೆ ನಾನು ಹೋಗಬೇಕಾಯಿತು. ಮತ್ತೆ ನೀವು ಹೋಗ್ಲಿಲ್ಲ ಅಂತಾದ್ರೆ ಪಾರಿಜಾತ ವೃಕ್ಷವನ್ನು ತರುವುದಕ್ಕೆ ನಾನು ಹೋಗಬೇಕಾಯಿತು. ಅಲ್ವಾ ಮತ್ತೆ? ಇವತ್ತು ಅಂಗಣದಲ್ಲಿ ಬಿದ್ದ ಹೂವನ್ನೆಲ್ಲ ಮುಡಿಯುವುದಕ್ಕೆ ರುಕ್ಮಿಣಿ ಆಯಿತು. ಹೌದು. ಹಾಗಾದ್ರೆ ಇದರಲ್ಲೆಲ್ಲ ನನ್ನನ್ನು ಬಳಸಿಕೊಂಡಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಕಾಣ್ತದೆ. ಅಯ್ಯೋ ದೇವ್ರೆ, ನಾನು ಬೆಳ್ಳಗಿರುವುದೆಲ್ಲ ಹಾಲು ಅಂತ ಭಾವಿಸಿಕೊಂಡದ್ದು. ಮೊದಲು ನಾನು ಹಾಗೆಮ್ಮ ಬೆಳ್ಳಗಿದ್ದದೆಲ್ಲ ಹಾಲು ಅಂತ ಭಾವಿಸ್ತಾ ಇದ್ದೆ. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಈಗ ಅರ್ಥ ಆಗಿದೆ. ಇಲ್ಲಿಯ ಪ್ರಕರಣ ನೋಡುವಾಗ ನಾನು ತಿಳಿದುಕೊಂಡದ್ದು ತಪ್ಪಾಯ್ತು. ನಾರದ್ರೆ ನನಗೊಂದು ಉಪಕಾರ ಮಾಡಬೇಕು. ಏನು? ನನ್ನವರು ಯಾರ ಮನೆಗೂ ಹೋಗಬಾರದು, ಯಾರ ಮೇಲೂ ಅವರಿಗೂ ಪ್ರೀತಿ ಇರಬಾರದು. ಸದಾ ನನ್ನ ಮನೆಯಲ್ಲೇ ಇದ್ದು ನನ್ನ ಜೊತೆಯಲ್ಲೇ ಇದ್ದು ಇರುವ ಹಾಗೆ ನೀವು ವ್ಯವಸ್ಥೆ ಮಾಡಬೇಕು. ಏನಿದೆ ಉಪಾಯ? ಏನ್ ಮಾಡ್ಲಿ ನಾನು? ಇದಕ್ಕ ಅವ್ರು ನಮ್ಮ ಮನೆಯಲ್ಲೇ ಇರ್ಬೇಕು. ಒಂದು ಭಯ ಇದೆ. ಕೇಳಮ್ಮ ಭಾಮ, ಕೇಳಮ್ಮ ಭಾಮ, ಕೇಳಮ್ಮ ಅಮ್ಮ. ಕೇಳಮ್ಮ ಭಾಮ, ಕೇಳಮ್ಮ, ಕೇಳುವೆ ನಿನಗೊಂದು ಕಾರ್ಯವಾಗಿಗೊಟ್ಟು. ಕೇಳಮ್ಮ, ಕೇಳುವೆ ನಿನಗೊಂದು ಕಾರ್ಯವಾಗಿಗೊಟ್ಟು. ಕೇಳಮ್ಮ ಭಾವ, ಕೇಳಮ್ಮ ಭಾವ, ಕೇಳಮ್ಮ. ಪತಿಯ ಪ್ರೇಮವ ಗಳಿಸೆ, ಪತಿಯ ಪ್ರೇಮವ ಗಳಿಸೆ. ದಿವ್ಯ ಪತಿದಾನ ವೃತವೆ ಹೃದಯಿಸೆ. ಅದಹಿತದಿಂದ ಮಾಡಿ ಪೂರೈಸೆ. ಮಿಕ್ಕ ಸತಿಯ ನೋಡದೆ ನಿನ್ನೊಳಾಸೆ. ಮಿತಿ ಮೀರಿ ಕೂಗೆ ಪಗತೆಯಾಗಿ ಮಗಳಿಂದ ಬಿಸಿ ಗೌರಿಗರು ಕೈವು ತಟಿ ಪ್ರೀತಿ ಪಡೆದರು. ಕೇಳಮ್ಮ ಭಾಮ, ಕೇಳಮ್ಮ, ಹೇಳುವೆ ನಿನಗೊಂದು ಕಾರ್ಯವಾಗಿಗೊತ್ತು. ಕೇಳಮ್ಮ ಭಾಮ, ಕೇಳಮ್ಮ ಭಾಮ, ಕೇಳಮ್ಮ. ಏನು ಮಾಡುವುದು ನಾರದ್ರೆ ನಾನೀಗ? ಇನ್ನೊಬ್ಬರ ಸಂಕಷ್ಟವನ್ನು ಕಂಡೋ ಕೇಳಿಯೋ ಸಂತೋಷವನ್ನು ಅನುಭವಿಸುವವನು ನಾನಲ್ಲ. ಅದಲ್ಲ ಅಂತ ನನಗೆ ಗೊತ್ತು.
ಅವರ ದುಃಖವನ್ನು ಕಂಡು ಬೇಯುವ ಕಾರಣ ನನಗೆ ದೇವ ಋಷಿ ಎಂಬ ನಾಮ. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದಮ್ಮ. ಛೆ, ಹೀಗಾಗಬಾರ್ದಿತ್ತು. ಹಾಗೆ ಹೋಯ್ತಲ್ಲ ಈಗ. ಒಂದು ದಾರಿ ಹೇಳ್ತೇನೆ, ಮಾಡಬಹುದಾ? ಅಯ್ಯೋ, ನೀವ್ ಏನು ಬೇಕಾದ್ರೂ ಹೇಳಿ. ನನ್ನವರು ನನ್ನ ಮನೆಯಲ್ಲೇ ಇರ್ತಾರೆ ಅಂತ ಆದ್ರೆ ನಾನು ಏನು ಮಾಡುವುದಕ್ಕೂ ಸಿದ್ಧಳು. ಒಂದು ವ್ರತ ಇದೆ. ವ್ರತವಾ? ಮಾಡ್ತೇನೆ, ನಾನು ಮಾಡ್ತೇನೆ. ಖಂಡಿತ. ಯಾವ ವ್ರತ ಮಾಡ್ಬೇಕು, ಏನ್ ಮಾಡ್ಬೇಕು, ನಾನು ಮಾಡ್ತೇನೆ. ಪತಿದಾನ ವ್ರತ, ಪತಿಯನ್ನು ದಾನ ಮಾಡುವಂತಹ ವ್ರತ. ಎಂತದಿದ? ಹೌದಾ? ಇದ್ದದ್ದು ಹೌದಾ? ನೀವು ಸತ್ಯ ಹೇಳಿ. ನೀವು ಸುಮ್ಮನೆ ಒಟ್ಟು ಏನಲ್ಲ ಹೇಳಿ ಹೋಗ್ಬೇಡಿ. ಮತ್ತೆ ಇಲ್ಲದನ್ನು ನಾನು ಹೇಳ್ತೇನಮ್ಮ. ಅಲ್ಲ, ನಿಮ್ಮ ಬಾಯಲ್ಲಿ ಎಲ್ಲಿಯಾದ್ರೂ ಅಂಥದ್ದೆಲ್ಲ ಒಂದು ಬರ್ಲಿಕ್ಕಿಲ್ಲ. ಎಲ್ಲಾದ್ರೂ ಒಂದು ಕಡೆಯಲ್ಲಿ ಇಲ್ಲದೆ ನಾವಿಲ್ಲಿ ಬಂದು ಹೇಳುವುದೇ ಇಲ್ಲ. ಅದು ಎಲ್ಲಿ ಉಂಟು ಅಂತ ಹುಡುಕಬೇಕು ಮಾತ್ರ. ಅದನ್ನು ಹುಡುಕುವವರು ನಮ್ಮಲ್ಲಿದ್ದಾರೆ, ಎಲ್ಲೆಲ್ಲಿದ್ರೂ ಹುಡುಕಿ ತರ್ತಾರೆ ಅವರು. ಈಗ ಪತಿದಾನ ವ್ರತವನ್ನು ನಾನು ಮಾಡಿದೆ ಅಂತ ಆದ್ರೆ ನನ್ನವರು ಸದಾ ನನ್ನ ಬಳಿಯಲ್ಲೇ ಇರ್ತಾರೆ. ನಾ ಹೇಳಿದಾಗೆ ಕೇಳ್ತಾರೆ, ನೀನು ಹೇಳಿದ ಹಾಗೆ ಕೇಳ್ತಾರೆ. ಅವರ ಪ್ರೀತಿ ಅನ್ನೋದು ನನಗೆ ಸಿಗ್ತದೆ. ಮಾಡಿದ್ರಲ್ಲಿ ನೀನೇ ಪ್ರಥಮಳು ಅಲ್ಲ. ಒಂದು ಕಾಲದಲ್ಲಿ ದಿತಿದೇವಿ ಇದನ್ನು ಮಾಡಿದ್ದಾಳೆ. ಹೌದಪ್ಪ. ಕಶ್ಯಪರಿಗೆ ಅದೆಷ್ಟೋ ಮಂದಿ ಹೆಂಡಿರು. ಎಲ್ಲರ ಪ್ರೀತಿಯು ನನ್ನ ಗಂಡನಿಗೆ ನನ್ನಲ್ಲೇ ಸಿಗಬೇಕು ಅಂತ ದಿತಿದೇವಿ ಇದನ್ನು ಮಾಡಿದ್ದಾಳೆ. ಹಿಂದಿನವರು ಮಾಡಿದ್ದಾರೆ. ಹೌದಪ್ಪ. ಮತ್ತೆ ಗೌರಿದೇವಿ ಮಾಡಿದ್ದಾಳೆ ಪರಶಿವನನ್ನು, ಅವನನ್ನು ಒಲಿಸಿಕೊಳ್ಳುವುದಕ್ಕೆ. ಯಾಕಂದ್ರೆ ಒಬ್ಬಳನ್ನು ತಲೆಯಲ್ಲಿ ಹೊತ್ತಿದ್ದ, ಒಬ್ಬಳಿಗೆ ಅಂಗವನಿತ್ತ, ಮತ್ತೊಬ್ಬಳನ್ನು ಶಿರದಲ್ಲಿ ಪೊತ್ತ. ಅವಳು ಮಾಡಿದ್ದಾಳೆ. ಹೆಚ್ಚಾಗಿ ಈ ವ್ರತ ಮಾಡುವುದು ಯಾರು ಗೊತ್ತಾ? ಯಾರು? ಹೆಚ್ಚು ಹೆಂಡಿರು ಯಾರಿದ್ದಾರೋ ಅಂತವರೇ ಮಾಡುವುದು. ಯಾರಿಗೆ ಹೆಚ್ಚು ಹೆಂಡಿರಿದ್ದಾರೋ ಅವರ ಹೆಂಡಿರು ಮಾಡೋ ವ್ರತ ಇದು. ಈಗ ಅವರನ್ನು ಒಲಿಸಿಕೊಳ್ಳಬಹುದು. ಈ ವ್ರತಕ್ಕೆ ಕೆಲವು ವಿಶೇಷತೆಗಳುಂಟ. ವಿಶೇಷತೆ? ಇದು ಸಾಮಾನ್ಯ ರೀತಿಯ ವ್ರತ ಅಲ್ಲ. ಆಯ್ತು, ಹೇಳಿ. ನೀವು ಏನು ಮಾಡಬೇಕು ಕ್ರಮಬದ್ಧವಾಗಿ ನಾನು ಮಾಡ್ತೇನೆ. ವ್ರತದ ಕೊನೆಯಲ್ಲಿ ಏನು ನಡೆಯುತ್ತದೆ ಅನ್ನೋದು ಯಾರಿಗೂ ಗೊತ್ತಾಗಬಾರದು. ಬ್ರಾಹ್ಮಣರನ್ನು ಕರಿಬೇಕು, ಕರೆಸಿ ಬೇಕಾದಷ್ಟು ಭೋಜನ ನೀಡಬೇಕು. ಓ, ಅದಕ್ಕೇನು ಕೊರತೆ ನಮ್ಮಲ್ಲಿ. ವ್ಯವಸ್ಥೆ ನಾನು ಮಾಡ್ತೇನೆ. ಕೈ ತುಂಬ ದಕ್ಷಿಣೆ ಕೊಡಬೇಕು. ದಕ್ಷಿಣೆ ಏನು ಬರುವಾಗ ತರ್ಲಿಲ್ವಾ ನಾನು? ಈಗ ಪೆಟ್ಟಿಗೆ ಸಾಕಾಗುವುದಿಲ್ಲ, ಅಷ್ಟುಂಟು ನಮ್ಮಲ್ಲಿ. ಪೆಟ್ಟಿಗೆ ಸಾಕಾಗುವುದಿಲ್ಲ, ಏನು ಮಾಡೋಣ? ತಂದದ್ದು ಹೆಚ್ಚಾಗಿದೆ. ಹೌದು, ಅಪ್ಪ ಕೊಟ್ಟದಲ್ವಾ ಬರುವಾಗ. ಯಾಕೆ ಹೇಳಿದೆ ಗೊತ್ತಾ? ಅಷ್ಟೆಲ್ಲ ದಾನ ಮಾಡಿದ ಮೇಲೆ, ಉಂಡಾದ ಮೇಲೆ ಬ್ರಾಹ್ಮಣರಿಗೆ ಆ ಹೊತ್ತಿಗೆ ಹೇಳಬೇಕು, ನನ್ನ ಪತಿಯನ್ನು ದಾನ ಮಾಡ್ತೇನೆ, ಹಿಡ್ಕೊಂಡು ಹೋಗಿ. ಬಂದವರಿಗೆ ಎಲ್ರಿಗೂ ಕೊಡ್ಲಿಕ್ಕೆ ಆಗ್ತದೆ? ಒಬ್ಬರಾದ್ರೂ ಬಯಸ್ತಾರಲ್ಲ, ಒಬ್ಬರಾದ್ರೂ ತಗೊಳ್ತಾರಲ್ಲ. ಯಾರಿಗೆ ಅರ್ಹತೆ ಉಂಟೋ ಅಂತವರಿಗೆ ಬ್ರಾಹ್ಮಣರಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ಬ್ರಾಹ್ಮಣನಿಗೆ ಪತಿಯನ್ನು ದಾನವಾಗಿ ಕೊಡಬೇಕು. ಅಂತ ಆದ್ರೆ ನಿನ್ನ ಪತಿ ನೀನು ಬಳಿಯಲ್ಲೇ ಇರ್ತಾರೆ. ಖಂಡಿತ ಇರ್ತಾನೆ. ಪತಿದಾನ ವ್ರತ ಮಾಡಿದ್ರೆ ಪತಿ ನನ್ನ ಬಳಿಯಲ್ಲೇ ಇರ್ತಾರೆ ಅಂತ ಆಯ್ತು. ಪತಿದಾನ ವ್ರತ ಮಾಡಮ್ಮ, ಮಾಡಿದ್ರೆ ನನ್ನ ಆಸೆ ನೆರವೇರ್ತದೆ, ಸದಾ ನನ್ನ ಜೊತೆಯಲ್ಲೇ ಇರ್ತಾರೆ. ಖಂಡಿತ ಇದೆ. ನಿಮ್ಮಂತವರು ಬೇಕು. ನೀವು ಮದುವೆ ಆಗದಿದ್ದು ತುಂಬಾ ಒಳ್ಳೇದಾಯ್ತು ಮಾತ್ರ. ಏನಮ್ಮ? ಇಲ್ಲದೆ ಇದ್ರೆ ನಿಮ್ಗೆ ನಿಮ್ಮ ಬದುಕಿನಲ್ಲಿಯೂ ಅಂತ ವ್ರತ ಆಚರಣೆ ಆಗ್ತಿತ್ತೋ ಏನೋ ಬೇಡ. ಮದುವೆ ಆದವರ ಅವಸ್ಥೆ ನೋಡುವಾಗ್ಲೇ ಇನ್ನು 7 ಜನ್ಮಕ್ಕೂ ನನಗೆ ಮದುವೆ ಬೇಡ ಅಂತ. ತುಂಬಾ ಉಪಕಾರ ಆಯ್ತು. ನಾನು ಮದುವೆ ಆಗದಿದ್ರೆ ಚಂದ. ಹೌದೌದು, ಮದುವೆ ಆದ್ರೆ ಹೀಗಿದ್ರೆ ಚಂದ. ಆಗಾಗ ಬಂದು ಸಲಹೆ ಕೊಟ್ರೆ ಚಂದ. ನೀವು ಅದಕ್ಕೆ ನಾನು ಹೀಗೆ ಇರಬೇಕು ಅಂತ ನಿಮಗೆ ಆಸೆ ಇದ್ರೆ, ನಿಮ್ಮ ಹಾರೈಕೆ ಇದ್ರೆ, ನೀವು ಕಾಣುವಷ್ಟು ಕಾಲ ನಾನು ಹೀಗೆ ಇರ್ತೇನೆ. ಆದಿತ್ತು ನಾರಾದ್ರೆ ಬರ್ತೇನೆ. ಬ್ರಾಹ್ಮಣರಿಗೆ ಊಟ ಕಡಿಮೆ ಆಗುವುದಿಲ್ಲ, ಒಳ್ಳೆ ಊಟ ಆಗುವುದು. ನನ್ನವರಲ್ಲಿ ಹೇಳಬೇಕು. ಸ್ವಾಮಿ, ಓ ಸ್ವಾಮಿ, ನಡೆಯಲಿ ಕರಿಗಳ ದಿನ, ಬಂದು ಕರಿಗರಿಗೆ ತುಳಿಗೆ ಬದನ, ಬಿಡನ ಸಕಮುನಿ ಎಂಬುದ, ಬಿಡನ ಸಕಮುನಿ ಎಂಬುದಕ್ಕೆ ಎಡರೇನು ನಡೆಸಬಲ್ಲರ ವಿನೋದ. ನಡೆಯಲಿ ಪರಿಗಳ ದಿನ. ಯಾಕೆ? ಅಲ್ಲ, ಪಾರಿಜಾತ ಹೇಗೂ ಸಿಕ್ಕಿದೆ, ಅದನ್ನು ನಾನು ಮುಡಿದದ್ದು ಉಳಿದವರು ನೋಡ್ಲೂಬಾರದು ಅಂತ ಮುಡಿಯದೇ ಇರುವುದು. ಮತ್ತದು ತಂದದ್ದೆಂತದಕ್ಕೆ ಒಂದಾದ್ರು. ಹಾಗಾಗಿ ಇವತ್ತು ಬೇಡ ಮುಡಿತೇನೆ, ಇವತ್ತು ಬೇಡ. ಸ್ವಾಮಿ, ನಾರದ್ರು ಬಂದಿದ್ರು. ನಾರದ್ರ ಬರ್ತಾರೆ ಹೋಗ್ತಾರೆ, ಅವರಿಗೆ ಬರುವುದು ಹೋಗುದೇ ಕೆಲಸ. ನನ್ನನ್ನು ನೋಡಿದ್ರು, ಮಾತಾಡಿದ್ರು.
ಅಲ್ಲ ನೋಡಿದ್ರು ಅಂತ ನೀ ಹೇಳಿದ್ದು ನಾರದರ ಬಗ್ಗೆ ಆದ್ರಿಂದ ಆದಿತ್ತು. ಅಲ್ಲದಿದ್ರೆ ನನ್ನ ನೋಡಿದ್ರು ಅಂತ ನೀ ಹೇಳಿದ್ರೆ ನಾನು ಏನು ಅಂತ ತಿಳಿಬೇಕು. ಆಗಲ್ಲ ನಾರದಲ್ವ ಸರಿ ನೋಡಿ ಏನು ಮಾತಾಡಿದ್ರು. ಒಂದು ಕಾರ್ಯ ಆಗ್ಬೇಕಿತ್ತು, ನಮ್ಮಿಂದ ಕೆಲಸ ಆಗ್ಬೇಕಿತ್ತು. ಈಗ ಬೇರೆ ಏನಲ್ಲ, ನೀನು ಹೇಳಿದ್ದು ಒಂದು ಕಾರ್ಯ ಆಗಬೇಕಿತ್ತು ಅಂತ. ನೀನು ಅವಸರದಲ್ಲಿ ಏನು ಹೇಳ್ತಿ, ಯಾರಿಗೆ ಹೇಳ್ತಿ, ಎಂತದ್ದು ಹೇಳ್ತಿ ಅಂತ ಹೆಚ್ಚು ಕಡಿಮೆ ಆಗದಾಗ ನೋಡಿಕೊಳ್ಳಿ. ಸತ್ಕಾರ್ಯ ನಮ್ಮಿಂದ ನಾರದ್ರು ಸತ್ಕಾರ ಮಾಡ್ಲಿಕ್ಕೆ ಹೇಳ್ತಾರ? ಹೇಳಿದ್ದಾರೆ. ಅಲ್ಲ ಹೇಳಿದ್ದಾರೆ ಅಂದ್ರೆ ಊರಿಗೆ ಹೇಳಿರ್ಬೋದು, ಆದ್ರೆ ನಮ್ಮ ಕುಟುಂಬದ ಇತಿಹಾಸದಲ್ಲಿ ನಿಮಗೆ ಒಳ್ಳೇದಾಗಬೇಕು ಹಾಗಾಗಿ ಸ್ವಾಮಿ. ಒಂದು ವ್ರತಾಚರಣೆ ಅವರು ಒಳ್ಳೇದು ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. ವ್ರತ ಅಂತೆ. ನನಗೆ 6 ಜನ ಅಣ್ಣಂದಿರ್ತಿದ್ರು. ಒಂದು ನಾರದರ ಲೆಕ್ಕ ಅಲ್ಲದಿದ್ರೆ 1-2 ಎಂದು ಲೆಕ್ಕವ ಮಾಡಲು ಹಿಂದೆ 1ನೇ ಆಗ್ತದೆ, 2ರಿಂದ ತೊಡಗಿದರೆ ಅಲ್ಲ 3ನೇ ಆಗ್ತದೆ. ಹೀಗೆ ಲೆಕ್ಕ ತಿರುಗಿಸಿ ಬದುಕಬಹುದಾದ 6 ತೆಗೆದಂತಹ ಮಹಾಮಹಿಮರು, ಅವರನ್ನು ಪಾತಕ್ಕಿಂತ ಹೇಳಲಿಕ್ಕೆ ಉಪಾಯ ಇಲ್ಲ. 6 ಬಂಡೆಗೆ ತೆಗೆದು ಹೊಡೆದದ್ದೇ ಅಲ್ಲ, ತೆಗೆಸಿದ್ದು ನಾರದರು ಒಂದೇ. ನಮ್ಮ ಕುಟುಂಬಕ್ಕೆ ಸಂಬಂಧಿಸಿ ಊರಿಗೆ ಅವರು ಒಳ್ಳೆಯವರೇ. ನಮ್ಮ ಕುಟುಂಬದಲ್ಲಿ ನನಗೆ ಅಣ್ಣ ಒಬ್ಬನೇ ಇರುವಂತೆ ಮಾಡಿ ಅಣ್ಣಂದಿರೇ ಇಲ್ಲದಂತೆ ಮಾಡಿದ ಮಹಾಮಹಿಮ. ಆ ಪಶ್ಚಾತ್ತಾಪ ಎನ್ನುವುದು ಅವರ ಮನಸ್ಸಿನಲ್ಲೇ ಇರಬೇಕು. ನಿಮಗೆ ಒಳ್ಳೇದಾಗುವುದಕ್ಕೆ ಸ್ವಾಮಿ, ನನಗೆ ಒಳ್ಳೇದಾಗುದು. ವ್ರತ ಮಾಡಬೇಕು ನಾನು. ನನಗೆ ಒಳ್ಳೇದಾಗುದಕ್ಕೆ ಯಾರು ವ್ರತ ಮಾಡುದು? ನಾನು ಮಾಡುವುದು. ನೀನೇ ಮಾಡ್ಬೇಕು. ನಾನೇ. ನನಗೆ ಒಳ್ಳೇದಾಗ್ಲಿ. ನಿಮಗೆ ಒಳ್ಳೇದಾಗ್ಲಿ. ಏನು ವ್ರತ? ಅದು ಎಂತದ್ದು ನಾರದ್ರೆ ಹೇಳಿದ, ನೀವೇನ್ ಮಾಡ್ಲಿಕ್ಕಿಲ್ಲ. ನೀವು ವ್ರತ ಮುಗಿದ ಮೇಲೆ ನಾನು ಹೀಗೆ ನಿಮ್ಮನ್ನು ಹಿಡ್ಕೊಂಡು ಹೀಗೆ ಇಷ್ಟೇ, ನೀವೇನು ಮಾಡ್ಲಿಕ್ಕಿಲ್ಲ. ಇದೀಗ ಅಭ್ಯಾಸ ಮಾಡಿಸುದ? ನಿಮ್ಮ ಕೆಲಸ ಇರುವುದಷ್ಟೇ. ವ್ರತ ಮುಗಿದ ಮೇಲೆ ಅಲ್ಲಿವರೆಗೆ ನೀವೇನು ಯೋಚನೆ ಮಾಡುವುದು ಬೇಡ, ನಾನಿದ್ದೇನೆ. ನೀನು ಅಪರೂಪಕ್ಕೊಂದು ವ್ರತ ಮಾಡ್ತಿಂತ ಆದ್ರೆ ಈ ಸಲ ಒಂದು ನೋಡಿ ಏಸಿದ್ದ ನೀ ಮಾಡು. ನಾನು ವ್ರತಾಚರಣೆ ಮಾಡ್ಬೇಕು. ಉಪವಾಸ ಇರ್ಲಿಕ್ಕೆ ಉಂಟಾ? ನಾನು ಉಪವಾಸ ಅಲ್ಲ, ಉಪವಾಸ ಇಲ್ಲ ಇದರಲ್ಲಿ. ಪತಿದೇವರಿಗೆಲ್ಲ ನೈವೇದ್ಯ ಮಾಡಿ ನೀನು ಉಪವಾಸ ಇದ್ದು ಉಪವಾಸ ಇಲ್ಲ, ನಿದ್ರೆ ಬಿಟ್ಟು ಆ ರೀತಿಯ ವ್ರತ ಅಲ್ಲ ಇದು. ಅದಲ್ವಾ? ಅಗ್ರಹಾರದ ಬ್ರಾಹ್ಮಣರನ್ನೆಲ್ಲ ಕರೆಸಿ ಬೇಕಾದಷ್ಟು ಭೋಜನ ಅವರಿಗೆ. ಈ ಸಲ ನಾರದ್ರು ಒಳ್ಳೆ ಕೆಲಸವೇ ಮಾಡಿದ್ರ ಅಂತ. ಯಾಕೆಂದ್ರೆ ಕೂಡಿಡುವವರಲ್ಲಿ ವ್ಯಯ ಮಾಡುವ ವಿಧಾನ ಹೇಳಿಕೊಟ್ರೆ ಅದು ಒಳ್ಳೆ ಕೆಲಸ, ಲೋಕೋಪಕಾರ. ಮತ್ತೆ ದಾನ ದಕ್ಷಿಣೆಯನ್ನು ಕೊಡುವುದು. ಆಗಲಿ, ಸತ್ರಾಜಿತರ ಮಗಳೊಂದು ದಾನಿಯಾಗುವ ಅಪರೂಪದ ಅಪೂರ್ವವಾದಂತ ಅವಕಾಶ. ಏನು ನೋಡಬಾರದು, ನೋಡ್ಲಿಕ್ಕೆ ಮರೀಬಾರದು, ನೋಡ್ಬೇಕು. ನೋಡದಿರ್ಲಿಕ್ಕೆ ಯಾರು ಪ್ರಯತ್ನಿಸಬಾರದು. ಬ್ರಾಹ್ಮಣರೆಲ್ಲ ಬರ್ತಾರಲ್ಲ ಊಟ ಅಂದ್ರೆ ಈಗ ಅದು ನಾನು ಹೇಳ್ಬೇಕಾ? ವ್ರತ ನಾನು ಹೇಳ್ತೇನೆ, ನೀನೇ ಹೇಳ್ತೀನಿ. ಈಗ ನಾನೇನು ಮಾಡ್ಬೇಕಾ? ನೀವು ಸುಮ್ಮನೆ ಕುಳಿತುಕೊಂಡ್ರೆ ಸಾಕು. ಎಲ್ಲ ಊಟ ಮಾಡಿ ಕೊನೆಗೆ ದಾನ ಮಾಡುವಾಗ ಅದೇ ಹೇಳಿದ್ನಲ್ಲ, ಹೀಗೆ ಹಿಡ್ಕೊಂಡು ಹೀಗೆ ಅಷ್ಟೇ. ಅದು ಇದಂ ನಮ್ಮಮ್ಮ ಅಂತ ಗಂಡ ಕೊಡುವಾಗ ನನ್ನದು ಹಾಗೆ ಅಂತ ಈಗ ಮುಟ್ಟಿಕೊಳ್ಳಿಕ್ಕೆ ಈ ಸಲ ಮಾಡುದು ನೀನಾದ್ರಿಂದ ನಾನು ಮುಟ್ಟಿಕೊಂಡ್ರೆ ಆಯ್ತು ಅಷ್ಟೇ. ನನ್ನದಲ್ಲ ಅಂತ ಆದಿತಾ? ಬ್ರಾಹ್ಮಣರಿಗೆಲ್ಲ ನೀನೀಗ ಒಪ್ಪಿದ್ದೇನೆ, ಮತ್ತೆ ನನ್ನಲ್ಲಿ ಕೇಳುದು ಯಾಕೆ? ಅದು ನೀನು ಒಪ್ಪಿದ ವಿಷಯ ಅಲ್ವಾ, ಅದು ಆಗಲೇಬೇಕಲ್ಲ. ಈಗ ಬ್ರಾಹ್ಮಣರಿಗೆಲ್ಲ ಹೇಳಿ ಕಳಿಸಬೇಕು, ವ್ಯವಸ್ಥೆ ಆಗ್ಬೇಕು. ಆ ವ್ಯವಸ್ಥೆ ನಮ್ಮೂರಿನವರೇ ಆದೀತಾ ಬೇರೆ ಊರಿಂದ ಬೇಕಾ? ಬರ್ಲಿ, ಎಷ್ಟು ಮಂದಿ ಬೇಕಾದ್ರೂ ಬರ್ಲಿ. ಸರಿ, ಯಾರಿಗೆ ಅರ್ಹತೆ ಎನ್ನುವುದುಂಟು ಅವರಿಗೆ ಮಾತ್ರ, ಅದರಲ್ಲಿ ಒಬ್ಬರಿಗೆ ಮಾತ್ರ ದಾನ ಮಾಡುವುದು. ಕೊನೆಗೆ ಭಗವದ್ಭಕ್ತಿ ಪರಾಯಣರಾದ ಭಾಗವತರು ಬೇಕು. ಬರ್ಲಿ ಭಾಗವತರು ಬರ್ಲಿ. ಆಗಲಿ, ಭಾಗವತರು ಬೇಕಪ್ಪ, ಭಾಗವತರು ಬೇಕು. ಉಳಿದಂತೆ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರುವ ಕೇಶವ, ಮಾಧವ, ಮುಕುಂದ, ಶ್ರೀಧರ ಅಂತ ಹೇಳ್ತಾ ಇರುವ ಎಲ್ಲ ಪಂಡಿತರು, ಆಚಾರ್ಯರು ಎಲ್ಲರೂ ಬೇಕು. ಶ್ರೀಧರ ಬರ್ಲಿ, ಕೇಶವ ಬರ್ಲಿ, ಮಾಧವ ಬರ್ಲಿ, ಎಲ್ಲರೂ ಬರ್ಲಿ. ಅಂದ್ರೆ ಆಸ್ತಿಕರಾದ ಬ್ರಾಹ್ಮಣರೇ ಪಡಿಬೇಕು. ಈಗ ನೀ ಹೇಳಿ ಕಳಿಸಿ ಆಗಿದೆ. ಎಲ್ಲ ಹೇಳಿ ಕಳಿಸಿದ್ದೇನೆ. ವ್ರತ ಯಾವಾಗ? ಇವತ್ತೇ. ಇದೆಲ್ಲ ಆದ ಮೇಲೆ ಬಂದು ನಾನು ಮಾಡ್ಲಿ ಅಂತ ಕೇಳುದು. ಈಗ ನಾನು ಬೇಡ ಅಂತ ಹೇಳಿದ್ರೆ ಕರೆದವರ ಗತಿಗೆ ಹೋಗಿದ್ದ ಎಲ್ಲ ಹೇಳಿದ್ದು. ಎಲ್ಲ ಭೋಜನ ಎಲ್ಲ ಸಿದ್ಧವಾಗಿದೆ, ಅವರು ಬರ್ಲಿ, ಊಟ ಮಾಡ್ಲಿ, ದಾನ ದಕ್ಷಿಣೆ. ಈಗ ಅವರು ಬರುವಾಗ ಇನ್ನು ನನ್ನಿಂದ ಆಗಿ ಅವರನ್ನು ಸ್ವಾಗತಿಸುವುದಕ್ಕೆ ಜನ ಇಲ್ಲ ಅಂತ ನಮಸ್ಕಾರ, ಕುಳಿತುಕೊಳ್ಳಿ, ಅಲ್ಲೇ ಕುಳಿತುಕೊಳ್ಳಿ. ದೇವ್ರೆ, ಎಷ್ಟು ಸ್ವಾಮಿ ಕಲ್ಪಿಸುತ್ತಲಂದು ತನ್ನಿಷ್ಟ ದೈವವ ಅತಿ ಭಕ್ತಿಯಿಂದ ಪೂಜಿಸಿದಳು ಕೃಷ್ಣಂಗದು
ಮಾಡ್ಲಿಕ್ಕೆ, ನೀವು ತಕೊಳ್ಳಿಕ್ಕೆ ಕೂತ್ಕೊಳ್ಳಿ. ಕೃಷ್ಣ ಕೃಷ್ಣ ಸ್ವಾಮಿ, ಸ್ವಾಮಿ. ನೀವು ಮೊದಲೇ ಹೇಳಬೇಡ್ವೆ, ಇಲ್ಲಿ ಬಂದವರಿಗೆಲ್ಲ ನನಗೆ ನಮಸ್ಕಾರ ಮಾಡಿ ಅಭ್ಯಾಸ. ಈ ಸಲ ನಾವು ಮಾಡ್ಲಿಕ್ಕೆ, ನೀವು ತಗೊಳ್ಳಿಕ್ಕೆ. ಈ ಸಲ ನಮಸ್ಕಾರ ಇಲ್ಲ, ನಮಸ್ಕಾರ ಇಲ್ಲ. ಕೃಷ್ಣ 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 ಕೃಷ್ಣ. ನೀವು ಒಂದು ಕಡೆಯಲ್ಲಿ ಸುಮ್ಮನೆ ಕುಳಿತುಕೊಳ್ತೀರಾ? ಇಲ್ಲದೇ ಇದ್ರೆ ಕೃಷ್ಣ 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 ಕೃಷ್ಣ. ನಾನು ಕುಳಿತರೂ ಕಷ್ಟ. ಕುಳಿತುಕೊಳ್ಳಿ ಸ್ವಾಮಿ, ನೀವು ಕುಳಿತುಕೊಳ್ಳಿ. ಎಲ್ಲಿ ಇಲ್ಲೇ ಕುಳಿತುಕೊಳ್ಳಿ ನೀವು. ದೇವರ ದೇವೋತ್ತಮ ಕೂತ್ಕೊಳ್ಳೋ ಸ್ಥಳದಲ್ಲಿ ನಾನು ಕೂತ್ಕೊಳ್ಳುದೆ ಇಲ್ಲ, ಓ, ದೈವ ಸ್ಥಾಪನೆ ಆದ ಮೇಲೆ ಅದು ಅಲ್ಲಾಡ್ಲಿಕ್ಕಿಲ್ಲ. ನೀವು ಕೂತ್ಕೊಳ್ಳಿ. ನೀವು ಕುಳಿತುಕೊಳ್ಳಿ. ಈಗ ಇಲ್ಲಿ ಪ್ರತಿಷ್ಠಾಪನೆ ಯಾರು ಮಾಡುದು ಅಂತ ಬೇಡವಾ? ಎಲ್ಲ ಯಜಮಾನರವರೇ. ಪ್ರತಿಷ್ಠಾಪನೆ ಮಾತ್ರ ಬ್ರಹ್ಮಕಲಶವು ಉಂಟಾ? ನೀವು ಬಂದ ಮೇಲೆ ಏನಾಗ್ತದೆ ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕುಳಿತುಕೊಳ್ಳಿ, ನೀವು ಕುಳಿತುಕೊಳ್ಳಿ. ಎಲ್ಲ ಅಲ್ಲಲ್ಲೇ ಕುಳಿತುಕೊಳ್ಳಿ. ಭೋಜನದ ವ್ಯವಸ್ಥೆ ಇಲ್ಲ, ಅವ್ರ ಮೇಲೆ ಬಂದ್ರೆ ತಾಪತ್ರ ಆಗ್ತದೆ. ಬೇಡ, ಅವರಲ್ಲೇ ಕೂತ್ಕೊಳ್ಳಿ. ಆಯ್ತು, ಅವರಲ್ಲೇ ಕುಳಿತುಕೊಳ್ಳಿ. ಓ, ಈಗ ನಾನು ಬಡಿಸ್ಬೇಕಾ? ನೀವು ಬಡಿಸೋದು ಬೇಡ, ಬಡಿಸ್ಲಿಕ್ಕೆ ನಾನಿಲ್ವಾ? ಆದೀತು 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 ಆದೀತು. ನೀವು ಊಟ ಕುಳಿತುಕೊಳ್ಳಿ. ಇಲ್ಲಿ ಇಲ್ಲೆಯಾ? ನಿಮಗೆ ಎಲ್ಲಿ ಇದು ಅನುಕೂಲ? ಉಂಟಾ? ಇದು ಉಂಟಾ ಇಲ್ಲಿ? ಅಲ್ಲಿ ಬೇಡ. ಅನುಕೂಲ ಆಗುವಲ್ಲಿ ಇಲ್ಲಿ ಕೂತ್ಕೊಳ್ಬೋದು. ಆಯ್ತಾ, ಅನುಕೂಲ ಆಗುವಲ್ಲಿ ಕುತ್ಕೊಳ್ಳಿ ನೀವು. ದೇವರ ಮುಂದೆ ಕೂತ್ಕೊಳ್ಳೋ ಒಂದು ಯೋಗ ಬಂತಲ್ಲ ನಮಗೆ. ದೇವರು ಯಾಕೆ ಎದ್ದು ಹೋಗುದು? ದೇವ್ರೆ ನೀವೆದ್ದು ಹೋಗುದು. ಇದೇ ಎಲೆ ಅಲ್ವಾ? ಈಗ ಹಾಕಿದ ಎಲೆ ಅಲ್ವಾ? ಆಯ್ತು, ಪರಿಶೀಲನೆ ನಾವು ಆಯ್ತು. ಹಾಕಿಲ್ವಾ? ಇನ್ನು ಹಾಕ್ಬೇಕು. ಇದು ಯಾವುದು? ಅದು ಉಪ್ಪು. ಉಪ್ಪು. ಇದು ಯಾವುದು? ಇದು ಉಪ್ಪಿನಕಾಯಿ. ಉಪ್ಪಿನಕಾಯಿ. ಇಲ್ಲಿ ಹಾಕಿದ್ರೆ ಒಳ್ಳೆದಾಯ್ತು ಉಪ್ಪಿನಕಾಯಿ. ಪಲ್ಲೆ. ಇದು ಪಲ್ಯವಾ? ಕೋಸಂಬರಿ ಉಂಟಾ? ಊಟ ಮಾಡಿಕೊಳ್ಳಿ. ಅವ್ರು ಊಟ ಮಾಡಿಕೊಳ್ಳಿ. ಊಟ ಮಾಡು. ಎಲ್ಲಿ ಊಟ ಮಾಡುದು? ಹಸ್ತೋದಕ ಹಾಕಬೇಕು. ಅಪರೂಪದಲ್ಲಿ ಬಡಿಸುವುದೆಲ್ಲ ಬಡಿಸಲಿ. ಇದನ್ನು ಹೇಗೆ ಊಟ ಮಾಡುವುದನ್ನು ಸಮಸ್ಯೆ ನನಗೆ. ಅವ್ರು ಊಟ ಮಾಡುವಾಗ ಅವ್ರಿಗೆ ಕೇಳುದು ಬೇಡ, ನೀ ಕರೆದದ್ದು ಅದಕ್ಕೆ ಅಲ್ಲ, ಊಟಕ್ಕೆ ಕರೆದದ್ದು ಅಲ್ವಾ? ಮತ್ತೆ ಊಟಕ್ಕೆ ಬಂದದ್ದು ಅಂತ ಹೇಳಿದ್ರೆ ಪಾಯಸ ಮಾಡಿ. ಇನ್ನೇನಾದ್ರೂ ಬೇಕಾ? ಹೋಳಿಗೆ ಬರಲಿ. ಹೋಳಿಗೆ ಬಾಳೆಯಲ್ಲಿ ಉಂಟಲ್ಲ ಇದು ಹೋಳಿಗೆ. ಅದು ಇಲ್ಲಿಯದ್ದು ಹಾಗೆ ಸ್ವಾಮಿ. ಲಡ್ಡು. ತುಪ್ಪ ಬೇಕಾ ಹೋಳಿಗೆಗೆ? ಹೋಳಿಗೆ ತುಪ್ಪ ಬೇಕಿತ್ತು. ತಗೊಳ್ಳಿ. ಅದು ಪರಿಶೀಲನೆ ಮಾಡುವ ಕೊಠಡಿ ಇರಲ್ವಾ? ಅಲ್ಲ ಅದು ಬೇರೆ, ಪಾತ್ರೆ ಬೇರೆ. ಪಾತ್ರ ಒಂದೇ ತೆರನಾಗಿ, ವಿಷಯ ಬೇರೆ. ಪಾತ್ರೆ ಒಂದೇ, ಬಡಿಸುವುದಲ್ಲಿರುವುದು. ಪಾತ್ರ ಒಂದೇ ತೆರನಾದದ್ದು, ದ್ರವ್ಯ ಬೇರೆ. ಒಂದೇ ಪಾತ್ರೆಯಲ್ಲಿ ಬಡಿಸುವ ಕ್ರಮದಲ್ಲಿರುವುದು. ಮಜ್ಜಿಗೆಯನ್ನ ಜಿಲೇಬಿ ಬರಲಿಲ್ಲ. ಅವರು ಅಡಿಗೆ ಮನೆಯ ಕಡೆಯಿಂದಲೇ ಬಂದಿದ್ದಾರೆ. ಇನ್ನು ಬೇಕಾದ್ರೆ ಕೇಳಿ. ಚಟ್ಟಂಬಡೆ ಉಂಟಾ? ಇಲ್ಲ, ಅದೊಂದಿಲ್ಲ. ಮೆಣಸಿನ ಪೋಡಿ. ಅದಿಲ್ಲ. ಅವರಿಗೆ ಸ್ವಲ್ಪ ಕಲಾವಾಸನೆ ಉಂಟು. ಹೌದು, ಹೋದಲ್ಲ ಅದೇ ಸಿಗುವುದರಿಂದ ನಾವು ಅದನ್ನು ಬೇಡ ಅಂತ ಅವರು ಹೇಳಿದೆ. ಕಲಾವಿದರೊಟ್ಟಿಗೆ ಊಟ ಮಾಡಿದ್ದಾರೆ, ಆದ್ರಿಂದ ಅದೊಂದು ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಕೊಡು. ಮಜ್ಜಿಗೆ ಬರಲಿ. ಮಜ್ಜಿಗೆ ಇದು ಅನ್ನವ ಮಜ್ಜಿಗೆ. ಅದನ್ನ ಮಜ್ಜಿಗೆ. ಅದರಲ್ಲೇ ಪುನಃ ಮಜ್ಜಿಗೆ. ನೀವು ಊಟ ಮಾಡಿ. ಈಗ ಆಪೋಷಣ ಮಾಡ್ಬೇಕು, ಅವ್ರು ಮತ್ತೆ ಇದ್ರೆ ಕಷ್ಟ. ಹೊಟ್ಟೆಗೆ ಇತರ ಆಪೋಷಣ ಅಲ್ಲ, ಆಯ್ತಂತ ಕೇಳ್ಕೊಳ್ಳೋಣ. ಸ್ವಾಮಿ. ಬಾಕಿದೆ. ಅಲ್ಲ, ಒಂದು ಹೇಳಬೇಕು, ಸಾರನ್ನ ಮಾತ್ರ ಸ್ವಲ್ಪವೇ ಇದ್ದದ್ದನ್ನು ತುಂಬಾ ಅಂತ ಭಾವಿಸಿ ಆಶೀರ್ವಾದ ಮಾಡಿ. ನೀವು ಹೇಳೋ ಕ್ರಮ ಅದು ಯಜಮಾನ್ರು ಹೇಳ್ಬೇಕು. ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಮಾಡಿದ್ದು, ಹೆಚ್ಚಿಗೆ ಏನು ವಿಶೇಷ ಏನಿಲ್ಲ. ಅನ್ನ ಸಾರು ಮಾತ್ರ ಅಂತ. ಆಗ್ಲಿ ಸಂತೋಷ. ಊಟದಲ್ಲಿ ಸಂತೋಷ ಆಯ್ತು. ಮುಗಿತಲ್ಲ? ಇಲ್ಲಿ ಏನಿಲ್ಲ, ಎಲ್ಲ ಒಂದು ಚೂರು ಉಳಿಯದಾಗಿ ನಾನು ಊಟ ಮಾಡಿದ್ದೇನೆ. ಒಂದು ನಮಸ್ಕಾರ ಮಾಡಿ.
ಇಷ್ಟಾರ್ಥ ಸಿದ್ಧಿರಸ್ತು. ಫಸ್ಟ್ ಆದ್ರೆ ಸಾಕು. ಸ್ವಾಮಿ, ಸ್ವಾಮಿ, ಕೈ ತೊಳ್ದು ಕೈ ತೊಳ್ದು. ಅದು ಇಲ್ಲೇ ಮತ್ತೆ ತೊಳಿತೀನಿ ನಾನು. ಹೇಳಿ, ನೀವು ಹೇಳಿ. ಅದು ಜಠರದ ಧನ್ಯವಾದ ಸಮರ್ಪಣೆ. ಹಾಗೆ ಹಾಗೆ ಕೈ ತೊಳೆದು ಬನ್ನಿ, ತಗೊಳ್ಳಿ, ಕೈ ತೊಳೆದು ಬನ್ನಿ. ಪುನಃ ಕೈ ತೊಳೆಯಲಿಕ್ಕೆ ಇದೆ. ಅದೇ ಪತ್ರ ಭಯಂಕರ ವಿಶೇಷ. ಒಂದೇ ತರದ್ದೆಲ್ಲ. ಬನ್ನಿ, ಹೊಟ್ಟೆ ಭಾರ ಆಗುಂಟು. ತಾಂಬೂಲ, ಪೂಗಬಲ, ದಕ್ಷಿಣೆ 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 ಮೊದಲು ದಕ್ಷಿಣೆ ಎಲ್ಲ ಮೊದಲು ಕೊಡ್ಬೇಕು. ಹೌದು, ಅದನ್ನು ಸೊಂಟದಲ್ಲೇ ಇಟ್ಟುಕೊಂಡಿದ್ದೆ. ಇದು ಹೀಗೆ ಇಲ್ಲಿ ಕ್ರಮಕ್ಕೆ ಮಾತ್ರ ಇಷ್ಟು. ಆಚೆ ಮತ್ತೆ ಇಲ್ಲಿಂದ ಬರ್ತದೆ. ಬರ್ತದೆ. ಒಳಗೆ ಕೊಡುದು ಯಾರು? ಬೇಕಾದಷ್ಟು ಉಂಟು. ಒಳಗೆ ಕೊಡುದು ಯಾರು? ಹೌದವ್ರು ಕೊಡ್ತಾರೆ. ಇವು ಇದೆ. ಸತ್ಯಭಾಮ, ಮತ್ತೆ ಇಲ್ಲಿ ಬನ್ನಿ. ನಾನು ಹೀಗೆ ಮಾಡಬೇಕು ಅಂದ್ರೆ ಅದು ಉಂಟು. ಯಾವಾಗ ಅದವರಲ್ಲಿ ಹೇಳ್ಬೇಕು, ಈಗ ಹುಡ್ಬೇಕಲ್ಲ. ಹಾ. ಯಾರಿದ್ದಾರಪ್ಪ ಸರಿಯಾದ ಯೋಗ್ಯತೆ ಉಂಟು? ನೀ ಎಂತದ್ದು ಯಾವುದು? ಕೋಣಿಯಲ್ಲಿ ಹುಡುಕ್ತಾರೆ ವಿಶೇಷವಾಗಿ ದಾನವನ್ನು ಕೊಟ್ಟಿದ್ದೇನೆ. ಏನು ಕೋಣಿಯಲ್ಲಿ ಕಟ್ಟಿಕೊಂಡು ವಿಶೇಷವಾದಂಥ ವ್ಯವಸ್ಥೆ ಉಂಟಾ? ದಾನ ಪಡೆಯುವ ಯೋಗ್ಯತೆ ಮಂತರು ಇವರಿಗೆ ಕೊಡ್ಬಹುದಿತ್ತು. ಬೇಡ, ಅದು ಅಪರಿಗ್ರಹ ವ್ರತ ಪರಮ ಭೋಜನ ದಕ್ಷಿಣೆಗಳಿಂದ ಬ್ರಾಹ್ಮಣರನ್ನು ಸಂತುಷ್ಟಿಗೊಳಿಸುತ್ತಂದ ಹರಿಯ ದಾನವ ನೀವ ಬಗೆಗಾಗಿ ಅತ್ತ ಕರೆದಡಾರು ಬಾರದಿರಲಾಗಿ ಪರಮ ಭೋಜನ ದಕ್ಷಿಣೆಗಳಿಂದ ಏನು ನಿಮಗೆ ಸಮಾಧಾನ ಆಯ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ತೇಗು ಬಂದಾದ ಮೇಲೆ ಸಮಾಧಾನ ಆಯ್ತು. ತೇಗು ಜಠರದ ಧನ್ಯವಾದ ಸಮರ್ಪಣೆ. ಸರಿ, ಬಹಳಷ್ಟು ಮಂದಿ ಬ್ರಾಹ್ಮಣರು ಬಂದು ಸೇರಿದ್ದೀರಿ. ಎಲ್ಲ ಬ್ರಾಹ್ಮಣರೇ. ಎಲ್ಲರನ್ನು ನಾನು ನೋಡಿದೆ. ಆದ್ರೆ ನಿಮ್ಮಲ್ಲಿರುವಂತ ವರ್ಚಸ್ಸು ಅವರಿಗಿಲ್ಲ. ಮತ್ತೆ ವರ್ಚಸ್ಸು ಅಂದ್ರೆ ನಿಮ್ಮದೇ. ವರ್ಚಸ್ ಅಂತ ಹೇಳಿದ್ರೆ ನಿಮ್ಮದೇ. ನೋಡಿ ನೋಡಿ, ಹೋಗಿ ಹೋಗಿ ಇಷ್ಟು ಬ್ರಾಹ್ಮಣರ ಮಧ್ಯದಲ್ಲಿ ವರ್ಚಸ್ಸು ನಿಮ್ಮಲ್ಲೇ ಕಂಡದ್ದು. ನಿಮ್ಮಲ್ಲಿ ಇರುವುದು. ಯಾಕಂದ್ರೆ ನನ್ನ ಮುಖದಲ್ಲಿ ಹಾಗುಂಟು, ಹೌದೌದು. ಇವರ ಮುಖದಲ್ಲಿ ಚೂರು ಚೂರು ಗಡ್ಡ ಉಂಟು, ಅದರದ್ದು ತೇಜಸ್ಸಿಲ್ಲ. ಕೆಲವೆಲ್ಲ ಬರಬೇಕಾಗ್ತದೆ, ಕೆಲವೆಲ್ಲ ಹುಟ್ಟಿನಿಂದಲೇ ಇರ್ತದೆ. ಇರ್ತದೆ. ಸತ್ಯವಾದನ್ನೇ ಹೇಳಿದ್ರಿ ದೇವ. ಸಂತೋಷ. ಅಲ್ಲದೆ ಬೇರೆ ಹೇಳಬಾರ್ದು, ವ್ರತ ಉಂಟು ದೇವ. ವಾಸುದೇವ, ಏನು ನಿನ್ನ ನಾಟಕ ಅಂತ ಗೊತ್ತಾಗುದಿಲ್ಲ. ನಾಟಕ ಎಂತದ್ದು ಸ್ವಾಮಿ, ಎಲ್ಲ ಅವರದೇ. ಸಣ್ಣ ನಗೆಯಲ್ಲೇ ಮುಗಿಸ್ತಾ ಇದ್ದೀವಿ ವಾಸುದೇವ. ಮನೆಯಲ್ಲೆಲ್ಲ ಇವರದ್ದೇ. ಮುಗಿಲಿಲ್ಲ, ಏನು ಮುಗಿಲಿಲ್ಲ, ಇನ್ನು ಪ್ರಾರಂಭ ಅಷ್ಟೇ. ಹಾ. ಈಗ ಈಗ ಇನ್ನು ಊಟ ಮಾಡಿ- ಪ್ರಾರಂಭವಾ? ಪ್ರಾರಂಭ. ಈಗ ಊಟ ಮಾಡಿದ್ರಲ್ಲ, ಸಾಧಾರಣ ಎಷ್ಟೊತ್ತಿರ್ಬೋದು ಇನ್ನು ಇದು? ಸ್ವಲ್ಪ ಹೊತ್ತು ಮಾತ್ರ. ನೀವು ಊಟ ಮಾಡಿದ್ರಲ್ಲ, ಹೌದು. ಯಾಕೆ ಊಟ ಮಾಡಿದ್ದು? ಊಟ ಮಾಡಿದ್ದು ಯಾಕೆ? ಇದು ಕೇಳಬೇಕಾದ ಪ್ರಶ್ನೆ. ವಾಸುದೇವ, ಊಟ ಮಾಡಿದ ಮೇಲೆ ವಾಸುದೇವ. ಏನು ಅಂತ ಕೇಳ್ತೀಯ? ಯಾಕೆ ಊಟ ಮಾಡಿದ್ದು ಅಂತಂದ್ರೆ ನೀನು ಕರೆದು ಊಟ ಹಾಕಿದ್ದಕ್ಕೆ ಊಟ ಮಾಡಿ. ನಾವು ಮನೆಗೆ ಬಂದವರೆಲ್ಲ ಸಮರ್ಥ ಉತ್ತರ ಕೊಡೋದಕ್ಕೆ ವಾಸುದೇವನೇ ಸಮರ್ಥನಲ್ಲದೆ ನನ್ನಿಂದ ಸಾಧ್ಯ ನಾವು ಇಲ್ಲ. ಈ ಸಲ ಉತ್ತರ ಸಮರ್ಥವಾಗಿ ಕೊಡುದಲ್ಲ, ಪ್ರಶ್ನೆಯನ್ನು ಸಮರ್ಪಕ ಮಾಡುದು. ನೀವು ಕೂತ್ಕೊಳ್ಳಿ. ಭಯಂಕರ. ನೀನು ಹೇಗೂ ಮಾತಾಡ್ತೀವಿ ಪುಣ್ಯಾತ್ಮ. ಪ್ರಶ್ನೆಯನ್ನು ಸಮರ್ಪಕ ಮಾಡುದು. ಈಗ ನೋಡಿ, ನಾವು ಒಂದು ಕಡೆಯಲ್ಲಿ ಮದುವೆ ಹೇಳಿಕೆ ಇರ್ತದೆ, ನಾವು ಅಲ್ಲಿ ಊಟ ಮಾಡ್ತೇವೆ. ಹೌದು. ಮದುವೆ ಮನೆ ಊಟ ಅದು. ಹೌದು ಹೌದಾ? ಹೌದು. ಹಾ, ಅಲ್ಲಿ ಬಂದ ಮೇಲೆ ಊಟ ಮಾಡಿದ್ದು ಯಾಕೆ ಅಂತ ಕೇಳಲಿಕ್ಕೆ ಉಂಟು. ಕೇಳಿದ್ದಲ್ಲ. ಮದುವೆ ಮನೆ ಆದ್ರಿಂದ ಊಟ. ಈಗ ಊಟ ಮಾಡಿದ್ದು ಯಾಕೆ ಅಂತ ನೀವು ತಪ್ಪು ಅಂತ ಕೇಳಿದ್ದಲ್ಲ ನಾನು. ಊಟ ಮಾಡಿದ್ದೀರಲ್ಲ, ಯಾವ ನನಗೆ ಕಾರ್ಯಕ್ರಮದ ಅರ್ಥ ಊಟ? ಆಯ್ತು, ನನಗೆ ಅರ್ಥ ಆಯ್ತು. ಅವರಿಗೆ ಅರ್ಥ ಆಗಬೇಕು. ಊಟ ಮಾಡಿದ್ರಲ್ಲ ನೀವು, ಯಾಕೆ ಊಟ ಮಾಡಿದ್ದು? ವಿಷಯ ಎಂತದ್ದು ಅಂತ ಇವತ್ತು ಏನಿಲ್ಲ ಅಂತ ಗೊತ್ತುಂಟಾ? ಯಾರ ಕಾರ್ಯ ಅಂತ ಗೊತ್ತುಂಟಾ? ಕಾರ್ಯ ಏ, ನೀನು ಹೇಳಿದ್ದಲ್ಲ ಕಾರ್ಯ ಉಂಟು. ಸತ್ಕಾರ್ಯ, ಸತ್ಕಾರ್ಯ. ಸತ್ಕಾರ್ಯ ಸತ್ಕಾರ್ಯ ಏನು ಅಂತ ಯಾರ ಗೊತ್ತಾಯ್ತಾ? ಸತ್ತ ಕಾರ್ಯ ಇವತ್ತು? ಯಾರ ಸತ್ತ ಕಾರ್ಯ? ಓ, ಸತ್ಕಾರ್ಯ, ಒಳ್ಳೆ ಕಾರ್ಯ. ಅದೇ ಯಾರು ಮಾಡುದು ಅಂತ? ನಾನೇ ಮಾಡಿಸಿದ್ದು. ಹಾಗೆ ವ್ರತ ವ್ರತ ನನ್ನದ್ದು. ಆಗ ಊಟ ಹಾಕಿದ್ದು ಯಾರು? ನಾನೇ. ಮತ್ತೆ ಊಟ ಮಾಡಿದ್ದೆ ಅಂತ ಕೇಳುದು ಯಾಕೆ? ಅದೇ ಯಾವುದರ ಪರವಾಗಿ ನೀವು ಊಟ ಮಾಡಿದ್ದು? ಸತ್ತ ಕಾರ್ಯದ್ದು. ಸತ್ತ ಕಾರ್ಯ ಅಲ್ಲ, ಸತ್ಕಾರ್ಯ, ವ್ರತಾಚರಣೆಯಿಂದ ನೀವು ಮಾಡಿದ್ದು. ವಾಸುದೇವ, ಹಾ. ಏನಿದು? ಎಲ್ಲ ದಾನವನ್ನು ಮಾಡಿದ್ದೇನೆ. ಹಾ. ಒಂದು ವಿಶೇಷವಾದಂತಹ ದಾನವನ್ನು ಕೊಡ್ಲಿಕ್ಕುಂಟು. ಸತ್ರಾಜಿತನ ಮಗಳು ದಾನ ಕೊಡುವ ವೇಳೆ ಎಲ್ಲ ನೋಡಿಕೊಳ್ಳಿ. ಕೊಡ್ತಾ ಇದ್ದೇನೆ, ದಾನ ದಾನ. ದಾನ ಕೊಡೋದನ್ನ ಎಲ್ಲ ಒಂದು ಸೆರೆ ಹಿಡಿದಿಟ್ಟುಕೊಳ್ಳಿ ಬೇಕಾಗ್ತದೆ. ಅಲ್ಲ, ಹಾಗೆ? ಕೊಡುವ ಮೊದಲು ಏನು ಕೊಡ್ತೇನೆ ಅದರ ಗುಣಲಕ್ಷಣ ಎಲ್ಲ ಹೇಳ್ಬೇಕು, ಹೇಳಿಕೊಡ್ಬೇಕು, ಹೇಳ್ಬೇಕು. ಈಗ ನಾನು ಕೊಡುವುದು ಹಾ. ಆ ಯೋಗ್ಯತೆವಂತರಾದಂತ ನಿಮಗೆ ಮಾತ್ರ ಸಾಧ್ಯ ಪಡೆಯುವಲ್ಲಿ. ಸಮರ್ಥರು ನೀವೇ. ಏನು ಅಲ್ಲ ವ್ರತ ಸ್ವಾಮಿ, ಪತಿದಾನ ವ್ರತ. ಪತಿದಾನ ವ್ರತ ಅಂದ್ರೆ ನನಗೆ ಈ ಶಬ್ದವನ್ನು ನಾನು ಎಲ್ಲೂ ಕೇಳಲಿಲ್ಲ. ರಂಗ, ವಾಸುದೇವ ರಂಗ, ವಾಸು, ಏನು ಸ್ವಾಮಿ? ಅಷ್ಟೇ.
ವಾಸು ಏಕೆ ತಟಸ್ಥನಾದ? ಇಲ್ಲಪ್ಪ, ಹಾಗೇನಾಗ್ಲಿಕ್ಕಿಲ್ಲ. ಬನ್ನಿ ನೀವು. ಸ್ವಾಮಿ, ನನ್ನ ಸಂಕಲ್ಪದ ಹಾಗೆ ಪತಿದಾನ ವ್ರತ ಸ್ವೀಕರಿಸಬೇಕು ತಾವು. ಏನು ಇಲ್ಲಿ ನೋಡಿ, ನಾನು ಆವತ್ತು ಹೇಳಿದ್ದಿಷ್ಟೇ ಇಷ್ಟೇ. ಹೀಗೆ ಇರುವುದು, ಹೀಗೆ ತಗೊಳ್ಳಿ ನೀವು. ಏನು ಮೆಣಸಿನ ಗಿಡಕ್ಕೆ ಏತದಲ್ಲಿ ನೀರು ಹಾಕುದಾ? ಪತಿದಾನ ವ್ರತ ಸ್ವೀಕರಿಸಿ. ಏನು ಮಾತಾಡ್ತೀಯಮ್ಮ ನೀನು? ಏನು ಮಾತಾಡ್ತೀಯ? ಏನ ಹೇಳಿದೆ ಎನ್ನಲ್ಲಿ, ಏನ ಹೇಳಿದೆ ಕೃಷ್ಣನ ದಾನದ ಪಡೆವೇನೆ ನಾನು, ಏನ ಹೇಳಿದೆ. ಅಮ್ಮ, ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದಂತ ಹೆಣ್ಣು ನೀನು ಹೌದು. ಏನೋ ಬ್ರಾಹ್ಮಣರಿಗೆ ಅಪಾರವಾದ ದಾನವನ್ನು ಕೊಡಬಹುದೆನ್ನುವ ನಿರೀಕ್ಷೆಯಲ್ಲಿ ನಾನಿದ್ದದ್ದು ಹೌದು. ಆದರೆ ಈ ವಾಸುದೇವನನ್ನೇ ನನಗೆ ದಾನ ಕೊಡುವುದೇ ಒಂದು ಅರ್ಥ ಉಂಟಮ್ಮ. ಪತಿದಾನ ವ್ರತ ನಾನು ಮಾಡಿದ್ದು. ಇಲ್ಲ ಇಲ್ಲ, ಅವರ ಮಾತು ಕೇಳಿ ಒಮ್ಮೆ ಉಸಿರಾಡು ಅಂತ. ಅದು ಹೀಗೆ ಮಾಡುವಾಗ ಯಾವುದೋ ಒಂದು ವಾಯು ಹಿಡ್ಕೊಂಡಿತ್ತು, ಈಗ ಬಿಟ್ಟೋಯ್ತು ಅದು. ಏನಮ್ಮ, ಯಾರಾದ್ರೂ ಈ ಪ್ರಪಂಚದಲ್ಲಿ ಗಂಡನನ್ನು ದಾನ ಮಾಡ್ತಾರ? ದೇವರಂತ ಗಂಡ ಸಿಗಬೇಕು ಅಂತೇಳಿ ವ್ರತಗಳನ್ನು ಮಾಡಿದಂತ ಅದೆಷ್ಟೋ ಸ್ತ್ರೀಯರಿದ್ದಾರೆ. ಅಂಥದ್ರಲ್ಲಿ ದೇವರನ್ನೇ ಗಂಡನಾಗಿ ಹೊಡೆದಂತ ನೀನು ದೇವರನ್ನು ಇನ್ನೊಬ್ಬರಿಗೆ ದಾನವಾಗಿ ಕೊಡ್ತಾ ಇದೆಯಲ್ಲ, ಅದಕ್ಕೆ ಅರ್ಥ ಉಂಟಮ್ಮ. ಯಾರು ಹೇಳಿದ್ದು ನಿನಗೆ? ಯಾರು ಹೇಳಿದ್ದು? ಯಾರೋ ಹೇಳಿದ್ದನ್ನು ಕೇಳಿ ಒಂದು ವ್ರತ ಮಾಡುದ? ಮಾಡಿದ್ದೇನೆ. ಏನಾಯ್ತು ಈಗ? ಯಾರು ಹೇಳಿದ್ದು? ಯಾರು ಹೇಳಿದ್ದು? ನಾರದರು ಹೇಳಿದ್ದು. ಆ ಪುಣ್ಯಾತ್ಮನಿಗೆ ಹೆಂಡತಿ ಮಕ್ಕಳು ಸಂಸಾರ ಯಾವುದಿಲ್ಲ. ಯಾರ ನ್ಯಾಯ, ನೀವು ಹೇಳಿದ್ದು ನ್ಯಾಯ. ಯಾರ್ಯಾರು ಹೆಂಡತಿದ್ದರು, ಯಾರ್ಯಾರ ಗಂಡರನ್ನು ಯಾರ್ಯಾರಿಗೆ ದಾನ ಮಾಡ್ಲಿಕ್ಕೆ ಹೇಳಿದ ನಾರದರ ಮಾತುಗಳು. ನೋಡಮ್ಮ, ನಮ್ಮ ಸಂಸಾರ ಅಂತ ಹೇಳಿದ್ರೆ ಅದು ಹೇಗೆ ಅಂತ ಹೇಳಿದ್ರೆ ದೀಪ ಮತ್ತು ಎಣ್ಣೆ ಇದ್ದಾಗೆ. ಅದು ಯಾರೇ ಬತ್ತಿ ಇಟ್ಟರು ಅದು ಸಂಸಾರ ಬೆಳಗಬೇಕು. ಅದು ನೆನಪಿಟ್ಕೊಳ್ಳಿ. ಬತ್ತಿ ತುಂಬಾ ಮಂದಿ ಇಡ್ತಾರೆ, ಅದ್ರದ್ದು ಬೆಳಗ್ತಾ ಇರಬೇಕು. ಇದು ಉರಿಯುವ ಬತ್ತಿ, ಇದು ಉರಿದೇ ಹೋಗುವ ಬತ್ತಿ. ನಿಮ್ಮ ಕುಟುಂಬಕ್ಕೆ ಯಾರೋ ಬತ್ತಿ ಇಡ್ಲಿಕ್ಕೆ ಬಂದಿದ್ದಾರೆ, ಅದು ನಂದಿ ಹೋಗ್ತಾ ಇದೆ. ಗಂಡನನ್ನು ದಾನ ಮಾಡುವಂತ ಒಂದು ಸ್ತ್ರೀಯರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದರಲ್ಲಿಯೂ ಅಂತ ಪುರುಷೋತ್ತಮನನ್ನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಬಡ ಬ್ರಾಹ್ಮಣ ಅಂತ ನನಗೆ ದಾನ ಕೊಡುದು ತಕೊಳ್ಳಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಉಂಟಮ್ಮ? ಸ್ವಾಮಿ, ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಕ್ಷೇಮಿಗಳು ತಾನೆ ಅಲ್ಲ, ಬಹಳ ಒಳ್ಳೆ ಬ್ರಾಹ್ಮಣ. ಆ ಮಟ್ಟಿಗೆ ಒಂದು ಆಧರಿಸಬೇಕಾದ್ದು ಒಳ್ಳೆ ಅಲ್ಪ ಕರೆದ ಮೇಲೆ ನಾವು ಒಂದು ಉಪಚಾರ ಹೇಳಬೇಕು. ನಾನಿದ್ದೇನಲ್ಲ, ಮುಗಿಲಿಲ್ಲ ಇನ್ನು. ಆ ಮಟ್ಟಿಗೆ ನಾನು ಇವತ್ತು ಕ್ಷೇಮವಾಗಿದ್ದೇನೆ. ಹೆಂಡತಿಯ ಅನಾರೋಗ್ಯವಾಗಿದ್ದರೂ ಕ್ಷೇಮವಾಗಿದ್ದಾಳೆ. ಸರಿ, ಏನೀಗ ನೀವು ಹೇಳುದು? ಅಲ್ಲ, ಗಂಡನನ್ನು ಯಾರಾದ್ರೂ ದಾನ ಮಾಡ್ತಾರ? ದಾನ ಮಾಡುವ ಕ್ರಮ ಉಂಟ? ದಾನ ಮಾಡಿದ್ರು ತಗೊಳ್ಳುವ ಯೋಗ್ಯತೆ ನನಗುಂಟ? ಇಂತಹ ಪುಣ್ಯಾತ್ಮನು, ನಿಗಮ ಬಂದ್ಯನು, ನಿಗಮ ದೂರನು, ನಿರ್ವಿಕಲ್ಪನು, ನಿರ್ಲೇಪನು, ಖಗ ಗಮನ ಕಮನೀಯ ಖಂಡದಳನೆ ಅಂತ ಆ ಕೃಷ್ಣ ಪರಮಾತ್ಮನನ್ನು ದಾನ ಮಾಡುವುದೇ ನಾರದ ಋಷಿಗಳು ಕಾಯ್ತಾ ಇರ್ತಾರೆ. ಎಂತೆಂತ ಮುನಿಗಳು ದವ್ಯ ದರ್ಶನಕ್ಕೆ ಬೇಕಾಗಿ ಹಗಲಿರುಳು ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಅವನ ಜೊತೆಯಲ್ಲಿ ನೀಡಿದ್ದುಕೊಂಡು ಗಂಡನನ್ನು ದಾನ ಮಾಡಲಿಕ್ಕೆ ಹೊರಟಿದೆಯಲ್ಲಮ್ಮ, ಇದು ನ್ಯಾಯವೇ? ಅವನು ತಗೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಉಂಟಾ? ಆಗುದಿಲ್ವಾ ಸ್ವಾಮಿ? ಸುಮ್ಮನೆ ಹೇಳಿದ್ದು ಸ್ವಾಮಿ. ನಾನು ಬಹಳ ವರ್ಚಸ್ಸುಂಟು ಇವ್ರ ಮುಖದಲ್ಲಿ ಅಂತ. ಅದು ಇವತ್ತಿಗೂ ಉಂಟು. ಇನ್ನು ಆಚೆ ಹೋದ್ರೆ ಇದಕ್ಕಿಂತ ಹೆಚ್ಚು ವರ್ಚಸ್ಸು ಬರ್ತದೆ. ಎಂತ ವರ್ಚಸ್ಸು ಬರುದು ನಿಮಗೆ? ನಿಮಗೆ ಪಡಿಲಿಕ್ಕೆ ಆಗುದಿಲ್ವ? ನನಗೆ ಬೇರೆಯವರು ನನಗಿಂತಲೂ ಹೆಚ್ಚು ವರ್ಚಸ್ಸಿನವರಿದ್ರೆ ನನ್ನ ವರ್ಚಸ್ಸನ್ನು ನಾನು ಕಳ್ಕೊಳ್ತಾ ಇದ್ದೇನೆ. ಲೋಕದ ಸುಖಕ್ಕೂ ನಿಮ್ಮ ಹಿತಕ್ಕೂ ಸೇರಿ ಒಂದು ಮಾತು ಹೇಳಲಿಯಾ? ಊಟ ಮಾಡಿದ್ದೀನಿ. ಊಟ ಮಾಡಿದ್ರ? ತಿಂದದೊಂದು ಇಷ್ಟು ತಿಂದಿದ್ದಾರೆ. ಊಟ ಮಾಡಿದ್ರ? ಊಟ ಮಾಡಿದ್ರಿ. ಬ್ರಾಹ್ಮಣರು ಊಟ ಮಾಡುವುದಲ್ಲ, ತಿನ್ನುವುದು ಅಲ್ಲ, ಬ್ರಾಹ್ಮಣರು ಗುಂಜಿಸುವುದು. ಗೊತ್ತಿಲ್ಲದವರಿಗೆ ತಿಳಿ ಹೇಳ್ಬಹುದು, ಇದು ಗೊತ್ತಿದ್ದೇ ಹೇಳುವ ವಿಷಯ. ನೀವು ಹೇಳಿ ಏನು ಪ್ರಯೋಜನ ಇಲ್ಲ ಅಂದ್ರೆ ಅವಳಿಗೆ ಮೊದಲೇ ಗೊತ್ತುಂಟಲ್ಲ ಅಂತ ನಾನು ನಿಂದಿಸಿದ್ದಲ್ಲ. ನಿಮಗೆಲ್ಲ ಸಿಕ್ಕಿ ಆಗಿದೆ, ಸಿಕ್ಕಿದ್ದೆಲ್ಲ ನಿಮ್ಮಲ್ಲೇ ಉಳಿಬೇಕು ಅಂತಿದ್ದೆ. ನಾವು ಇನ್ನೊಂದ್ಸಲ ಕಾಣೋಣ. ಸಿಕ್ಕಿದ್ದು ನನಗೇ ಉಳಿಬೇಕಿದ್ರೆ ಅಂದ್ರೆ ದೇವರ ದೇವೋತ್ತಮ ಮನಸ್ಸು ಮಾಡಿದ್ರೆ ಯಾವ ಸಂಪತ್ತು ಶಾಶ್ವತವಾಗಿ ಉಳಿತದೆ. ಅವನಿಂದ ಒಂದು ಚೂರು ಏನಾದ್ರು ವ್ಯತ್ಯಾಸ ಆದ್ರೆ ಎಲ್ಲವೂ ದಾನ ದಕ್ಷಿಣೆ ಒಳ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಯಾರಲ್ಲಿ ಇವರಿಗೆ ಒಂದು ಕೊಡಬೇಡಿ ನೀವು. ಕೃಷ್ಣ, ವಾಸುದೇವ, ಮುಕುಂದ, ಮುರಹರಿ, ಪದ್ಮನಾಭ, ಪಂಕಜವಲ್ಲಭ, ಗರುಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡ ರಾಮ, ಶ್ರೀರಾಮಚಂದ್ರ, ಶಂಖ ಚಕ್ರಧರ, ಗರುಡ ವಾಹನ, ನರಸಿಂಹ ರೂಪ, ಅಚ್ಯುತನಂತ ಕೇಶವ ರಿಸುನ ಋಷಿಕೇಶ ನಾರಾಯಣ. ನಂದು ತಪ್ಪಾಗಿದ್ರೆ ಕ್ಷಮ ಇರಲಿ ದೇವಾ. ದೇವರು ನಿಮ್ಮ ಕುಟುಂಬವನ್ನು ತರೋತರವಾಗಿ ಅಭಿವೃದ್ಧಿ ಮಾಡಲಿ. ಇನ್ನು ನಾಳೆಯಿಂದ ಸರಿಯಾಗ್ತದೆ ಎನ್ನುವ ವಿಶ್ವಾಸ ನನಗುಂಟು. ಮತ್ತೆ ಬರಬೇಡಿ ಈ ಬದಿಗೆ. ನನಗೆ ಈ ಪ್ರಸಂಗದಲ್ಲಿ ಇಷ್ಟೇ, ಇನ್ನು ಬರುವುದಿಲ್ಲ ನಾನು.
ಪತಿದಾನ ವ್ರತ. ಓ ನನ್ನ ದಾನ ವ್ರತ ಮುಕ್ತಾಯ ಹೋಗ್ಲಿಕ್ಕೆ ಯಾರು ಪಡಿತಾರೆ, ಯಾರಿದ್ದಾರೆ, ಏನು ಮಾಡ್ಲಿ ನಾನು? ಮನದಲ್ಲಿ ಭೂರಿ ಚಿಂತೆಯೊಳಿರನೋ ನಾರದ ಸಾರಿ ಬರುತ್ತಿದೆ ಕೃಷ್ಣ ಭಾಮಿಯರೆದ್ದು. ನಾರದ ಸಾರಿ ಬರುತ್ತಿರೆ ಕೃಷ್ಣ ಭಾಮೆಯರೆದ್ದು ಪದ ಕೆರಗಿ. ಓ ನಾರದ್ರೆ, ನೀವು ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದೆ. ದಾನ ಕೊಡ್ಲಿಲ್ವ? ಎಲ್ಲಿಗೆ ಕೊಡುವುದು? ಇಲ್ಲೇ ಇದ್ದಾರೆ. ಯಾರಿಗಾದ್ರೂ ಕೊಡ್ಬೇಕಿತ್ತು. ಯಾರಿಗಾದ್ರೂ ಕೊಡ್ಬೇಕಿತ್ತು, ಪಡೆಯುವವರು ಬೇಕಲ್ಲ. ಯಾರಿಗೂ ಈಗ ಯಾರಿಗೂ ಬೇಡ. ಬ್ರಾಹ್ಮಣರಲ್ಲಿ ಕೇಳಿದೆ ನಾನು, ಯಾರಿಗೂ ಬೇಡ 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 ಅಂತ ಹೇಳುದು, ಪಡೆಯುವ ಅರ್ಹತೆ ನನ್ನಲ್ಲಿ ಇಲ್ಲ ಅಂತ ಹೇಳುವುದವರು. ವಾಸುದೇವ ಎಲ್ಲರಿಗೂ ಬೇಕು ಬೇಕು ಅನ್ನಿಸಿದವ, ಯಾರು ಬೇಡ ಅಂತಾರೆ? ಯಾರಿಗೂ ಬೇಡವಂತೆ. ನನ್ನ ವ್ರತ ಆಚರಣೆ ಮುಕ್ತಾಯವಾಗ್ಲಿಲ್ಲ, ಏನ್ ಮಾಡುವುದು, ಹೇಗೆ ಕೊನೆಗೊಳಿಸುವುದಿದನ್ನು? ಈಗ ಯಾರು ದಾನ ಪಡೆಯುವುದಿಲ್ಲ. ಪಡೆಯುವುದಿಲ್ವಂತಲ್ಲ. ಮನದೊಳಗಾದ ಮಾಧವ ಗಿರಗಿರಗಿಳಿದ ನಾರಿನಿ ದಾನವನು ಇದ್ದರೆ ತುಂಬೆ ತಾನಿನುತ ನಿನ್ನ ವ್ರತ ಪರಿಪೂರ್ಣವಾಗಬೇಕಿದ್ರೆ ನೀನು ದಾನವನ್ನು ಕೊಡ್ಲೇಬೇಕು. ದಾನವನ್ನು ಪಡೆಯುವಂತ ಅರ್ಹತೆಯೋ ಧೈರ್ಯವೋ ಯಾರಿಗೂ ಇಲ್ಲ, ಆದ್ರೆ ನನಗುಂಟು. ಹ. ಯಾಕೆ? ಮತ್ತೊಬ್ಬರ ಗಂಡನನ್ನು ದಾನ ಪಡೆಯುವಂತ ಅರ್ಹತೆ ಇರುವುದು ಯಾರಿಗೆ? ಯಾರಿಗೆ? ಹೆಂಡತಿ ಇಲ್ಲದವನಿಗೆ. ಹಾ, ನನಗೆ ಮದುವೆ ಆಗಿದೆಯೋ? ಇಲ್ಲ. ನಾನು ಸನ್ಯಾಸಿ. ನನಗೆ ದಾನ ಪಡೆಯುವಂತ ಶಕ್ತಿ ಉಂಟು, ಕೊಡ್ತೀನಿ ಅಂತ. ಆದ್ರೆ ನಾನು ದಾನ ಪಡೆಯುತ್ತೇನೆ. ಈ ಸಲ ತೆಕ್ಕೊಂಡೇ ಹೋಗ್ತೀರಾ ಅಂತ. ಓ ನಾರದ್ರೆ ಓ, ನೀವು ನಾರದ್ರಲ್ಲ ನೀವು. ಹೌದು. ಅಲ್ಲ, ನಾರದನಾಗಿ ಕಾಣುವುದಿಲ್ಲ. ನನಗೆ ನಾರದನಾಗಿಯೇ ಕಾಣ್ತದೆ, ಅದೇ ತೊಂದರೆ ಆದದ್ದು. ನಾರದ್ರೆ ಓ, ನನ್ನ ಪಾಲಿಗೆ ಅಯ್ಯೋ ದೇವರಿಗೆ ಸಮಾನ ನೀವು. ಏನ್ ಮಾಡ್ಬೇಕು ಅಂತ ವ್ರತಾಚರಣೆ ಮಾಡ್ಲಿಕ್ಕೆ ಹೇಳಿದವರು ನೀವೇ. ಹೌದು. ಇವತ್ತು ದಾನ ಕೊಡ್ಲಿಕ್ಕೆ ಯಾರು, ಪಡೆಯುವುದಕ್ಕೆ ಯಾರು ಮುಂದೆ ಬರದ ಇದ್ದ ಕಾರಣದಲ್ಲಿ ಬಂದವರು ನೀವೇ ಅಂತ ಆದ್ಮೇಲೆ ಅಯ್ಯೋ ದೇವ್ರೇ. ಸ್ವಾಮಿ ಇಲ್ಲಿ ಬಾರೆ. ಉಳಿದವರು ಆಗಲ್ಲ ನಾರದ್ರು, ಕೊಟ್ರೆ ಇಟ್ಕೊಂಡೇ ಹೋಗ್ತಾರೆ. ಅಯ್ಯೋ ಎಂತದ್ದು? ಅಲ್ಲ, ದಾನ ಕೊಟ್ರೆ ದಾನ ಹಿಡ್ಕೊಂಡು ಹೋಗ್ತಾರೆ ಅಂತ, ದಾನ ಹಿಡ್ಕೊಳ್ತಾರೆ ಅಂತ. ಹಿಡ್ಕೊಂಡು ಹೋಗ್ಲಿಕ್ಕೆ ಕೊಡುದಲ್ವಾ? ಹಿಡ್ಕೊಂಡು ಹೋಗ್ಲಿಕ್ಕೆ ಕೊಡುವುದೆಯಾ? ಮತ್ತೆ ಬನ್ನಿ ನಾರದ್ರೆ. ಅಲ್ಲ, ಅವನು ಕೂತುಗೊಳಿಸು. ಅಲ್ಲ, ನಾನೇ ಕೂತ್ಕೊಳ್ತೇನೆ. ಮತ್ತ ಕಾಶಿನಿ ಮುನಿಯ ಗುಳ್ಳಿದಿ ಸುತ್ತ ಪೀಠದಿ ವಿಧಿಯೊಳಚಿಸಿ ಮತ್ತೆ ಶ್ರೀಕೃಷ್ಣನನು ದಾನವನಿತ್ತನವಗೆ. ಪತಿದಾನ ವ್ರತ ಮುಗಿದಿದೆ, ಇನ್ನು ನನ್ನ ಗಂಡ ನನ್ನ ಬಳಿಯಲ್ಲೇ ಇರ್ತಾರೆ. ನಾರದ್ರೆ ಹೇಳಿದ್ರಲ್ಲ, ಸಾಕು, ನನ್ನ ಆಸೆ ನೆರವೇರಿಸ್ತಾ ಯಾರ ಮನೆಗೂ ಹೋಗಬಾರ್ದು, ರುಕ್ಮಿಣಿ ಮನೆಗಂತೂ ಹೋಗ್ಲೇಬಾರ್ದು. ನನ್ನವರು ನನ್ನ ಜೊತೆ ಇರ್ತಾರೆ. ಅಷ್ಟಿದ್ರೆ ಸಾಕು. ಇದು ದಾನ ತಕೊಂಡ ಮೇಲೆ ತುಂಬಾ ಹೊತ್ತು ಇಲ್ಲಿ ಇರಬಾರ್ದು. ಆಯ್ತು, ನೀವು ಧರಿಸಿ. ನನ್ನ ಗಂಡ ನನ್ನ ಬಳಿಯಲ್ಲೇ ಇರ್ತಾರೆ. ನಿಧಾನ ಆಯ್ತಾ? ಇಷ್ಟ ಆದ್ರೆ ಸಾಕು, ಸಮಾಧಾನ ಆಯ್ತು. ಅಯ್ಯಪ್ಪ ದೇವ್ರೇ. ಸತ್ರಾಜಿತನ ಮಗಳೇ, ಸಿರಿ ಮಗಳೇ, ಸತ್ರಾಜಿತನ ಮಗಳೇ, ಸತ್ರಾಜಿತನ ಮಗಳೇ, ಬದುಕು ಮತಿ ಪತಿಯು ತರ್ವಶವಾಗಬೇಕೆಂದು ನಾನಾಟವಾಡುತ್ತ ಇದವು ದೊರದಿಗಿನ ಕೃತಿಯೊಂದು. ಸತಿಯರಾದಿಗೂ ತಿಳಿಯದೋ ಮುನಿ ಪತಿಯಗಲಿಂದ ದಾನವಿತ್ತೆಯ ಸತ್ರಾಜಿತನ ಮಗಳೇ. ಸತ್ರಾಜಿತನ ಮಗಳೇ. ಇವಳದೊಂದು ಬೇರೆ. ಅಯ್ಯೋ, ಯಾರಿಗೆ ಗೊತ್ತಿಲ್ವೇ ಅದು? ಏನು ಗೊತ್ತಿಲ್ಲ? ಎಲ್ಲರಿಗೆ ಗೊತ್ತುಂಟು.
ಆದ ಕಾರಣವೇ ನಿನಗೆ ಮದ ತುಂಬಿದೆ ಈಗ. ಮದವ ಮತ್ತೆ ಏನು ಮಾತಾಡುವುದೇ ನೀನು ಸತ್ರಾಜಿತನ ಮಗಳು, ನಿನ್ನಲ್ಲಿ ಬೇಕಾದಷ್ಟು ಸಂಪತ್ತುಂಟು, ಅಧಿಕಾರ ಉಂಟು. ನಾನು ಬರುವಾಗ ತಂದದ್ದೇ ಅಷ್ಟು, ನೀವೆಲ್ಲ ಬರುವಾಗ ಬರಿಗೈಯಲ್ಲಿ ಬಂದವರು. ಹೌದೌದು, ನಾವೆಲ್ಲ ಬರುವಾಗ ಬರಿಗೈಯಲ್ಲಿ ಬಂದದ್ದು, ನಿನ್ನಲ್ಲಿ ತಂದದ್ದೇ ಉಂಟು. ಏನೀಗ? ಅಲ್ಲ, ನಿನ್ನಲ್ಲಿ ಸೌಂದರ್ಯ ಇಲ್ಲದಿದ್ರು ಕೂಡ ನಾನು ಸೌಂದರ್ಯವತಿ ಎನ್ನುವಂತ ಅಹಂಕಾರ ನಿನಗೆ. ಸೌಂದರ್ಯ ನನ್ನಲ್ಲಿ ಇಲ್ವಾ? ಎಲ್ಲಿ ಉಂಟು? ನಿನ್ನ ಕಣ್ಣಿನಲ್ಲಿ ದೃಷ್ಟಿ ಇಲ್ಲ. ದೃಷ್ಟಿ ಇಲ್ಲದ್ದು ನಿನಗೆ. ನಿನಗೆ ಮಾತಿ ಸರಿ ಉಂಟ ನಿನ್ನದು? ಏನಾಯ್ತು ಈಗ? ಏನಾಯ್ತು? ಏನು ಗೊತ್ತಿಲ್ಲದ ಹಾಗೆ ಮಾಡ್ತಾ ಇದ್ದೆ. ಹೊಟ್ಟೆ ಕಿಚ್ಚುಳಿಗೆ ನಾನೊಂದು ವ್ರತ ಮಾಡಿದ್ದೇನೆ, ಬ್ರಾಹ್ಮಣರೆಲ್ಲ ಕರೆಸಿ ಭೋಜನ ಕೊಟ್ಟಿದ್ದೇನೆ. ಆ ಪತಿದಾನ ವ್ರತ ಮಾಡಿದವಳು ನಾನು, ನಿಮಗೆಲ್ಲ ಯೋಗ್ಯತೆ ಇಲ್ಲ ಅಂತ. ಹೌದೇ? ಹೌದು, ನಮಗೆ ಹೊಟ್ಟೆ ಕಿಚ್ಚು. ಯಾಕೆ? ನಿನ್ನಷ್ಟು ಹೊಟ್ಟೆ ಕಿಚ್ಚು ನಮಗಿಲ್ಲ. ನಾವು ಇಷ್ಟು ಮಂದಿ ಇದ್ದೇವೆ, ಆದರೂ ಕೂಡ ನಮ್ಮ ಗಂಡನನ್ನು ನಿನ್ನ ಬಳಿಯಲ್ಲಿ ಇರಿಸುವ ಹಾಗೆ ಮಾಡಿದ್ಯಾರು ನೀನಲ್ವೇ? ನಿನ್ನ ಮರಳಿನಿಂದಾಗಿ ನಿನ್ನ ಹತ್ತಿರವೇ ಇದ್ದದಲ್ವ ನಮ್ಮ ಗಂಡನ ಗಂಡ. ಪ್ರೀತಿ ಇರ್ತದೆ, ಅಲ್ಲಿ ಇರ್ತಾರಪ್ಪ. ಹೌದು, ಪ್ರೀತಿ, ನಿನ್ನ ಕರ್ಮದ ಪ್ರೀತಿ. ಈ ಹೊತ್ತಿನಲ್ಲಿ ಏನ್ ಮಾಡಿದ್ದೀನಿ ನೀನು? ಪತಿದಾನ ವ್ರತ. ಪತಿದಾನ ನಿನ್ನ ಕರ್ಮ ನಿನ್ನದು ಅಲ್ಲ. ಗಂಡನನ್ನು ಯಾರಾದ್ರೂ ದಾನ ಮಾಡ್ತಾರ? ನಿನಗೆ ಬೇಡಪ್ಪ, ನಿನಗೇನೋ ಭಾರ ಆಯ್ತು, ನಮ್ಮ ಬಳಿಗೆ ಹೋಗೋದಕ್ಕೆ ಹೇಳ್ಬೋದಿತ್ತಲ್ಲ. ಅದು ಹೊರತು ಯಾರೋ ದಾರಿಯಲ್ಲಿ ಹೋಗುವವರ ಮಾತನ್ನು ಕೇಳಿ ಪತಿಯನ್ನು ದಾನ ಮಾಡಿದ್ಯಲ್ಲ, ನಿನಗೆ ತಲೆ ಸರಿ. ದಾರಿಯಲ್ಲಿ ಹೋಗುವವರಲ್ವೇ ಮತ್ತೆ ನಾರದ್ರ ಹೇಳಿದ್ದು. ಮತ್ತೆ ಅವರು ಎಲ್ಲಿಗೆ ಹೋಗುದು? ದಾರಿಯಲ್ಲಿ ಹೋಗೋದು, ಮತ್ತೆ ಕಾಡಿನಲ್ಲಿ ಹೋಗ್ತಾರೆ. ಇಂಥ ಕಾರ್ಯವನ್ನು ಮಾಡಿದ್ಯಲ್ಲ, ನಿನಗೆ ತಲೆ ಸರಿ ಉಂಟಾನೆ? ಏನಾಯ್ತು ಈಗ? ಏನಾಯ್ತು ಈಗ? ನಿನಗೆ ಹೀಗೆ ಬಿಸಿದಾಗಿಸಿ ಆಗುದಿಲ್ಲ. ಯಾರಲ್ಲಿ ಹೋಗಿ ಹೇಳ್ಬೇಕೋ ಅವರಲ್ಲಿ ಹೇಳ್ಬೇಕು. ನಿನ್ನ ಅಹಂಕಾರ ಇಳಿಸ್ತೇನೆ, ನಿನ್ನ ಹುಚ್ಚು ಬುದ್ಧಿ ಇಲ್ಲಿಯೇ ನಿಲ್ಲಿಸ್ಬೇಕು. ಏನು ಹೇಳ್ತಾಳಂತ ಮೊದಲು ನನಗೆ ಅರ್ಥ ಆಗುದಿಲ್ಲ. ಅರ್ಥ ಆಗುದಿಲ್ಲ, ಅರ್ಥ ಆಗುದಿಲ್ಲ. ಹೌದು, ಬಾಮ ಯಾವುದೋ ಒಂದು ವೃತವನ್ನು ಮಾಡಿದಂತೆ ದಾನವನ್ನು ಮಾಡಿಬಿಟ್ಲು. ಅಷ್ಟೇ ಅಲ್ಲ, ಈ ಹೊತ್ತಿನಲ್ಲಿ ನಾರದರು ನನ್ನ ಗಂಡನನ್ನು ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣನ ದುಡಿದುವ ಬಲಿಯನ್ನು ಪಡೆದು ತರುವೆ ನವನ. ನಾವಿದ್ದೇವೆ ದ್ವಾರಕೆಯ ಅರಸ ಬಲಭದ್ರ ಸ್ವಾಮಿ. ಎಲ್ಲದಕ್ಕೂ ಹೇಳುವುದಕ್ಕೂ ಕೇಳುವುದಕ್ಕೂ ನಾನೇ ಹೊಣೆಗಾರ ಹೊರತು ಅವರು ಯಾರು ಅಲ್ಲ. ನಾನು ಅಧಿಕಾರಿ. ನನ್ನಲ್ಲಿ ಕೇಳದೆ ಹೇಳದೆ ದಾನ ಕೊಡುವುದಾದ್ರು ಅದು ಹೇಗೆ? ಅದು ತಪ್ಪು. ನಾನು ನೋಡ್ತೇನೆ, ಅಲ್ಬೇಡ, ಚಿಂತಿದ್ದೇವೆ. ಕರೆದುಕೊಂಡು ಹೋಗುವಂತ ಅವರನ್ನು ಹೇಗಾದ್ರೂ ಹಿಂದಿರುಗಿಸಿ ದ್ವಾರಕೆಗೆ ಬರುವ ಹಾಗೆ ನಾನು ಅಲ್ಲಿಗೆ ಹೋಗ್ತೇನೆ.
ಬೆಳಗಾದರು ಯಾರಿನ್ನು ರಮಣ್ಣ ದ್ವಾರಕೆಗೆ ಆವಾಗ ನೀವು ಬರ್ತಾ ಇದ್ದೀರಿ. ಹೌದು. ನಿಮ್ಮ ಮೇಲೆ ಗೌರವ ಉಂಟು, ನೀವು ಯೋಗ್ಯತಾವಂತ ಎಂಬುದನ್ನು ತಿಳಿದು ನಿಮಗೆ ಪೂಜೆ ಮಾಡ್ತಾ ಇದ್ದೇವೆ. ಹೌದು. ಇವತ್ತು ಪೂಜೆ ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ಗೊತ್ತುಂಟಾ? ಹಿಡಿದಿದ್ದೇನೆ. ಹೊಡಿಲಿಕ್ಕೆ ನಾನು ಏನು ಮಾಡಿದ್ದೇನೆ? ಏನು ತಪ್ಪು ಮಾಡುವುದೆಲ್ಲ ಮಾಡಿ ನಾನು ಏನು ಮಾಡಿದ್ದೇನೆ ಅಂತ. ಏನು ಮಾಡಿದ್ದೆ? ಯಾವುದೋ ಹೆಣ್ಣು ಮಕ್ಕಳ ಪ್ರಕರಣದಲ್ಲಿ ಅವಳು ಹೇಳಿದ್ದೆ ಅಂತ ಕೃಷ್ಣನ್ನು ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿದ್ದೆ. ಅಯ್ಯೋ, ನಿಮಗೆ ಹೇಳುವವರು ತಪ್ಪು ಮಾಹಿತಿ ಕೊಟ್ಟದ್ದಕ್ಕೆ ನಾನೇನು ಮಾಡಬೇಕು ಹೇಳಿ? ಯಾಕೆ? ದಾನ ಪಡಿಲಿಕ್ಕೆ ಯಾರು ಇಲ್ಲ ಅಂತ ಹೇಳಿದಾಗ ದಾನವನ್ನು ನಾನು ಪಡೆದವ. ದಾನ ದಾನ ಪಡ್ಕೊಂಡು ಹೋಗುದು. ಹೌದು. ನನ್ನ ದಾನ ಯಾರಲ್ಲಿ ಕೇಳಿ? ಯಾರಲ್ಲಿ ಕೇಳಿದ್ದ? ಸತ್ಯಭಾಮೆ ದಾನ ಕೊಟ್ಟು. ದ್ವಾರಕೆಯ ಅರಸ ನಾನು, ದ್ವಾರಕೆಯ ಅರಸ ನಾನು. ನನ್ನಲ್ಲಿ ಹೇಳದೆ ಕೇಳದೆ. ಸ್ವಲ್ಪ ನಿಲ್ಲು ಮಾರ, ನಾನು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅರ್ಥ ಆಗುವ ಹಾಗೆ ನೀನೇ ಹೇಳಬೇಕಷ್ಟೆ. ಕೃಷ್ಣ, ನೀನು ಮಾತಾಡಬೇಡ. ನನ್ನ ಸಿಟ್ಟು ನೆತ್ತಿಗೆ ಹೋಗಿದೆ. ಅದು ಇಳಿಬೇಕಾದ್ರೆ ನಾನೇ ಮಾತಾಡಿ. ಏರಿದ ಮೇಲೆ ಬಂದದ್ದಲ್ಲ. ನೀವು ಸುಮ್ಮನೆ ನಾವು ಅಣ್ಣ ತಮ್ಮರು ಮಾತಾಡುವ ಮಧ್ಯೆ ಬರಬಾರ್ದು. ಏನು ಹೇಳು, ನನಗೆ ಸಿಟ್ಟು ತಡೆಯುವುದಿಲ್ಲ ತಮ್ಮ. ನೀನು ನಿಜವಾಗಿ ಬಯಸುವುದು ನನ್ನ ಸುಖವನ್ನು ದುಃಖವನ್ನು? ಖಂಡಿತ ನಿನ್ನ ಸುಖವನ್ನೇ ಬಯಸ್ತೇನೆ. ಸಂಸಾರದಿಂದ ಬೇರ್ಪಟ್ಟು ವಿರಕ್ತರ ಜೊತೆಯಲ್ಲಿ ಅತ್ಯಂತ ಆನಂದದಿಂದಿದ್ದೇನೆ. ಒಮ್ಮೆ ಹಾಗೆ ಇಡ್ಲಿಕ್ಕೆ ಬಿಡು. ನನ್ನನ್ನು ದಾನವಾಗಿ ಕೊಟ್ಟದ್ದು ಹೆಂಡತಿ. ಗಂಡನ ಮೇಲೆ ಪರಿಪೂರ್ಣ ಅಧಿಕಾರ ಇರುವುದು ಹೆಂಡತಿ. ಅವಳೇ ಇದಂ ನಮಮ ಅಂತ ಕೊಟ್ಟಿದ್ದಾಳಾದರೆ ಮತ್ತೆ ನಾನು ನೀನು ಎಂಥದ್ದು ಮಾಡುವುದಕ್ಕೆ? ಈಗ ನಾನೇ ಕೇಳ್ತೇನೆ, ಅತ್ತಿಗೆ ಅಮ್ಮ ನಿನ್ನನ್ನು ಕೊಟ್ಟರೆ ನನಗಾದರೂ ಏನಾದರೂ ಮಾಡಲಿಕ್ಕೆ ಆಗ್ತದ? ಕೊಡಲಿಲ್ಲ ಎಂಬುದು ನಿನ್ನ ಪುಣ್ಯ, ಕೊಟ್ಟದ್ದು ನನ್ನ ಪುಣ್ಯ. ಹಾಗಾದ್ರೆ ಅವರ ತಪ್ಪಿಲ್ಲ. ಅವರು ಯಾಕಾಗಿ ಅದು ತಪ್ಪು? ಅವರು ಲೋಕಹಿತ ಚಿಂತಕರು, ಜ್ಞಾನಪ್ರದಾಯಕರು, ನಾರದರು. ಅಲ್ಲ, ನಾನು ತಿಳಿದದ್ದು ಹಾಗೆ. ನನಗೆ ಒಂದೊಮ್ಮೆ ನಿನ್ನ ಹೆಂಡತಿ ಬಂದು ಹೇಳಿದಾಗ ಯಾಕೋ ಸಿಟ್ಟು ತಡೀಲಿಕ್ಕಾಗಲಿಲ್ಲ, ಹಾಗೆ ಎದ್ದುಕೊಂಡು ಬಂದದ್ದು. ಅದು ಅವರವರು ಹೆಂಡತಿ ಹೇಳಿದ್ದಲ್ವ? ಹೌದು. ಅಂದ್ರೆ ಯಾರೋ ಒಬ್ಬಳು ಇಬ್ಬಳು ಬಂದಿರಬೇಕು. ಜಾಂಬವತಿ ಹೇಳಿದ್ದ ಅವಳೇ. ಜನ ತುಂಬಾ ಇದ್ದಾರಲ್ಲ, ಹೌದೌದು. ಅವರವರು ಸರಿ ಮಾಡಿಕೊಳ್ತಾರೆ. ನೀನು ಚಿಂತೆ ಮಾಡಬೇಡ, ನಾನು ಸರಿ ಮಾಡಿಕೊಳ್ತೇನೆ. ನೋಡಿಕೊಳ್ತೇನೆ. ನಮಗೆ ಎಂತೆಂತ ಬಂದಿದೆ, ನಾವು ತೊಂದರೆ ಆಗಿದೆ. ಅಲ್ಲ, ಬೇಕಾದ್ರೆ ನಾನು ಇವರನ್ನು ನೋಡಿಕೊಳ್ತೇನೆ. ಅಲ್ಲ, ನೀನು ಅಲ್ಲಿದ್ದದನ್ನು ನೋಡಿಕೊ, ನನ್ನನ್ನು ಅವರು ನೋಡಿಕೊ. ಅವರು ಎಲ್ಲಿವರೆಗೆ ಆಗಿದ್ದಾರೆ ಅಂತ ಪಾಪ ನನ್ನ ಹೊಟ್ಟೆ ಹೊರೆಯುವುದಕ್ಕೆ ನೀವು ಹೊರಗೆ ಹೇಳ್ಬೇಡ. ಇಲ್ಲ, ನಾರದರು ಭಿಕ್ಷೆ ಬೇಡ್ತಾ ಇದ್ದಾರೆ. ಹರಿಗೆ ಭಿಕ್ಷೆ ಕೊಡಿ, ಹರಿಗೆ ಹೊಟ್ಟೆ ತುಂಬಿಸಬೇಕು, ಭಿಕ್ಷೆ ಕೊಡಿ ಅಂತ ಅವರು ನನಗಾಗಿ ಅಷ್ಟು ಮಾಡುವಾಗ ನೀನು ಅವರಿಗೆ ಹೊಡಿತೇನೆ ಬಡಿತೇನೆ ಅಂದ್ರೆ ನಿನ್ನ ಮೇಲಿಗೊಂದು ನೋಡು. ನನಗೆ ಭಿಕ್ಷೆ ಬೇಡುವುದು ಅಂತ ಹೇಳುವಾಗ ಒಂದು ಸಂತೋಷ ಆಗುದು ನೋಡು ಅವನಿಗೆ. ಅದಕ್ಕಿಂತ ಬೇರೆ ಬೇಕಾ? ಸ್ವರ್ಗವೇ ಸಿಕ್ಕಿದ ಸಂತೋಷ. ಯಾರ್ಯಾರ ಕಷ್ಟದಲ್ಲಿ ಸುಖ ಪಡೆಯುವ ವ್ಯಕ್ತಿ. ನಾರದರು ಬೇಡುವುದಂತದ್ದು. ನೀನು ಜೋರು ನೆಗೆ ಆಡಬೇಡ, ನೀನು ನೆಗೆ ಆಡ್ತಾ ಬರೋಣ. ಈ ಸಿಟ್ಟಿನಿಂದ ಬಂದದ್ದಲ್ವಾ? ರಂಗ ನೀನು ಸುಖವಾಗಿದ್ರೆ ಸಾಕು, ಆಯ್ತಾ? ಹಾಗಾದ್ರೆ ನಾನು ನನ್ನ ಸೌಖ್ಯ ಅವರು ನೋಡಿಕೊಳ್ತಾರೆ ಸದ್ಯ. ನನ್ನನ್ನು ಕೊಟ್ಟದ್ರಿಂದ ಅಲ್ಲಿ ಸೌಖ್ಯ ಇದ್ದರೆ ಆ ಸೌಖ್ಯ ಹಾಗೆ ಉಳಿಲಿ. ನಾರಾದ್ರೆ ನೀವು ಒಂದು ನೆನಪಿಟ್ಟುಕೋ, ತಪ್ಪಿಯು ನಿನ್ನ ಮನೆಗೆ ಬರ್ಲಿಕ್ಕಿಲ್ಲ, ಬೇಡ್ಲಿಕ್ಕೆ. ಇದು ಬಂದ ತಲ್ಲಿಗೆ ಕೃಷ್ಣನನ್ನ ತಮ್ಮ. ಅಲ್ಲ ಸಮಾಧಾನ ಆಯ್ತಲ್ಲ ಸ್ವಾಮಿ? ನಾವು ಮುಂದೆ ಹೋಗುವ. ಗೊತ್ತಾಯ್ತು, ಈಗ ಅರ್ಥ ಆಯ್ತು. ಅಲ್ಲ, ಎಲ್ಲ ಕೂತಿದ್ದೀರಿ, ಮತ್ತೆ ನಾನು ಯಾಕೆ ನಾನಂದ್ರೆ ನನ್ನ ಗಂಡನನ್ನು ನನಗೆ ಕೊಡಿ, ನೀವು ಕರಜು ಕೊಡ್ತೇನೆ. ಗಂಡ? ಹೌದು, ಕರ್ಕೊಂಡು ಹೋಗ್ಬೇಡಿ. ಕೊಡ್ಬಹುದಿತ್ತಮ್ಮ. ಜನಕಿವನ ನೀ ಪಡೆಯದ ತಪಹಾರ ದೋಷವುದು ನಿನ್ನ ಮಾರಬಿದ ಬೇಕಾದಡತನ ಬಾಳವಿಲ್ಲಲು ಈ ದಿವಸಿವೆ ನೀರ ನನ್ನ ಕೊಡುವೆ ಮುದವೇರು ತೊಡರಾಗ ಭಾಮಿಯೋ ಜನಕಿವನ. ದೇವಿ, ದಾನ ಕೊಟ್ಟಂತಹ ವಸ್ತುವನ್ನು ಮರಳಿ ಕೇಳ್ತಾ ಇದ್ದೀಯನಮ್ಮ. ನೀನು ಕೇಳಬಹುದು, ನಾನು ಕೊಡಬಹುದಾ? ಕೊಟ್ರೆ ಏನಾಗ್ತದೆ? ದಾನ ಕೊಟ್ಟಂತಹ ವಸ್ತುವನ್ನು ಮರಳಿ ಪಡೆದೆ ಅಂತ ಆದ್ರೆ ನಿನಗೆ ದತ್ತಾಪಹಾರ ದೋಷ ಬರ್ತದೆ. ಹಾಗಾದ್ರೆ ಕೊಡ್ಲಿಕ್ಕೆ ಆಗುದಿಲ್ವೇ?
ದತ್ತಾಪಹಾರ ದೋಷ ನಿನಗೆ ಬರಬಾರ್ದು, ನಾನು ಕೊಡಬಾರ್ದು. ಹಾಗಲ್ಲ ಹೇಳಬೇಡಿ. ನನಗೆ ನನ್ನ ಗಂಡ ಬೇಕು ಸ್ವಾಮಿ. ಅವರು ನನ್ನ ಬಳಿಯಲ್ಲೇ ಇರ್ತಾರೆ ಎನ್ನುವ ಕಾರಣಕ್ಕಾಗಿ ಇಂಥದೊಂದು ವ್ರತ ಮಾಡಿದ್ದು ನಾನು. ಆದ್ರೆ ಅವರನ್ನೇ ಕರ್ಕೊಂಡು ಹೋಗ್ತೀರಂತ ಆದ್ಮೇಲೆ ಯಾಕೆ ಬೇಕಿತ್ತಿದಲ್ಲ ಹೇಳಿ. ಒಂದು ಉಪಾಯ ಮಾಡುವುದು. ಏನೇನು ಹೇಳಿ. ಅವನಷ್ಟೇ ಬಾರ ಸ್ವಾಮಿ, ಓ, ಒಂದು ಉಪಾಯ ಮಾಡಬಹುದು ಅಂತ ಹೇಳಿದಾಗ್ಲೇ ನನಗೆ ಭಯ ಆಗ್ತದೆ. ಹಾಗೊಂದು ಪದ್ಯ ಹೇಳ್ತಾ ಇದ್ರಲ್ಲ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ. ಒಳ್ಳೇದುಂಟಾ ಪದ್ಯ? ಒಳ್ಳೇದುಂಟು. ಎಷ್ಟು ಅಯ್ಯೋ, ಅವನಷ್ಟೇ ತೂಕದ ಬಾರದ ವಸ್ತುವನ್ನು ಕೊಟ್ಟೆ ಅಂತ ಆದ್ರೆ ಅವನನ್ನು ಕೊಡಬಹುದು ಹಿಂದೆ. ಆಗ ನಿನಗೆ ದೋಷ ಬರುವುದು. ಭಾರದ ವಸ್ತು ಅಂತ ಹೇಳಿದ್ರೆ ಯಾವುದು ಅದೀತ? ಯಾವುದು ಉಂಟಲ್ಲ ನಿಮ್ಮ ಬಂಗಾರವಾ? ಬಂಗಾರ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಸ್ವಾಮಿ? ಮೊದಲೇ ಹೇಳ್ತಾ ಇದ್ದಿ, ಎಷ್ಟೋ ತಂದಿದ್ದೇನೆ. ಅವರಷ್ಟು ಭಾರದ ಬಂಗಾರವನ್ನು ನಾನು ತೂಗಿಸಿ ಕೊಟ್ರೆ ಹಾ. ಅವರನ್ನು ನನಗೆ ನಾನು ಕೊಡ್ತೇನೆ. ಕೊಡ್ತೇನೆ. ಅಷ್ಟೇ ಅಲ್ವಾ? ಅಷ್ಟೇ ಬೇಕು. ಎಷ್ಟು ತರಲಿಲ್ವ ನಾನು? ಶಮಂತಕ ಮಣಿ 8 ಮಡವಾರ ಬಂಗಾರವನ್ನು ಕೊಟ್ಟು ಸ್ವಾಮಿ ಮೆಟ್ಟಿಗೆ ಸಾಕಾಗುವುದಿಲ್ಲ. ಈಗ ಅಳತೆ ಮಾಡ್ಲಿಕ್ಕೆ ತಕ್ಕಡಿ ಆಗ್ಲೇ ತಂದಿದ್ದೆ. ಅದೊಂದು ವ್ಯವಸ್ಥೆ ಮಾಡ್ಬೇಕು ನೀವು. ತಕ್ಕಡಿ ಒಂದು ವ್ಯವಸ್ಥೆ ಮಾಡಿದ್ರೆ ಈಗ ನಾನು ಇಲ್ಲೇ ಉಂಟಲ್ಲ. ಸದಾ ಆನಂದ ಮುಖದಿಂದ ಇರುವವ ಸದಾನಂದನೇ ವ್ಯವಸ್ಥೆ ಮಾಡಲಿಲ್ವ ತಕ್ಕಡಿಯದ್ದು? ಈಗ ತಕ್ಕಡಿಯ ಒಂದು ಆದಿತ್ತು, ಕೂರಿಸಿ. ಆಯ್ತು, ಆಯ್ತು, ಆಯ್ತು. ಸರಿ ಮಾಡಿ, ಕೂರಿಸಿ. ಯಾರಲ್ಲಿ? ತನ್ನಿ, ತನ್ನಿ. ಬಂಗಾರ. ಹಿಡ್ಕೊಳ್ಳಿ ಸ್ವಲ್ಪ. ನಿನಗೂ ಗಂಡನೇ. ಬಂಗಾರ ನಿನ್ನದಲ್ವ, ನೀನೇ ಇಟ್ಕೊಂಡು ಹಾಕು. ಓ ದೇವ್ರೇ. ಹಾಕಿ. ಹಾಕು. ಇಲ್ಲ ಹಾಕು. ಬರ್ಲಿ. ಹಾಕಿ. ಇವ ಬಂಗಾರ ಎಲ್ಲ ಕೊಡಿ ಇಲ್ಲಿ. ಹಾಕಿ. ಕಟ್ಟು ಬಿಚ್ಚಿ ಹಾಕಿ. ಎಷ್ಟು ಕಟ್ಟುಂಟೆ ನಿನ್ನ ಬಿಡಿಸಿ, ಬಂಗಾರ. ಸ್ವಲ್ಪ ಬಿಡಿಸಿ. ಬಿಡಿಸು, ನಿನ್ನದಲ್ವಾ? ಅಯ್ಯೋ, ಇದನ್ನೇ ಕಾಯ್ತಾ ಇದ್ದವರು ನೀವು. ನನ್ನ ಜಾತಿ ಹೆಣ್ಣಲ್ವ ಸ್ವಾಮಿ? ಮತ್ತೆ ಎಲ್ಲೆಲ್ಲ ಇಟ್ಟಿದ್ದಿ ಬಂಗಾರ ಎಲ್ಲ ಹಾಕು ಹಾಗೆ. ಹಾಕಿ. ಎಲ್ಲಿಂದ? ಸ್ವಲ್ಪ ತಾರೆ, ನಿನ್ನದು ಸ್ವಲ್ಪ ಹೋಗಿ. ನನ್ನದು ತರೋದಿಲ್ಲ, ನಿನ್ನದ್ದೇ ಹಾಕು. ಅವರವರ ಮನೆಯಿಂದೆಲ್ಲ ತೂರಿ. ಒಂದನ್ನು ಮುಟ್ಟುವುದಕ್ಕೆ ಬಿಡ್ತಿರ್ಲಿಲ್ಲ. ಎಸೆಯುತ್ತಾ ಇದ್ದಾಳೆ ಈಗ. ಅದಕ್ಕೆ ಪೆಟ್ಟಿಗೆಯಲ್ಲಿದ್ದದೆಲ್ಲ ಮುಗಿದಿದೆ ಸ್ವಾಮಿ. ಮುಗಿಯಿತಾ? ಪೆಟ್ಟಿಗೆಯಲ್ಲಿದ್ದದ್ದು ಮುಗಿದಿದೆ. ಅದು ಸಮಂತಕ ಮಣಿ ಅದೆಲ್ಲ ಮುಗಿದಿದೆ. 13 ಮಣ ಇಲ್ವಾ? ಅದರಂತೆ ಇದು ಮತ್ತೆ ಇವಳದೆಲ್ಲಿಂದ? ಅಷ್ಟು ಮಣ ಆದ್ರೂ ಇಲ್ವಾ? ಹಾಕಿ. ಎಲ್ಲ ಮುಗಿದಿದೆ ಸ್ವಾಮಿ. ಹಾಕಿ ತಲೆಯಲ್ಲೆಲ್ಲ. ಈಗಲೇ ನೋಡೋದಕ್ಕೆ ಚಂದ ನೀನು. ಎಷ್ಟು? ಹಾಕು. ಎಲ್ಲ ನನಗಿರುದು ಅಂತ ಹೇಳಿದ್ದಾಳೆ, ಈಗ ಹಾಕು. ಇನ್ನು ನೀವು ಹಾಕಿ ಅಂದ್ರೆ ಇದ್ದದ್ದೆಲ್ಲ ತೆಗೆದಾಳು. ತೆಗಿಲಿ. ಮತ್ತಾದ್ರೂ ತೆಗಿಬೇಕಲ್ಲ, ತೆಗಿ. ಯಾವಾಗಲೂ ಇಡುವುದಕ್ಕೆ ಜಾಗ ಇಲ್ಲ, ಇವತ್ತು ಇಡುವುದಕ್ಕೆ ಜಾಗ ಉಂಟು. ಸ್ವಲ್ಪ ತಾರೆ, ನಿನ್ನದು ಇರೋದಂತ ತಾರೆ. ನಿನ್ನದು ಮುಗಿಯಿತಾ? ಯಾಕೆ ಹಾ, ಅದೆಲ್ಲ ನೀನು ಹಾಕು, ಬೇಡ. ತೆಗಿಯೇ. ಇಲ್ಲ, ತೆಗಿಯೇ ನೀನು. ಬೇಡ. ತೆಗಿಯೇ ನೀನು. ಬೇಡ, ನಿನ್ನದಾಯ್ತಾ? ಎಲ್ಲ ಮುಗಿದಿದೆ. ಎಲ್ಲ ಮುಗಿದಿದೆ. ನಾನು ಇಲ್ಲ, ತೂಕ ಬರ್ಲಿಲ್ಲ. ಏನು ಮಾಡೋದು ಈಗ? ನೋಡಿ ನಾರದ ತೆಗೆಸಿಕೊಂಡನು ನೀಡಲೇ ನಿನ್ನಲಿ ಕಾಡದಿರುಕೊಂಡೈವೆ ನಿವನೆನ್ನುತ್ತ ಪುರಮಡನು. ಕೊಂಡೋಗ್ತೇನೆ. ಏನಾಗುದಿಲ್ವಾ? ಹೋಗಿ, ಯಾರಾದ್ರೂ ಇದ್ದಾರೆ ನೋಡಿ, ನಮ್ಮವರು ಯಾರಾದ್ರೂ ಇದ್ದಾರೆ ನೋಡಿ. ಅಯ್ಯೋ ದೇವ್ರೆ, ನಾನಾದ್ರೂ ಸ್ವಲ್ಪ ನಿಲ್ಲಿ. ಈಗ ಕೊಂಡೋಗ್ತೇನೆ. ದೇವ್ರೆ, ಇದೇನಾಗುತ್ತದೆ? ಒಟ್ಟು ಇಷ್ಟೇ ನಿಮ್ಮಲ್ಲಿ. ಇಷ್ಟೇಯಾ? ಸ್ವಾಮಿ ಹೆಂಡಿರ ಸಾಲಲ್ಲಿ ಇದ್ದವರಲ್ಲಿ ಯಾರಾದ್ರೂ ಉಳಿದಿದ್ರೆ ಅವರಲ್ಲಿ ಹೋಗಿ, ಯಾರಾದ್ರೂ ಇದ್ದಾರೆ ನೋಡಿ. ಎಲ್ಲ ಮಾಡುದೆಲ್ಲ ಮಾಡಿ ಈಗ ಯಾರಾದ್ರೂ ಯಾರಾದ್ರೂ ಉಳಿದಿದ್ದಾರೆ ನೋಡಿ. ಇನ್ನು ಪತಿಯ ಪಾದ ಕೆರಗುತ್ತ ಮುಸುರಿದಳು ನಾರದಗೆ ಮಣಿದಲ್ಲಿರುವ ನಾರಿಯರೆಲ್ಲ ದಿದಿರಿ ನೋಡು ಹರಿಸ್ಮರಣೆ ಪತಿ ಸೇವೆಯ ಪತಿಯ ಪಾದ ಕೆರಗು ಕುಸುರಿ
ಮಹರ್ಷಿಗಳೇ, ನಿಮಗೂ ವಂದಿಸಿಕೊಂಡು. ಬಾಮ, ಏನೇ ಏನಮ್ಮ ಇದು? ಏನಾದ್ರೂ ಇದ್ದು ಸ್ವಲ್ಪ ಹಾಕೆ. ಹಾಕುವುದಲ್ಲ, ಸಕಲ ವಿಚಾರವನ್ನು ಅರಿತವಳು ನೀನು. ಈ ಪ್ರಪಂಚದಲ್ಲಿ ಪತಿ ಸೇವೆ, ಆತನ ಸ್ಮರಣೆ ಮಾತ್ರವಲ್ಲ, ಪತಿಗಿಂತ ಹಿರಿದಾದಂತಹ ಸಂಪತ್ತು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಉಂಟ ಹೇಳು? ಖಂಡಿತವಾಗಿಯೂ ಇಲ್ಲ. ಆತನಿಗಿಂತ ಮಿಗಿಲಾದಂತಹ ಸಂಪತ್ತು ನಮ್ಮ ಮನೆಯಲ್ಲಿಯೂ ಇಲ್ಲ, ನಮ್ಮ ಮನದಲ್ಲಿಯೂ ಇಲ್ಲ. ಹಾಗಿರುವಾಗ ಆತನನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟಾ ಹೇಳು? ಇಲ್ವೇ, ಅದಕ್ಕೆ ಬಂಗಾರವನ್ನೆಲ್ಲ ತಂದು ಹಾಕಿದಲ್ವ ನಾನು. ಅದರಿಂದ ಆಗುವುದಿಲ್ವೇ? ಮತ್ತೆ ಏನೇ? ಪರಮಾತ್ಮನನ್ನು ತೂಕ ಮಾಡುವಂತಹ ಸಂಪತ್ತು ಈ ಪ್ರಪಂಚದಲ್ಲಿ ಉಂಟಾ ಅಂತ ನಾನು ಕೇಳುವುದು. ಯಾಕೆ ಈ ರೀತಿಯಾಗಿ ವ್ಯವಹರಿಸ್ತಾ ಇದ್ದೆ? ಆದ್ರೆ ಅವರನ್ನು ಕಳೆದುಕೊಳ್ಳೋದಕ್ಕೆ ಮನಸ್ಸು ಎನ್ನುವುದು ಒಪ್ಪುತ್ತಾ ಇಲ್ಲ. ಭಗವಂತನಿಗೆ ಪ್ರೀತವಾದುದು ಯಾವುದು ಬಲ್ಲೆಯ? ಯಾವುದು? ತುಳಸಿ ಶ್ರುತಿ ಮತವು ತನಗಿ ಹರಿಯ ನಿಮ್ಮಲ ಭಕ್ತಿ ಇರಲಿಂಗೋ ಸರಿ ಬರಲಿ ಮಾನವೆನುತಲಿ ಸಿರಿ ತುಳಸಿ ದಳ ಜಲದಿದಾರೆಯ ಎರೆದು ಅಟ್ಟೆಯೊಳಿದಲಿಗೆ ನಚ್ಚರಿಯೋ ಭಾರ ಸಮಾನವೆನಿಸಲಿ ಸರಸಿಗಾಚಗೆ ತುಳಸಿ ಪ್ರಿಯವಿಂದ ಎಲ್ಲಾ ಹೆಣ್ಣು ಮಕ್ಕಳು ಗಂಡನನ್ನು ದೇವರು ಎನ್ನುವ ಹಾಗೆ ಪೂಜಿಸ್ತಾರೆ. ಆದ್ರೆ ನಾವು ಹಾಗಲ್ಲ, ದೇವರನ್ನೇ ಪತಿಯನ್ನಾಗಿ ಪಡೆದಿದ್ದೇವೆ. ನಮ್ಮಂತಹ ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ. ಆದ್ರೆ ನಾವು ತಿಳಿಯಬೇಕಾದಂತಹ ಸತ್ಯ ಯಾವುದು? ಸರಸಿಜಾಕ್ಷರಿಗೆ ಈ ಪ್ರಪಂಚದಲ್ಲಿ ಪ್ರೀತವಾದುವುದು ಒಂದು ದಳ ತುಳಸಿ ಮಾತ್ರವಲ್ಲ, ಗಂಗೋದಕ. ಈ ಹೊತ್ತಿನಲ್ಲೊಂದು ಮಾತು ಹೇಳುತ್ತಾ ಇದ್ದೇನೆ, ನಾನು ಪತಿಪರಾಯಣೆ ಹೌದು ಅಂತಾದ್ರೆ ಈ ತುಳಸಿ ದಳವನ್ನು ಅಲ್ಲಿರಿಸಿದಾಕ್ಷಣ ಆ ತೂಕವೆನ್ನುವುದು ಸರಿ ಬರುತ್ತದೆ. ನೋಡೋಣ. ಆತನನ್ನೇ ಸ್ಮರಿಸುತ್ತಾ ಇದನ್ನೇ ಇರಿಸ್ತೇನೆ. ವಾಸುದೇವ, ಅಚ್ಯುತ, ಮಾಧವ, ಕೇಶವ. ಸ್ವಾಮಿ, ಎತ್ತಿ ತುಳಸಿಯನಾಗ್ರಾಣಿಸಿ ಮುದವೆತ್ತು ರುಕ್ಮಿಣಿಗಿನ್ನು ಕೃಷ್ಣನ ಎತ್ತಿ ತುಳಸಿಯನಾಗ್ರಾಣಿಸಿ ಮುದವೆತ್ತು ರುಕ್ಮಿಣಿಗಿನ್ನು ಕೃಷ್ಣನ ವೃತ್ತ ಕುಚಯರ ನೋಡಿ ಮದಗನು ಮರನು ತೊರೆಯುತ್ತಲೇ ಚಿತ್ತ ಶುದ್ಧದಿ ಸಿರಿವರನ ನೆನೆಯುತ್ತ ಜತೆಯಲ್ಲಿ ಬಾಳಿರುತ್ತ ಕೃತ್ತಿವ ಸಕನ ಜಪಿಸುತ್ತ ತೆರಳೆ ನಾರದನು ಎತ್ತಿ ತುಳಸಿಯನಾಘಾಣಿಸಿ ದೇವರ ತೂಕಕ್ಕೆ ಸರಿಸಮಾನವಾದಂತಹ ತೂಕ ಬಂಗಾರವಲ್ಲ ಅನ್ನೋದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾರಮಣಗೆ ಅರ್ಪಿತವೆಂದು ಖಂಡಿತನ್ನು ಇತ್ತಿದ್ಯಮ್ಮ. ಸಂತೋಷವಾಯಿತು. ಪ್ರಸಾದ ರೂಪವಾಗಿ ಇದನ್ನು ಕೊಟ್ಟಿದ್ದೇನೆ. ಇದು ಹರಿಯನ್ನು ದಾನವಾಗಿ ಕೊಟ್ಟ ಹರಿಯನ್ನು ಮರಳಿ ಒಪ್ಪಿಸಿದ್ದೇವೆ. ಪ್ರಪಂಚದಲ್ಲಿ ಯಾರಿಗಾದರೂ ಅಹಂ ಅನ್ನೋದು ಇರಬಾರದು. ಪತಿಯೇ ದೇವರು, ಪತಿಗಿಂತ ದೊಡ್ಡದಾದ ದೇವರಿಲ್ಲ. ಶ್ರೀಹರಿ ಯಾರಲ್ಲೂ ಭೇದ ಭಾವವನ್ನು ಮಾಡುವುದಿಲ್ಲವಮ್ಮ. ಸಮಾನ ಪ್ರೀತಿಯಿಂದ 16,008 ಮಂದಿಯನ್ನೂ ಪ್ರೀತಿಸ್ತಾನೆ. ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡದ್ದಕ್ಕೆ ನಿಮ್ಮ ತಪ್ಪಲ್ಲದೆ ಶ್ರೀಹರಿಯ ತಪ್ಪಲ್ಲ. ನಿಮ್ಮ ಗರ್ವವನ್ನು ಅಪಹರಿಸುವುದಕ್ಕಾಗಿ ಈ ರೀತಿಯಾಗಿ ನಾವು ಮಾಡಬೇಕಾಯಿತು. ತಿಳಿಯಿತು ಸ್ವಾಮಿ. ನಾರದರೆ, ದೇವ, ಸಂಸಾರ ಬಿಟ್ಟ ವಿರಕ್ತರಾದರೂ ಕೂಡ ಸಂಸಾರಿಗಳಿಗೆಲ್ಲ ತಾವು ಯಾಕೆ ಗುರು ಅಂತ ನಿರೂಪಿಸಿದ್ರೆ?
ಅಸ್ವಾರಸ್ಯ ಕಂಡು ಬಂದಂತಹ ದೇವ ಸಂಸಾರದಲ್ಲೇ ಸಮತೋಲನವನ್ನು ಸ್ಥಾಪಿಸುವುದಕ್ಕೆ ತಕ್ಕಡಿ ಹಿಡ್ಕೊಂಡೇ ಹೊರಗೆ ಹೌದು. ಅದರಲ್ಲಿ ಇರಿಸುವುದಕ್ಕಿದ್ದ ಮೂಲ ವಸ್ತುವನ್ನು ಮೊದಲು ಹೊಂದಿದಿರಿ. ಮತ್ತೆ ಅತಿಶಯವಾಗಿ ಅಹಂಕಾರ ಅಡಿರುವಂತ ಮಾಡಿದ ವಸ್ತುಗಳನ್ನೆಲ್ಲ ಮನದೊಳಗಿಂದಲೂ ಮನೆಯೊಳಗಿಂದಲೂ ಹೊರಗೆಳೆದಿರಿ, ಎಲ್ಲ ತಕ್ಕಡಿಗೆ ಹಾಕಿಸಿದಿರಿ. ಅದರಲ್ಲಿ ಸಾರ ಇಲ್ಲ ಅಂತ ತೋರಿದಾಗ ಯಾರ ಮನದಲ್ಲಿ ಯಾವ ಭಕ್ತಿಯ ಸಾರ ಇತ್ತೋ ಅದನ್ನು ಹೊರತೆಗೆದಿರಿ. ತುಳಸಿ ದಳದ ರೂಪದಲ್ಲಿ ಬಿಂದು ಗಂಗಾಜಲದ ರೂಪದಲ್ಲಿ ಅರ್ಪಣೆಯಾಗುವಂತೆ ಮಾಡಿ ಮರಳಿ ನನ್ನನ್ನು ಒಪ್ಪಿಸಿದಿರಿ. ಭಾಮ, ಸ್ವಾಮಿ ಕುಗ್ಗುವುದಕ್ಕೇನೂ ಇಲ್ಲ. ರುಕ್ಮಿಣೀ ದೇವಿಯ ಮನೆಯಂಗಳಕ್ಕೆ ಪಾರಿಜಾತದ ಸುಮಗಳು ಬೀಳುವುದಕ್ಕೆ ಕಾರಣವಾದದ್ದು ನನ್ನ ತಂತ್ರವೋ ಮಹಿಮೆಯೋ ಅಲ್ಲ, ಅವಳ ಶೀಲದ ಪಾರಮ್ಯ, ಅವಳ ಜೀವದ ಯೋಗ್ಯತೆ. ದೇವನಾದವನು ಭಕ್ತ್ಯಾ ತುಷ್ಯತಿ ದೈವತಂ ನತು ಧನೈಹಿ ನತು ಬಲೈಹಿ. ಧನದಿಂದಲೂ ಅಲ್ಲ, ಬಲದಿಂದಲೂ ಅಲ್ಲ. ಭಕ್ತಿಪ್ರಿಯನಾದವನು ವೈಕುಂಠವಾಸಿಯಾದ ಕೇಶವನೂ ಹೌದು, ದ್ವಾರಕಾವಾಸಿಯಾದ ಕೃಷ್ಣನೂ ಹೌದು. ಪತಿಯನ್ನು ದೇವ ಅಂತ ಆಧರಿಸುವುದು ಹೌದಾದರೆ ಶಕ್ತಿಯಿಂದಲೋ ಧನದಿಂದಲೋ ವಶೀಕರಿಸುವುದಕ್ಕೆ ಈ ಭಾಮೆ ಯತ್ನಿಸಬಾರದು. ಮಾತ್ರ ಅಲ್ಲ, ಲೋಕದ ಯಾವ ಭಾಮೆಯರು ಯತ್ನಿಸಬಾರದು. ನಾನು ಎನ್ನುವುದು ಅಹಂಕಾರ, ಅದು ನನ್ನೊಳಗಿತ್ತು. ನಾರದ ಮೂಲಕವಾಗಿ ಅದ ಹೊರಗಡೆ ಇದೆ. ಅರ್ಥವಾಯಿತು ಸ್ವಾಮಿ. ಅಷ್ಟ ಅರ್ಥ ಆಯಿತು ಅಂತ ಆದ್ರೆ ಸ್ವಾಮಿ, ಇನ್ನೀಗ ಅಸ್ವಾರಸ್ಯ ನಿಮ್ಮೊಳಗಿಲ್ಲವಲ್ಲ. ಖಂಡಿತ ಇಲ್ಲ. ಒಂದು ಸಮರಸತೆಯನ್ನು ಸಾಧಿಸುವುದಕ್ಕೆ ಈಗ ರುಕ್ಮಿಣೀ ದೇವಿ ಪಡೆದಂತಹ ವಸ್ತುವನ್ನು 16,008ರಲ್ಲಿ ಅವಳು ಹಂಚಿಕೊಳ್ತಾಳೆ, ನೆನಪಿಡಬೇಕು. ಇನ್ನು ನನಗೆ ಮಾತ್ರ ಅಂತ ಆಡುವುದಕ್ಕಿಲ್ಲ, ನನ್ನಲ್ಲಿ ಹೆಚ್ಚು ಅಂತ ಆಡುವುದಕ್ಕಿಲ್ಲ. ಆ 16,008 ನನ್ನದೇ. ಆದ್ದರಿಂದ ಸ್ವಾಮಿ, ಇನ್ನು ಇಲ್ಲಿ ತುಂಬಾ ಚಿಂತೆ ಏನು? ನನಗೇನು ಇನ್ನು ಇಲ್ಲಿ ಕೆಲಸ ಇಲ್ಲ. ಅಲ್ಲ, ಇನ್ನು ನೀವು ನಿಂತರೆ ನಮ್ಮ ಕೆಲಸಕ್ಕೂ ತೊಂದರೆ. ಒಂದು ಮಾತು, ತಾವು ಬೇಸರ ಪಟ್ಕೊಳ್ಬಾರದು. ಇಲ್ಲಪ್ಪ, ಬೇಸರ ಬಿಟ್ಟೆ ನಮ್ಮ ವ್ಯವಹಾರ. ಇನ್ನು ಮುಂದೆ ನೀವೆಲ್ಲೂ ಹೋದ್ರು ಯಾರಲ್ಲಾದ್ರೂ ಈ ಪತಿದಾನ ವ್ರತ ಒಂದು ಹೇಳಬೇಡಿ, ಆಯ್ತು? ಬಾಮ, ನಿನಗೆ ಅವರು ಆಡಿದ್ದು ಸರಿ ಉಂಟು, ನಿನಗೆ ಅರ್ಥ ಆಗಲಿಲ್ಲ. ಅದೇ ಪತಿಯನ್ನು ದಾನವಾಗಿ ಕೊಡುವುದು ಅಂತ ನೀ ಭಾವಿಸಿದ್ದು. ಅವರು ಪತಿಯನ್ನು ವಶೀಕರಿಸುವುದಕ್ಕೆ ಪತಿದಾನ ಅಂದದ್ದೇನು ಗೊತ್ತೋ? ನಿಮ್ಮಲ್ಲಿ ಇದ್ದದ್ದರಲ್ಲಿ ಶ್ರೇಷ್ಠವಾದದ್ದನ್ನು ಪತಿಗೆ ದಾನ ಮಾಡಿ ಪತಿ ವಶ್ಯನಾಗ್ತಾನೆ ಅಂದದ್ದು. ನಿನ್ನಲ್ಲಿದ್ದದ್ದನ್ನು ಕೊಡುವ ಬದಲು ನೀನು ಪತಿಯನ್ನೇ ಕೊಟ್ಟೆ ನಿನ್ನಲ್ಲಿದ್ದದ್ದು ಅಂತ. ಆದ್ರಿಂದ ಹೋದದ್ದು ಎಲ್ಲರೂ ಮಾಡಬೇಕಾದ್ದು ಪತಿಗೆ ದಾನವೇ. ಹಾಗೆಂತ ಪತಿಯ ಪಡೆಯುವುದಕ್ಕೆ ಮಾತ್ರ ಇದ್ದವನಲ್ಲ, ತನ್ನ ಅಂತರಂಗದ ಸದ್ಭಾವವನ್ನು ಸತಿಗೂ ದಾನ ಮಾಡಬೇಕು. ಸತಿಪತಿಯರು ಪರಸ್ಪರ ಇದ್ದದ್ದನ್ನು ಆದಾನ ಪ್ರದಾನ ಮಾಡಿದರೆ ಆ ದಾಂಪತ್ಯ ದೇವ ದಾಂಪತ್ಯವಾಗುತ್ತದೆ. ಅದಕ್ಕೆ ನಾರದರಂತವರ ಆಶೀರ್ವಾದ ಇರ್ತದೆ. ಖಂಡಿತ. ಇಂತಹ ಸಂದೇಶ ನೀಡಿದಂತಹ ನಾರದ ಮಹರ್ಷಿಗೆ ಒಂದು ಸನ್ಮಾನ. ಎಲ್ಲ ಮೆಚ್ಚಿಕೊಡ್ತೀರಿ ಅಂತಾದ್ರೆ ಬೇಡ ಅನ್ನುವ ಮುಂದಿನ ಕಾರ್ಯಕ್ರಮ ಅದುವೇ. ಈಗ ಬನ್ನಿ, ಈಗ ಬನ್ನಿ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.